ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ದೇಶದಾದ್ಯಂತ ಚರ್ಚೆಗೆ ಕಾರಣವಾಗ್ತಾ ಇರುವಂತಹ ವಿಚಾರ, ಪರವಾಗಿರುವಂತಹ ಚರ್ಚೆ ಜೊತೆಗೆ ವಿರೋಧವಾಗಿರುವಂತಹ ಚರ್ಚೆಗೆ ಕಾರಣವಾಗಿರುವಂತಹ ವಿಚಾರ, ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಒಂದು ಯೋಜನೆ. ಆ ಯೋಜನೆ ಇದೀಗ ಕೇಂದ್ರ ಸರ್ಕಾರವನ್ನ ಅಗ್ನಿಪಥದಲ್ಲಿ ಅಂದ್ರೆ ಅಗ್ನಿ ಪರೀಕ್ಷೆಯಲ್ಲಿ ನಡೆಸುವಂತಹ ರೀತಿಯಲ್ಲಿ ಒಡ್ಡುಕೊಂಡಿದೆ ಅನ್ನುವಂಥದ್ದು ಸದ್ಯದ ಪರಿಸ್ಥಿತಿ. ನಾನು ಮಾತಾಡ್ತಿರುವಂತಹ ವಿಚಾರ ತಮಗೆಲ್ಲರೂ ಕೂಡ ಗೊತ್ತಿದೆ. ನಮ್ಮ ದೇಶದಾದ್ಯಂತ ನಡೀತಾ ಇರುವಂತಹ ಕೆಲವು ಹಿಂಸಾಚಾರಗಳು ಅಥವಾ ಕೆಲವು ಹಿಂಸಾತ್ಮಕ ಪ್ರತಿಭಟನೆಗಳು, ಹೋರಾಟಗಳು ಇವೆಲ್ಲವೂ ಕೂಡ ಆಗ್ತಾ ಇರುವಂತದ್ದು ಅಗ್ನಿಪಥ ಅನ್ನುವಂತಹ ಯೋಜನೆ. ಅಗ್ನಿಪಥ ಅನ್ನುವಂತಹ ಯೋಜನೆ ಏನಿದೆ, ಈ ಯೋಜನೆಗೆ ಪರ ವಿರೋಧವಾಗಿರುವಂತಹ ಚರ್ಚೆ ಈ ಹಿಂದಿಂದೂ ಕೂಡ ಕೇಳಿಕೊಂಡು ಬರ್ತಾ ಇದೆ, ಈಗಲೂ ಕೂಡ ಕೇಳಿಕೊಂಡು ಬರ್ತಾನೆ ಇದೆ. ಯಾಕಂದ್ರೆ ಸೇನೆಯನ್ನ ಸೇರಿ ದೇಶ ಸೇವೆ ಮಾಡುವಂತಹ ಒಂದು ಅದ್ಭುತವಾಗಿರುವಂತಹ ಜೊತೆಗೆ ಪುಣ್ಯದ ಒಂದು ಕೆಲಸ ಯುವಕರಿಗೆ ಸಿಗುತ್ತೆ ಅಂತ ಬಂದಾಗ ಯಾಕೆ ಇದನ್ನ ಸೇನೆಯಲ್ಲಿ ಕಾರ್ಯನಿರ್ವಹಿಸಬೇಕು ಅನ್ನುವಂತಹ ಆಕಾಂಕ್ಷೆ ಉಳ್ಳವರು ಇದನ್ನ ವಿರೋಧಿಸ್ತಾರೆ, ಅಥವಾ ಇದಕ್ಕೆ ವಿರೋಧ ಪಕ್ಷಗಳು ಯಾಕೆ ಆ ಒಂದು ವಿರೋಧಕ್ಕೆ ಮತ್ತಷ್ಟು ಒತ್ತನ್ನ ನೀಡುತ್ತೆ, ಅಥವಾ ನಿವೃತ್ತ ಸೇನಾಧಿಕಾರಿಗಳು ಯಾಕೆ ಇದನ್ನ ವಿರೋಧಿಸ್ತಾರೆ, ಇಂತಹ ಹಲವಾರು ಗೊಂದಲದ ಪ್ರಶ್ನೆಗಳು ಕೂಡ ಬರುತ್ತೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೆಲವು ವಿಚಾರಗಳ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಬೇಕು ಅತಿಥಿಗಳ ಜೊತೆ, ಇದರ ವಿಚಾರವಾಗಿ ಬಲ್ಲವರ ಜೊತೆ. ಇವೆಲ್ಲದರ ನಡುವೆ ಈ ಒಂದು ಹೋರಾಟ ಹಿಂಸಾತ್ಮಕ ರೂಪ ಪಡೆದುಕೊಳ್ತಾ ಇದೆ ಅಂತ ಬಂದಾಗ ಇದರ ಹಿಂದೆ ವಿರೋಧ ಪಕ್ಷಗಳ ಕೈವಾಡ ಇದೆ ಅನ್ನುವಂಥದ್ದು ಬಹುದೊಡ್ಡ ಆರೋಪಗಳು ಏನೇ ಇಲ್ರಿ, ಏನಾಗ್ತಾ ಇದೆ ಎಂದು ಪ್ರಶ್ನೆಯನ್ನ ಮಾಡಬೇಕಾಗುತ್ತೆ. ವಿಶೇಷ ಕಾರ್ಯಕ್ರಮ ಅಗ್ನಿಪಥ್ ಪಾಲಿಟಿಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಅರ್ಧ ದೇಶವನ್ನೇ ಇದೀಗ ಅಗ್ನಿ ಜ್ವಾಲೆಗೆ ತಳ್ಳಿದಂತಹ ಒಂದು ಹಿಂಸಾತ್ಮಕವಾಗಿರುವಂತಹ ಹೋರಾಟ ಯಾಕೆ ಹೋರಾಟ ಆಗುತ್ತೆ ಅಂತ ಬಂದಾಗ ಈ ಒಂದು ಅಗ್ನಿಪಥ್ ಯೋಜನೆ ಅಷ್ಟಕ್ಕೂ ಕೂಡ ಇದರಲ್ಲಿ ಈ ರೀತಿಯಾಗಿ ಆಕ್ರೋಶ ವ್ಯಕ್ತಪಡಿಸುವಂಥದ್ದು ಅಥವಾ ಈ ರೀತಿಯಾಗಿ ಆತಂಕವನ್ನ ವ್ಯಕ್ತಪಡಿಸುವಂತಹ ಅಂಶಗಳು ಏನಿದೆ ಅನ್ನುವಂತಹ ಪ್ರಶ್ನೆಗಳ ನಡುವೆ ನಾನು ಇವತ್ತಿನ ಚರ್ಚೆನ ಪ್ರಾರಂಭ ಮಾಡ್ತೇನೆ. ಅಷ್ಟಕ್ಕೂ ಕೂಡ ಅಗ್ನಿಪಥ್ ಯೋಜನೆಗೆ ಯಾಕೆ ಪರ ವಿರೋಧವಾಗಿರುವಂತಹ ಚರ್ಚೆ ಬರ್ತಾ ಇದೆ, ಕೇಳಿ ಬರ್ತಾ ಇದೆ, ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ. ಒಂದ್ಸಲ ನೋಡ್ಕೊಂಡ್ ಬನ್ನಿ. ಏನಿದು ಅಗ್ನಿಪಥ್ ಯೋಜನೆ? ಯಾರೆಲ್ಲ ಅಗ್ನಿವೀರ್ ಆಗಬಹುದು? ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಮಂಗಳವಾರ ಅಗ್ನಿಪಥ್ ಯೋಜನೆಯನ್ನ ಘೋಷಿಸಿದ್ದಾರೆ. ಅಗ್ನಿಪಥ್ ಯೋಜನೆಯಡಿ ದೇಶದ ಯುವಕರಿಗೆ ಸೇನೆ ಸೇರುವ ಅವಕಾಶ ಸಿಗುತ್ತೆ. ಈ ಯೋಜನೆಯಡಿ ಆಯ್ಕೆಯಾದ ಯುವಕರನ್ನ ಅಗ್ನಿವೀರ್ ಅಂತ ಕರೆಯಲಾಗುತ್ತೆ. ಅಗ್ನಿಪಥ್ ದೇಶಭಕ್ತಿ ಮತ್ತು ಪ್ರೇರಿತ ಯುವಕರಿಗೆ 4 ವರ್ಷಗಳ ಅವಧಿಗೆ ಸಶಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸಲು ಅವಕಾಶವನ್ನ ನೀಡುತ್ತೆ. ಈ ಅಗ್ನಿಪಥ್ ಯೋಜನೆಯಡಿ 4 ವರ್ಷಗಳ ಕಾಲ ಸೇನೆಗೆ ಯುವಕರನ್ನ ನೇಮಿಸಿಕೊಳ್ಳಲಾಗುತ್ತೆ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ರಕ್ಷಣಾ ಸಚಿವಾಲಯ ಹೊರಡಿಸಿದ ಅಧಿಕೃತ ಹೇಳಿಕೆಯಲ್ಲಿ 4 ವರ್ಷಗಳ ಕೆಲಸದ ಅವಧಿ ಪೂರ್ಣಗೊಂಡ ನಂತರ ಅಗ್ನಿವೀರ್ಗೆ ಒಂದು ದೊಡ್ಡ ಮೊತ್ತದ ನಿವೃತ್ತಿ ಪ್ಯಾಕೇಜ್ ಅನ್ನು ಸಹ ಪಾವತಿಸಲಾಗುತ್ತೆ ಅಂತ ಹೇಳಲಾಗಿದೆ. ಇದು ಆದಾಯ ತೆರಿಗೆಯಿಂದ ಮುಕ್ತವಾಗಿರುತ್ತೆ. ಅಗ್ನಿಪಥ್ ಯೋಜನೆಯಡಿ ಯಾರು ಅರ್ಜಿಯನ್ನ ಸಲ್ಲಿಸಬಹುದು, ನೇಮಕಾತಿ ಪ್ರಕ್ರಿಯೆ ಏನು, ಸಂಬಳ ಏನು ಮತ್ತು ಸೌಲಭ್ಯಗಳು ಹೇಗೆ? ಅಗ್ನಿಪಥ್ ಯೋಜನೆ ಯಾರು ಅರ್ಹರು? ಅಗ್ನಿಪಥ್ ಯೋಜನೆಗೆ ಅರ್ಹರಾಗಲು ನಿಮ್ಮ ವಯಸ್ಸು 17ರಿಂದ 21 ವರ್ಷಗಳ ನಡುವೆ ಇರಬೇಕು. ಈ ನೇಮಕಾತಿಯಲ್ಲಿ ಸೇನೆಯಂತೆಯೇ ಅದೇ ಪ್ರಕ್ರಿಯೆಯಿಂದ ಆಯ್ಕೆ ಮಾಡಲಾಗುತ್ತೆ. ಅಂದ್ರೆ ಸೇನೆ ನಿಗದಿಪಡಿಸಿದ ನಿಯಮಗಳ ಪ್ರಕಾರವೇ ನೇಮಕಾತಿ ನಡೆಯುತ್ತೆ. ಇದರಲ್ಲಿ ನೇಮಕಾತಿಯ ನಂತರ ತರಬೇತಿ ಅವಧಿ ಸೇರಿದಂತೆ ಒಟ್ಟು 4 ವರ್ಷಗಳ ಕಾಲ ಸಶಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಸಿಗುತ್ತೆ. ಅಗ್ನಿವೀರನ ಸಂಭಾವನೆ ಎಷ್ಟು? ರಕ್ಷಣಾ ಸಚಿವಾಲಯದ ಪ್ರಕಾರ ಸೇವಾ ವಿಧಿ ಪ್ಯಾಕೇಜ್ ಅಡಿಯಲ್ಲಿ ಸೈನಿಕರು ಮೊದಲ ವರ್ಷದಲ್ಲಿ ರೂಪಾಯಿ 4.76 ಮತ್ತು 4ನೇ ವರ್ಷದಲ್ಲಿ ರೂಪಾಯಿ 6.92 ಲಕ್ಷಗಳ ವಾರ್ಷಿಕ ಪ್ಯಾಕೇಜ್ ಅನ್ನ ಪಡೆಯುತ್ತಾರೆ. ಮಾಸಿಕ ವೇತನದ ಕುರಿತು ಮಾತನಾಡಿ, ಮೊದಲ ವರ್ಷದಲ್ಲಿ ಯುವಕರಿಗೆ ಮಾಸಿಕ 30,000 ರೂಪಾಯಿ, 4ನೇ ವರ್ಷಕ್ಕೆ ಈ ಮಾಸಿಕ ವೇತನ 40,000 ರೂಪಾಯಿ ಆಗುತ್ತೆ. ಇಪಿಎಫ್, ಪಿಪಿಎಫ್ ಸೌಲಭ್ಯ ಲಭ್ಯವಿರುತ್ತೆ, ಆದರೆ ಪಿಂಚಣಿ ಇಲ್ಲ. ಅಗ್ನಿಪಥ್ ಯೋಜನೆಯಡಿ ನೇಮಕಾತಿ ಮಾಡಿಕೊಳ್ಳುವ ಎಲ್ಲ ಅಭ್ಯರ್ಥಿಗಳಿಗೆ ಇಪಿಎಫ್ ಮತ್ತು ಪಿಪಿಎಫ್ ಸೌಲಭ್ಯ ಲಭ್ಯವಿರುತ್ತೆ. ಅಗ್ನಿವೀರ್ ಮಾಸಿಕ ವೇತನದ 30% ಕೊಡುಗೆಯನ್ನ ನೀಡುತ್ತೆ ಮತ್ತು ಸಮಾನ ಮೊತ್ತವನ್ನ
ಸರ್ಕಾರ ಕೊಡುಗೆಯನ್ನಾಗಿ ನೀಡುತ್ತೆ. ಅದಕ್ಕೆ ಆದಾಯ ತೆರಿಗೆಯಿಂದ ವಿನಾಯಿತಿ ಸಿಗಲಿದೆ. ಇದರೊಂದಿಗೆ ಅಗ್ನಿಪಥ್ ಯೋಜನೆಯಡಿ ನೇಮಕಗೊಂಡ ಯುವಕರು ಗ್ರಾಚ್ಯುಟಿ ಮತ್ತು ಪಿಂಚಣಿಯ ಯಾವುದೇ ಹಕ್ಕನ್ನು ಹೊಂದಿರೋದಿಲ್ಲ ಅಂತ ರಕ್ಷಣಾ ಸಚಿವಾಲಯ ಹೇಳಿದೆ. 48 ಲಕ್ಷ ವಿಮೆ ಮತ್ತು ಹೆಚ್ಚಿನ ಸೌಲಭ್ಯ. ರಕ್ಷಣಾ ಸಚಿವಾಲಯದ ಪ್ರಕಾರ ವಾರ್ಷಿಕ ಪ್ಯಾಕೇಜ್ನೊಂದಿಗೆ ಕೆಲವು ಭತ್ಯೆಗಳು ಕೂಡ ಲಭ್ಯವಿರುತ್ತೆ. ಇದರಲ್ಲಿ ಪಡಿತರ, ಉಡುಗೆ, ಪ್ರಯಾಣ ಭತ್ಯೆ ಮತ್ತು ರಿಸ್ಕ್ ಹಾಗೂ ಹಾರ್ಡ್ಶಿಪ್ ಕೂಡ ಇರುತ್ತೆ. 4 ವರ್ಷಗಳಲ್ಲಿ ಅಂಗವಿಕಲರಾಗಿದ್ರೆ ಸೇವೆಯೇತರ ಅವಧಿಗೆ ಪೂರ್ಣ ವೇತನ ಮತ್ತು ಬಡ್ಡಿಯನ್ನ ಕೂಡ ನೀಡಲಾಗುತ್ತೆ. ಇದಲ್ಲದೆ ಅಗ್ನಿವೀರ್ಗಳಿಗೆ ಭಾರತೀಯ ಸಶಸ್ತ್ರ ಪಡೆಗಳಲ್ಲಿ ಅವರ ಅವಧಿಗೆ 48 ಲಕ್ಷ ರೂಪಾಯಿಗಳ ಕೊಡುಗೆ ರಹಿತ ಜೀವ ವಿಮಾ ರಕ್ಷಣೆಯನ್ನ ಕೂಡ ನೀಡಲಾಗುತ್ತೆ. ಸ್ವಯಂ ಸೇವಕರಿಗೆ ಸೇನಾ ನೇಮಕಾತಿಗೂ ಅವಕಾಶ ಲಭ್ಯ. 4 ವರ್ಷಗಳ ಸೇವೆಯ ನಂತರ ಯುವಕರಿಗೂ ಸೇನೆಯ ನೇಮಕಾತಿಗೆ ಸ್ವಯಂ ಸೇವಕರಾಗುವ ಅವಕಾಶ ಸಿಗುತ್ತೆ ಅಂತ ಉಲ್ಲೇಖನೀಯ ಇದೆ. ಆದ್ರೆ ಆ ಸಮಯದಲ್ಲಿ ಸೇನೆಯಲ್ಲಿ ನೇಮಕಾತಿಗಳು ನಡೆದಾಗ ಮಾತ್ರ ಇದು ಸಾಧ್ಯವಾಗುತ್ತೆ. 4 ವರ್ಷಗಳ ನಂತರ ಅಗ್ನಿವೀರ್ಗಳಿಗೆ ವಿವಿಧ ಮಿಲಿಟರಿ ಕೌಶಲ್ಯಗಳಿಗಾಗಿ ಪ್ರಮಾಣ ಪತ್ರಗಳನ್ನು ಕೂಡ ನೀಡಲಾಗುತ್ತೆ. ಅಗ್ನಿಪಥ್ ಅಡಿಯಲ್ಲಿ ಸೇವಾ ನಿಯಮಗಳು ಯಾವುವು? 4 ವರ್ಷಗಳ ಸೇವೆಯ ನಂತರ ಅರ್ಹತೆ, ಇಚ್ಛೆ ಮತ್ತು ವೈದ್ಯಕೀಯ ಫಿಟ್ನೆಸ್ ಆಧಾರದ ಮೇಲೆ 25% ಅಗ್ನಿವೀರ್ಗಳನ್ನ ಸಾಮಾನ್ಯ ಕೇಡರ್ನಲ್ಲಿ ಉಳಿಸಿಕೊಳ್ಳಲಾಗುತ್ತೆ. ನಂತರ ಅವರು ಇನ್ನೂ 15 ವರ್ಷಗಳ ಪೂರ್ಣ ಅವಧಿಗೆ ಸೇವೆಯನ್ನು ಸಲ್ಲಿಸುತ್ತಾರೆ. ಇತರ 75% ಅಗ್ನಿವೀರ್ಗಳನ್ನ ನಿರ್ಗಮಿಸಲಾಗುವುದು ಅಥವಾ 11 ರಿಂದ 12 ಲಕ್ಷ ರೂಪಾಯಿಗಳ ಸೇವಾ ನಿಧಿ ಪ್ಯಾಕೇಜ್ನೊಂದಿಗೆ ಭಾಗಶಃ ಅವರ ಮಾಸಿಕ ಕೊಡುಗೆಗಳು ಮತ್ತು ಕೌಶಲ್ಯ ಪ್ರಮಾಣ ಪತ್ರಗಳು ಮತ್ತು ಅವರ 2ನೇ ವೃತ್ತಿ ಜೀವನದಲ್ಲಿ ಸಹಾಯಕ್ಕಾಗಿ ಬ್ಯಾಂಕ್ ಸಾಲಗಳಿಂದ ಹಣವನ್ನ ನೀಡಲಾಗುತ್ತೆ. ಅಗ್ನಿಪಥ್ ನೇಮಕಾತಿ ಯಾವಾಗ ಪ್ರಾರಂಭ? ಮೊದಲ ಅಗ್ನಿಪಥ್ ಪ್ರವೇಶ ರ್ಯಾಲಿ ನೇಮಕಾತಿ ಸೆಪ್ಟೆಂಬರ್, ಅಕ್ಟೋಬರ್ 2022ರಿಂದ ಪ್ರಾರಂಭವಾಗುತ್ತೆ. ಈ ಯೋಜನೆಯ ಅನುಕೂಲಗಳೇನು? ಇದು ಯುವಕರಿಗೆ ತಮ್ಮ ದೇಶಕ್ಕೆ ಸೇವೆ ಸಲ್ಲಿಸಲು ಮತ್ತು ರಾಷ್ಟ್ರೀಯ ಅಭಿವೃದ್ಧಿಗೆ ಕೊಡುಗೆ ನೀಡಲು ಜೀವಿತಾವಧಿಯಲ್ಲಿ ಒಮ್ಮೆ ಅವಕಾಶವನ್ನು ಒದಗಿಸುತ್ತೆ. ಸಶಸ್ತ್ರ ಪಡೆಗಳು ಕಿರಿಯ ಮತ್ತು ಹೆಚ್ಚು ರೋಮಾಂಚಕವಾಗಿರುತ್ತೆ. ಅಗ್ನಿವೀರ್ಗಳು ಉತ್ತಮ ಆರ್ಥಿಕ ಪ್ಯಾಕೇಜ್ ಅನ್ನು ಹೊಂದಿದ್ದು, ನಾಗರಿಕ ಸಮಾಜ ಮತ್ತು ಸಂಸ್ಥೆಗಳಲ್ಲಿ ಉತ್ತಮ ಮಿಲಿಟರಿ ನೀತಿಯಲ್ಲಿ ತರಬೇತಿ ನೀಡಲು ಮತ್ತು ಅವರ ಕೌಶಲ್ಯ ಮತ್ತು ಅರ್ಹತೆಗಳನ್ನು ಸುಧಾರಿಸಲು ಅವಕಾಶವಿದೆ. ಇದು ನಾಗರಿಕ ಸಮಾಜದಲ್ಲಿ ಮಿಲಿಟರಿ ನೀತಿಯೊಂದಿಗೆ ಉತ್ತಮ ಶಿಸ್ತಿನ ಮತ್ತು ನುರಿತ ಯುವಕರನ್ನ ಮಾರ್ಪಾಡು ಮಾಡುತ್ತೆ. ಓಕೆ, ಇಟ್ಸ್ ವೆರಿ ಕ್ಲಿಯರ್. ಯಾರು ಈ ಅಗ್ನಿವೀರರು, ಏನಿದು ಅಗ್ನಿಪಥ್, ಇದರ ಬಗ್ಗೆ ಅನೇಕ ಜನರು ಇನ್ನೂ ಕೂಡ ಗೊತ್ತಿಲ್ಲ. ದೇಶದಾದ್ಯಂತ ಕೆಲವು ಭಾಗಗಳಲ್ಲಿ ಹಿಂಸಾತ್ಮಕವಾಗಿರುವಂತಹ ಪ್ರತಿಭಟನೆಗಳು ನಡೀತಾ ಇದೆ. ಎಲ್ಲಿ ತನಕ ಅಂತ ಹೇಳಿದ್ರೆ ರೈಲುಗಳಿಗೆ ಬೆಂಕಿ ಹಚ್ಚುವಂತಹ ಪ್ರತಿಭಟನೆಗಳು, ಅತ್ಯಂತ ಕ್ರೂರವಾಗಿರುವಂತಹ ಪ್ರತಿಭಟನೆಗಳು. ಯಾಕೆ ಈ ಒಂದು ಅಗ್ನಿಪಥ್ ಅನ್ನುವಂತಹ ಯೋಜನೆಗೆ ವಿರುದ್ಧವಾಗಿ ಇಂತಹ ಪ್ರತಿಭಟನೆ ನಡೆಯುತ್ತೆ ಅಂತ ಬಂದಾಗ ಅದನ್ನೆಷ್ಟೋ ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಸಮಗ್ರವಾಗಿರುವಂತಹ ಚಿತ್ರಣವನ್ನ ನಾವು ಇವತ್ತು ಹಾಕಿದ್ದೇವೆ. ಜೊತೆಗೆ ಇನ್ನು ಮುಂದಕ್ಕೆ ಚರ್ಚೆಯನ್ನ ಮಾಡಬೇಕಾಗುತ್ತೆ. ಮೇಲ್ನೋಟಕ್ಕೆ ನೋಡಿದಾಗ ಇದೊಂದು ಅದ್ಭುತವಾಗಿರುವಂತಹ ಯೋಜನೆ, ನೋ ಡೌಟ್. ಯಾಕಂದ್ರೆ ಇಲ್ಲಿ ನಮ್ಮ ದೇಶದಲ್ಲಿರುವಂತಹ ಯುವಕರೇನಿದ್ದಾರೆ, ಆ ಯುವಕರಿಗೆ ದೇಶ ಸೇವೆ ಮಾಡುವಂತಹ ಪುಣ್ಯದ ಕೆಲಸವನ್ನ ಕೊಡ್ತೀವಿ ಅನ್ನುವಂತಹ ಒಂದು ಯೋಜನೆ. ಹಾಗಾದ್ರೆ ಯಾಕೆ ಇದಕ್ಕೆ ಆಕ್ರೋಶಗಳು, ಯಾಕೆ ಇದಕ್ಕೆ ಆರೋಪಗಳು, ಯಾಕೆ ಇದರ ವಿರುದ್ಧವಾಗಿರುವಂತಹ ಆತಂಕಗಳು ಅನ್ನುವಂತಹ ಪ್ರಶ್ನೆಗಳು ಬರುತ್ತೆ. ಹಾಗಾಗಿ ಚರ್ಚೆಯನ್ನ ಮಾಡಬೇಕು. ನಾನು ಚರ್ಚೆಯನ್ನ ಪ್ರಾರಂಭ ಮಾಡ್ತೇನೆ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಪ್ರಥಮವಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಟೀಮ್ ಚೌಕಿದಾರಿಂದ ಮಹೇಶ್ ತುಪ್ಪೇಕಲ್ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತ ಮಹೇಶ್ ತುಪ್ಪೇಕಲ್ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಬಿಜೆಪಿಯ ಆರ್ಥಿಕ ಪ್ರಕೋಷ್ಠ ಸಂಚಾಲಕರಾಗಿರುವಂತಹ CA ಶಾಂತರಾಮ್ ಶೆಟ್ಟಿ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತ CA ಶಾಂತರಾಮ್ ಶೆಟ್ಟಿ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ವಕ್ತಾರರು, ಮೂಡಬಿದ್ರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ದೇಶವ್ಯಾಪಿ ಹಲವು ಪ್ರತಿಭಟನೆಗಳಲ್ಲಿ ಕಾಂಗ್ರೆಸ್ ಮುಂಚೂಣಿಯಲ್ಲೂ ಕೂಡ ಇದೆ, ರಾಜೇಶ್ ಕಡಲಕೆರೆ, ಆತ್ಮೀಯವಾಗಿರುವಂತಹ ಸ್ವಾಗತ ಕಾಂಗ್ರೆಸ್ ವಕ್ತಾರ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ DYFI ನ ಜಿಲ್ಲಾ ಕೋಶಾಧಿಕಾರಿ ಮನೋಜ್ ವಾಮಂಜೂರ್ ಅವರಿದ್ದಾರೆ, ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ. 4 ಅತಿಥಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಮಾತನಾಡಬೇಕು. ಕೆಲವು ಚರ್ಚೆಗಳು, ಪರ ವಿರೋಧವಾಗಿರುವಂತಹ ಚರ್ಚೆಗಳು ಯಾಕೆ ಅನ್ನುವಂಥದ್ದು, ಅಷ್ಟಕ್ಕೂ ಕೂಡ ವಿರೋಧ ಮಾಡ್ತೀವಿ ಅಂತ ಬಂದಾಗ
ಕ್ಲಿಯರ್ ಪಾಯಿಂಟ್ಗೆ ಬರಬೇಕಾಗುತ್ತೆ. ಯಾಕೆ ವಿರೋಧ ಮಾಡ್ತೀನಿ ಅಂತ ಪ್ರಶ್ನೆಗಳು. ಇವೆಲ್ಲದ ನಡುವೆ ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಜನರ ಅಭಿಪ್ರಾಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೂಡ ಮುಕ್ತವಾಗಿರೋ ಅವಕಾಶ ಇದೆ. ತಮ್ಮ ಕರೆಗಳನ್ನು ಕೂಡ ನಾನು ಮುಂದಕ್ಕೆ ಸ್ವೀಕಾರ ಮಾಡ್ತೇನೆ. ನಾನು ನೇರವಾಗಿ ಫಸ್ಟ್ ರಿಯಾಕ್ಷನ್ ಹೋಗ್ತಾ ಇರುವಂತದ್ದು ಇಲ್ಲಿ CA ಶಾಂತರಾಮ್ ಶೆಟ್ಟಿ ಅವರು, ಆರ್ಥಿಕ ಪ್ರಕೋಷ್ಠ ಸಂಚಾಲಕರು, ಬಿಜೆಪಿ. ಫಸ್ಟ್ ರಿಯಾಕ್ಷನ್ ಸರ್, ಅಗ್ನಿಪಥ್ ಯೋಜನೆಯ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ, ತಮ್ಮ ಒಂದು ಅನಿಸಿಕೆ. ಎಸ್ ಸರ್. ಬಹುಶಃ ಅಗ್ನಿಪಥ್ ಯೋಜನೆ ಅಂತ ಹೇಳುವುದು ನಮ್ಮ ದೇಶಕ್ಕೆ ಯಾವಾಗಲೇ ಬರಬೇಕಿತ್ತು, ಬಹಳ ಲೇಟ್ ಆಗಿ ಬಂದೆ. ಆದರೆ ಇವತ್ತು ಈ ಯೋಜನೆ ಬಹಳ ಅದ್ಭುತವಾಗಿದೆ ಅಂತ ಹೇಳಿದ್ರೆ ನಮ್ಮ ದೇಶದ ಯುವಕರಿಗೆ ಇದೊಂದು ಗೋಲ್ಡನ್ ಅಪಾರ್ಚುನಿಟಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ 8ನೇ ಕ್ಲಾಸು SLC ಅಥವಾ PUC ಯಲ್ಲಿ ಆ ಸರ್ಟಿಫಿಕೇಟ್ ಮೇಲೆ ಅವರು 17 ವರ್ಷ ಆದರೆ ಅವರು ಸೇರ್ಕೊಳ್ಬಹುದು ಸೇನೆಯಲ್ಲಿ. ಆದರೆ ಆ ಟ್ರೈನಿಂಗ್ ಆಗುವ 4 ವರ್ಷದಲ್ಲಿ ಅವರು ಬಹುಶಃ ಟ್ಯೂನ್ ಅಪ್ ಹೇಗೆ ಆಗ್ತಾರಂತ ಹೇಳಿದ್ರೆ, ಈಗ ನಿಮ್ಗೆಲ್ಲ ಗೊತ್ತಿದೆ, ಆ ಏಜಲ್ಲಿ ಬಹುಶಃ ಬೇರೆ ಒಂದು ಎಜುಕೇಶನ್ಗೆ ಹೋಗುವವರು ಬೇರೆ ಇದ್ದಾರೆ, ಸ್ವಯಂ ಪ್ರೇರಿತವಾಗಿ ಬರುವವರು ಸೇನೆಗೆ ಸೇರುವ, ಅವರಿಗೆ ದೇಶಭಕ್ತಿ ಇರ್ತದೆ, ಅವರಿಗೆ ಒಂದು ಸೇನೆಯಲ್ಲಿ ಕೆಲಸ ಮಾಡಬೇಕಂತ ಬಹುಶಃ ಎಷ್ಟೋ ವರ್ಷದಿಂದ ಅವರಿಗೆ ಒಂದು ಕುತೂಹಲ ಇದೆ. ಇವತ್ತು ಈ ಯೋಜನೆಯಲ್ಲಿ ಈ ನಮ್ಮ ಯುವಕರು ಸೇರ್ಕೊಂಡ್ರೆ ಅವರಿಗೆ ಬಹುಶಃ ಇದು ಫೈನಾನ್ಷಿಯಲ್ ಪ್ಯಾಕೇಜ್ ಅಲ್ಲದೆ ಅವರ ಇಡೀ ಜೀವನವೇ ಒಂದು ಸೆಟ್ಲ್ ಆಗಲಿಕ್ಕೆ ಒಂದು ದಾರಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅವರಿಗೆ 40,000 ಸಂಬಳ ಸಿಗ್ತದೆ ಫಸ್ಟ್ ಇಯರ್ ಅಲ್ಲಿ, 6.76 ಇಯರ್ಲಿ ಅದರಲ್ಲಿ ಸೇವಿಂಗ್ಸ್ ಇದೆ. ಅದರ ನಂತರ ಅವರು ರಿಟೈರ್ ಆಗುವಾಗ ಅವರಿಗೆ ಪ್ಯಾಕೇಜ್ ಸಿಗ್ತದೆ, ಒಂದು 12 ಲಕ್ಷದವರೆಗೆ ಪ್ಯಾಕೇಜ್ ಸಿಗ್ತದೆ. ಹಾಗಾಗಿ ಆ ಹಣವನ್ನು ತೆಗೆದುಕೊಂಡ್ರೆ ಅವರ ಕೈಯಲ್ಲಿ 19-20 ವರ್ಷಕ್ಕೆ 15 ಲಕ್ಷ, ಇಟ್ಸ್ ನಾಟ್ ಸ್ಮಾಲ್ ಅಮೌಂಟ್. ಬಹುಶಃ ಅವರ ಇಡೀ ಫ್ಯಾಮಿಲಿ ಪ್ರೊಟೆಕ್ಷನ್, ಅವರ ಪೇರೆಂಟ್ಸ್ಗಳಿಗೆ ಎಷ್ಟು ಖುಷಿ ಆಗ್ಬೋದು ಅಂತ ಹೇಳುವುದಕ್ಕೆ ಇನ್ನೊಂದು ಮಾತಿಲ್ಲ. ಇನ್ನೊಂದು ವಿಶೇಷವಾಗಿ ನಾನು ಹೇಳ್ತೇನೆ ಅಂತ ಹೇಳಿದ್ರೆ, ಈ ಒಂದು ಸಂದರ್ಭದಲ್ಲಿ ಅವರು ಸಿಲೆಕ್ಟ್ ಆದ್ರೆ ಅವರಿಗೆ ಅವ್ರ ಜೀವನದಲ್ಲಿ ಏನು ಆಸೆ ಇದೆ, ಬಹುಶಃ ನಾನು ಗೊತ್ತಿದ್ದ ಹಾಗೆ ನಾವು ಕಾಲೇಜಿಗೆ ಹೋಗುವಾಗ ನಮ್ಗೆ ಡಿಗ್ರಿ ಆಗುವಾಗ ನಮ್ಮ ಹತ್ರ ಏನು ಹಣ ಇಲ್ಲ, ನಮಗೆ ಜಾಬ್ ಗೊತ್ತು, ಗುರಿ ಇಲ್ಲ. ಇವತ್ತು ಅವರ ಇನಿಷಿಯಲ್ ಸ್ಟೇಜಲ್ಲಿ ಅವರಿಗೆ ಕೊಡುವಂತ ಏನೊಂದು ಸೇನೆಯಲ್ಲಿ ಒಂದು ಸರಿಯಾದ ಮಾರ್ಗದರ್ಶನ ನೀಡ್ತಾ ಇದ್ದಾರೆ, ಅದು ಕೇವಲ ಯುವಕರ ಇದಕ್ಕಲ್ಲ, ಇಡೀ ದೇಶಕ್ಕೆ ಒಂದು ಸ್ಟ್ರೆಂತ್. ಇಂಥ ಒಂದು ನ್ಯಾಷನಲ್ ಇಂಟ್ರೆಸ್ಟ್ ಇರುವಂತಹ ಒಂದು ಈ ಡಿಫೆನ್ಸ್ ಇದರಲ್ಲಿ ನಮ್ಮ ಮಕ್ಕಳನ್ನು ಸೇರಿಸುವ ಅಂತ ಹೇಳಿದ್ರೆ ಎಷ್ಟೋ ಜನ ಬಹಳ ಕುತೂಹಲದಿಂದ ಇದ್ರು. ಆದ್ರೆ ಇವತ್ತು ಈ ನಡೆದಂತ ಅನ್ಫಾರ್ಚುನೇಟ್ ಥಿಂಗ್ಸ್ ನೋಡುವಾಗ ಬಹುಶಃ ಯಾಕೆ ಹೀಗಾಗ್ತದೆ ಅಂತ ಹೇಳೋದ್ರ ಬಗ್ಗೆ ಸರಿಯಾಗಿ ನಮ್ಗೆ ಗೊತ್ತಿಲ್ಲ. ಆದ್ರೆ ಇದರಲ್ಲಿ ಏನ್ ಕಾನ್ಸ್ಪಿರಸಿ ಇದೆ ಅಂತ ಗೊತ್ತಿಲ್ಲ. ಕೆಲವರು ಹೇಳಿದಾಗ ಏನೋ ಕೋಚಿಂಗ್ ಕ್ಲಾಸ್ ಬಿಹಾರಲ್ಲಿ ಒಂದು 4 ಮಿಲಿಟರಿ ಕೋಚಿಂಗ್ ಕ್ಲಾಸ್ ಅವರು ಇದನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ರಾಜಕೀಯವಾಗಿ, ಆದ್ರೆ ಇದನ್ನ ರಾಜಕೀಯ ದೃಷ್ಟಿಯಲ್ಲಿ ನಾವು ನೋಡಬಾರ್ದು. ನಮ್ಮ ದೇಶ ಹಾಗೂ ನಮ್ಮ ಯುವಕರ ಒಂದು ಜೀವನ ಇದನ್ನ ಇಟ್ಕೊಂಡು ನಾವು ಮಾತಾಡ್ಬೇಕು ಬಿಟ್ರೆ ಅದನ್ನು ಬೇರೆ ಯಾವುದೇ ವಿಷಯವನ್ನ ಇಲ್ಲಿ ನಾವು ರಾಜಕೀಯವಾಗಿ ಎಳಿ ತರಬಾರ್ದು. ಹಾಗಾಗಿ ಇನ್ನೇನಾದ್ರೂ ಇದನ್ನು ಈ ಪ್ರೋಗ್ರಾಮ್ ಡಿರೇಲ್ ಆದ್ರೆ ಅದು ನಮ್ಮ ಯುತ್ತಿನ ಕಾಸ್ಟ್ ಅಲ್ಲಿ ಇವ್ರು ಮಾಡ್ತಾ ಇದ್ದಾರಂತ ಲೆಕ್ಕ. ಹಾಗಾಗಿ ನಾವು ಪಕ್ಷ ಭೇದ ಮರೆತು ನಮ್ಮ ದೇಶದ ಚಿಂತನೆ, ನಮ್ಮ ಯುವಕರ ಚಿಂತನೆ, ಬಹುಶಃ ಅನ್ಎಂಪ್ಲಾಯ್ಮೆಂಟ್ ಇರಬಹುದು, ಬಟ್ ಪವರ್ಟಿ ಇದೆ. ಬಹುಶಃ ನಮ್ಮಲ್ಲಿ ನಿಮ್ಗೆ ಗೊತ್ತಿದ್ದ ಹಾಗೆ ಕೆಲವರಿಗೆ ಇಂಜಿನಿಯರಿಂಗ್ ಹೋಗ್ಲಿಕ್ಕೆ ಆಗುದಿಲ್ಲ, 3 ವರ್ಷ ಡಿಪ್ಲೊಮಾ ಮಾಡಿ ಯಾವುದೋ ಒಂದು ಟ್ರೈನಿಂಗ್ ಸೇರ್ತಾರೆ, ಅಲ್ಲಿ ಅವರಿಗೆ ಎಷ್ಟು ಸಂಬಳ ಸಿಗ್ತದೆ? ಒಬ್ಬ ಇಂಜಿನಿಯರ್ ಆಗಿ ಬಂದವನಿಗೆ 15,000-20,000 ಸಂಬಳ ಕೆಲವು ಟೈಮ್ ಸಿಗುದಿಲ್ಲ. ಆದ್ರೆ ಇದು ಅಟ್ ದ ಏಜ್ ಆಫ್ 17+, he is getting 40,000 salary with 4 years training and ದೇಶ ಸೇವೆ. ಇಷ್ಟೊಂದು ಒಳ್ಳೆಯ ಒಂದು ಪ್ರೋಗ್ರಾಮ್ ನನ್ನ ಪ್ರಕಾರ ಇದು ಬಾರಿ ಲೇಟ್ ಆಗಿ ಬಂದಿದೆ. ಬಹುಶಃ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಅವುಗಳು ಕಂಪಲ್ಸರಿಯಾಗಿ ನೀವು ಮಾಡ್ಬೇಕಂತ ಹೇಳುವಂತದ್ದಿದೆ. ಕಂಪಲ್ಸರಿ ಮಾಡಬೇಕು. ಕಂಪಲ್ಸರಿಯಾಗಿ ನೀವು ಮಿಲಿಟರಿಗೆ ಹೋಗದೆ ಇದ್ರೆ ನಿಮ್ಗೆ ಸರ್ಕಾರಿ ಸವಲತ್ತುಗಳನ್ನೇ ಕೊಡುವುದಿಲ್ಲ. ಅಂತಹ ಒಂದು ಕಾರ್ಯ ಇಲ್ಲಿ ಮಾಡಿಲ್ಲ ಇಂಡಿಯಾದಲ್ಲಿ. ಬಹುಶಃ ಇದಕ್ಕೆ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು. ಇದಕ್ಕೆ ಪಕ್ಷ ಯಾವುದೇ ರಾಜಕೀಯ ಬಣ್ಣ ಬಳಿಬಾರ್ದು ಅಂತ ಹೇಳುದು ನನ್ನ ಆಸೆ. ಓಕೆ, ಇದು CA ಶಾಂತರಾಮ್ ಶೆಟ್ಟಿ, ಆರ್ಥಿಕ ಪ್ರಕೋಷ್ಠ, ಬಿಜೆಪಿಯ ಸಂಚಾಲಕರು. ಫಸ್ಟ್ ರಿಯಾಕ್ಷನ್ ನೇರವಾಗಿ ಅವರು ಇಲ್ಲಿ ಪಾಯಿಂಟ್ ಔಟ್ ಮಾಡ್ತಾ ಇರುವಂತದ್ದು ಯುವಕರ ಭವಿಷ್ಯದ ದೃಷ್ಟಿಯಲ್ಲಿ ತಾವು ಇದು ಒಳ್ಳೆ ಯೋಜನೆ ಅಂತ ಹೇಳ್ತಾ ಇದ್ದಾರೆ. ಇಟ್ಸ್ ವೆರಿ ಕ್ಲಿಯರ್. ಇಲ್ಲಿ ತಿಂಗಳಿಗೆ 30,000-40,000 ರೂಪಾಯಿಗಳು ಸಂಬಳ ಸಿಗುತ್ತೆ. ಜೊತೆಗೆ ಆ ಸೇವಾ ನಿಧಿ ಅನ್ನುವಂಥದ್ದು 11-12 ಲಕ್ಷ ರೂಪಾಯಿಗಳು ಸೇವಾ ನಿಧಿ, ಅಂದ್ರೆ ನಿವೃತ್ತರಾದಾಗ ಆ ಒಂದು 4 ವರ್ಷಗಳ ಸೇವೆ ಸಲ್ಲಿಸಿ ಆದ ನಂತರ ಸಿಗುವಂತಹ ಒಂದು ಅಮೌಂಟ್. ತದನಂತರ ಇಲ್ಲಿ ಬರುವಂತದ್ದು ಆ ಯುವಕರಿಗೆ ಶಿಸ್ತು ಸಿಗುತ್ತೆ, ಜೊತೆಗೆ ಜೀವನದಲ್ಲಿ ಏನಾದ್ರೂ ಇನ್ನು ಮುಂದಕ್ಕೆ ಭವಿಷ್ಯ ಇದೆ ಅನ್ನುವಂಥದ್ದು CA ಶಾಂತರಾಮ್ ಶೆಟ್ಟಿ ಅವರು ಹೇಳ್ತಾ ಇರುವಂತಹ ಅವರ ಒಂದು ಅನಿಸಿಕೆ. ನಾನು ಮಾತಾಡ್ತೇನೆ. ತದನಂತರ ನೇರವಾಗಿ ಫಸ್ಟ್ ರಿಯಾಕ್ಷನ್ ನಾನು ಟೀಮ್ ಚೌಕಿದಾರ್ ಕಡೆ ಕೂಡ ಹೋಗ್ತೇನೆ. ಯಾಕಂದ್ರೆ ಈ ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರ ತಂದಿರುವಂತದ್ದು ಬಹುಶಃ ಅವರಿಗೆ ಕೂಡ ಗೊತ್ತಿರಲಿಲ್ಲ ಇಷ್ಟು ವಿರುದ್ಧವಾಗಿ ಒಂದು ಹಿಂಸಾತ್ಮಕ ರೂಪವಾಗಿ ಈ ಒಂದು ಯೋಜನೆ ತಲುಪುತ್ತೆ ಅನ್ನುವಂಥದ್ದು. ಹಾಗಾಗಿ ಫಸ್ಟ್ ರಿಯಾಕ್ಷನ್ ಮಹೇಶ್ ತುಪ್ಪೆಕಲ್ ಅವರು. ಎಸ್ ಸರ್, ಫಸ್ಟ್ ಕ್ಲಾಸ್ ಹೇಳಿದ್ರಿ ನೀವು. ಬಹುಶಃ ಅವರಿಗೆ ಕೂಡ ಗೊತ್ತಿರಲಿಲ್ಲ ಇಷ್ಟು ಹಿಂಸಾತ್ಮಕವಾಗಿ ಈ ಯೋಜನೆಯ ಸ್ವಾಗತ ಮಾಡ್ತಾರೆ ವಿರೋಧಿಗಳು ಅಂತ. ವಿರೋಧ ಪಕ್ಷದವರಲ್ಲ, ದೇಶದಲ್ಲಿ ಅಧಿಕೃತವಾದ ವಿರೋಧ ಪಕ್ಷ ಯಾವುದಿಲ್ಲ, ಎಲ್ಲ ವಿರೋಧಿ ಸ್ಥಾನದಲ್ಲಿ ಇರುವವರು ವಿರೋಧ ಪಕ್ಷ ಅಂತ ರಿಕಗ್ನೈಸ್ ಆಗಿಲ್ಲ. ಇದು ಅಗ್ನಿವೀರ್ ಅಥವಾ ಅಗ್ನಿಪಥಿಗೆ ಮಾಡಿದ ವಿರೋಧ ಅಲ್ಲ.
ಮೊದಲು ನಾವು ಅದನ್ನು ಕ್ಲಾರಿಟಿ ಮಾಡ್ಕೊಳ್ಳುವ. ಓಕೆ. ಅಂಗವಿಕಲ ಒಬ್ಬ ಹುಡುಗ ಬೀದರ್ನಲ್ಲಿ ದೂರ ಕರ್ನಾಟಕದಲ್ಲಿ ಮಾತಾಡುವ ಓಕೆ. ಅಗ್ನಿವೀರ್ ವಿರುದ್ಧ ಪ್ರತಿಭಟನೆ ಮಾಡಿ ಬಸ್ಸಿಗೆ ಕಲ್ಲು ಹೊಡೆಯುವಂತ ದೃಶ್ಯವನ್ನು ನಾವೆಲ್ಲರೂ ನೋಡಿದ್ದೇವೆ. ಇವತ್ತು ಅವ ಸೇನೆಗೆ ಸೇರ್ಲಿಕ್ಕೆ ಹೋದವನ, ಯಾವ ಆಧಾರದಲ್ಲಿ ಅವನಿಗೆ ಸೇನೆ ಕ್ವಾಲಿಫೈ ಆಗುತ್ತೆ? ಇದು ರಾಹುಲ್ ಗಾಂಧಿ ಅವರನ್ನು ಭ್ರಷ್ಟಾಚಾರದ ಆರೋಪದಲ್ಲಿ ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ 5 ದಿನಗಳ ಕಾಲ, ಸುಮಾರು 15 ಗಂಟೆಗಳ ಕಾಲ ಅವರನ್ನು ಪ್ರತಿಭಟನೆ ಮಾಡಿ ಟ್ರೈನ್ಗಳಿಗೆ ಅಥವಾ ಸಾರ್ವಜನಿಕ ಆಸ್ತಿಗೆ ಮೊದಲ 2 ದಿವಸ ಮಾತ್ರ, 3ನೇ ದಿವಸ ಆ ಧೈರ್ಯ ಯಾರಿಗೂ ಬರಲಿಲ್ಲ. ಅಗ್ನಿಪಥ ವಿರೋಧ ಮಾಡುವವರು ಇನ್ನೂ ಕೂಡ ಯೋಜನೆ ಚಾಲಾಗಿದೆ. 20, 22, 24ಕ್ಕೆ ನೋಟಿಫಿಕೇಶನ್ ಪ್ರಾರಂಭ ಆಗಿದೆ. ಇವತ್ತು ಮಾಡಬೇಕಿತ್ತು, ನಿನ್ನೆನೋ ಮಾಡಬೇಕಿತ್ತು, ಯಾಕೆ ಮಾಡಿಲ್ಲ? ಆ ಯೋಜನೆ ವಿರೋಧಿಗಳಾಗಿದ್ರೆ ಯಾಕೆ ಮಾಡಿಲ್ಲ? ಇದು ಕಾಂಗ್ರೆಸ್ನ ಪ್ರೇರಣೆಯೊಂದಿಗೆ ನಿನ್ನೆ ಸೋನಿಯಾ ಗಾಂಧಿ ಅವರು ಸ್ವಲ್ಪ ಉರಿದುಂಬಿಸಲಿಕ್ಕೆ ಪ್ರಯತ್ನ ಪಟ್ಟರು, ಪ್ರತಿಭಟನೆ ಮಾಡಿ ನಾವಿದ್ದೇವೆ ಅಂತ. ಏನಾಗಿಲ್ಲ. ಪ್ರತಿಭಟನೆ ಮಾಡುವವರನ್ನು ಯಾವ ರೀತಿ ನಿಯಂತ್ರಿಸಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಗೊತ್ತು. ನೀವು ಹೇಳಿದ್ದ ಮಾತಕ್ಕೆ ಪೂರಕವಾಗಿ ಅದೇ, ಇಷ್ಟು ಸೇನೆಯಂತ ವಿಚಾರದಲ್ಲಿ ಕೂಡ ನೀಚ ರಾಜಕೀಯ ಬುದ್ಧಿಯನ್ನು ತೋರಿಸ್ತಾರೆ ಅಂತ ಇಂಟೆಲಿಜೆನ್ಸ್ ಯೂನಿಟ್ಗಳು ಭಾವಿಸಿರ್ಲಿಲ್ಲ, ಸಾಮಾನ್ಯ ಜನರು ಭಾವಿಸಿರ್ಲಿಲ್ಲ. ಓಕೆ. ಆದ್ರೆ ಕೇಂದ್ರ ಸರ್ಕಾರ ಅದು ಎಲ್ಲಿ ಇರಲಿ, ಕಾಶ್ಮೀರದಿಂದ ಕೇರಳ ತನಕ 2 ದಿವಸ ಮ್ಯಾಕ್ಸಿಮಮ್ 48 ಅವರ್ಸ್ಗಳಲ್ಲಿ ಆ ಪ್ರತಿಭಟನೆಯನ್ನು ಹತ್ತಿಕ್ಕುವಲ್ಲಿ ಸುಮಾರು 673 ಮಂದಿಯನ್ನು ಬಂಧಿಸಿದ್ದಾರೆ. ಅಷ್ಟೇ ಮಂದಿ. ಎಸ್. ಓಕೆ. ಅಷ್ಟೇ ಮಂದಿ ಬಸ್ಸಿಗೆ ಬೆಂಕಿ ಕೊಟ್ಟದ್ದು, ಅಷ್ಟೇ ಮಂದಿ ಟ್ರೈನಿಗೆ ಬೆಂಕಿ ಕೊಟ್ಟದ್ದು. ದೇಶಾದ್ಯಂತ ಆಗಿಲ್ಲ. 3 ರಾಜ್ಯಗಳಲ್ಲಿ 4 ರಾಜ್ಯಗಳಲ್ಲಿ ಸ್ವಲ್ಪ ಜೋರಾಗಿ ಆಗಿದೆ. ಬಾಕಿ ಕಡೆ ಸಾಂಕೇತಿಕ ಪ್ರತಿಭಟನೆ ಆಗಿದೆ. ಅದು ಪ್ರತಿಯೊಬ್ಬರಿಗೂ ರೈಟ್ ಉಂಟು ಸಾಂಕೇತಿಕ ಪ್ರತಿಭಟನೆ ಮಾಡುವಂತದ್ದು. ಶಾಂತಿಯುತವಾದ ಪ್ರತಿಭಟನೆ ಮಾಡಿದ್ದಾರೆ, ಅದಕ್ಕೆ ಸ್ವಾಗತ. ನೀವು ಹೇಳಿದಾಗೆ ಬಹುಶಃ ಆ ಮಾಹಿತಿಗಳು ಹೋಗಿರ್ಲಿಲ್ಲ, ಯಾರು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದಾರೆ ಇದರ ಬಗ್ಗೆ ಏನು ಸುಳ್ಳು ಸುದ್ದಿಗಳು ಹಬ್ಬಿದಾಗ, ಇದರ ಆರ್ಥಿಕ ಪ್ಯಾಕೇಜ್ಗಳ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿದಾಗ ನನ್ನ ಮಿತ್ರರ ಹೇಳಿಕೆ ಅಂತ 2 ವಿಷಯಗಳಲ್ಲಿ ನಾನು ಸ್ವಲ್ಪ ಭಿನ್ನವಾಗಿ ನಾನು ಪ್ರತಿಕ್ರಿಯೆಗಳು ಇಚ್ಛಿಸ್ತೇನೆ. ಹಣ ನೋಡಿ ಸೇನೆಗೆ ಹೋಗುದಲ್ಲ, ಪ್ಯಾಕೇಜ್ ನೋಡಿ ಸೇನೆಗೆ ಹೋಗುದಲ್ಲ. ಬಡತನ ಇದ್ದವರಿಗೆ ಸಾವಿರಾರು ಕೆಲಸ ಉಂಟು, ಇದಕ್ಕಿಂತ ಹೆಚ್ಚು ಮಾಡುವಂಥದ್ದು. ಹೃದಯದ ಒಳಗಡೆ ಇರುವ ದೇಶಭಕ್ತಿ ಕಿಚ್ಚು, ಭಕ್ತಿಗಿಂತ ಕಿಚ್ಚು, ದೇಶಕ್ಕೋಸ್ಕರ ಸೇನೆ ಮಾಡಬೇಕು ಅಂತ ನಿನ್ನೆ ಒಂದು ಬೇರೆ ಚಾನೆಲ್ ಅಲ್ಲಿ ಕೂತ್ಕೊಂಡಿದೆ. BM.Tech ಅವರು ರಿಟೈರ್ಡ್ ಕರ್ನಲ್, ಅಮೆರಿಕದಲ್ಲಿ ಕೆಲಸ ಮಾಡಿದರೆ ಅವರಿಗೆ 15-16 ಮಿಲಿಯನ್ ಸ್ಯಾಲರಿ ಸಿಗುತ್ತೆ ವರ್ಷಕ್ಕೆ ಪ್ಯಾಕೇಜ್. ಇವರು 40,000 50,000 ಪ್ಯಾಕೇಜ್ಗೆ ಸೇರಿಕೊಳ್ಬೇಕಾ? ಅಲ್ಲ, ಇದು ಆರ್ಥಿಕತೆಯ ಸಂಬಂಧಪಟ್ಟ ವಿಷಯ ಅಲ್ಲ. ನಮಗೆ ಇವತ್ತು ಬೇಸರ ಆಗ್ತಾ ಉಂಟು, ನಮಗೆ ಇಂಥ ಅವಕಾಶಗಳು ಸಿಕ್ಕಿಲ್ಲ ಅಂತ. ಇವರು ಹೇಳಿದಕ್ಕೆ ಸ್ವಲ್ಪ ತಡವಾಗಿ ಆದ್ರೂ ಇಂಟ್ರೊಡ್ಯೂಸ್ ಆಗಿದೆ. ದೇಶದ ಶಕ್ತಿಯನ್ನು ಮುಂದಿನ ಭಾಗದಲ್ಲಿ ಇಸ್ರೇಲ್ ಒಂದು ಕತೆ ಹೇಳ್ತೇನೆ ನಿಮಗೆ. ದೇಶದ ಶಕ್ತಿಯನ್ನು ಚೈನಾದೊಂದಿಗೆ ಟ್ಯಾಲಿ ಮಾಡುವಂತ ಒಂದು ಸುಂದರವಾದ ಅವಕಾಶವನ್ನು ಮೋದಿ ಅವರು ಕಲ್ಪಿಸಿಕೊಟ್ಟಿದ್ದಾರೆ ಈ ಯೋಜನೆ ಮುಖಾಂತರ. ತಮ್ಮ ಫಸ್ಟ್ ರಿಯಾಕ್ಷನ್ ಟೀಮ್ ಚೌಕಿದಾರ್. ಅದೇ ರೀತಿ ಕಾಂಗ್ರೆಸ್ ವಕ್ತಾರರು ರಾಜೇಶ್ ಕಡಲಕೆರೆ, ವೈ ತಮ್ಮ ವಿರೋಧ ಅನ್ನುವಂತ ಪ್ರಶ್ನೆ ಬರುತ್ತೆ, ನೇರವಾಗಿ ಫಸ್ಟ್ ರಿಯಾಕ್ಷನ್ ಕೇಳ್ತಾ ಇದ್ದೇನೆ. ಎಸ್ ಸರ್, ರಾಜೇಶ್ ಕಡಲಕೆರೆ ಅವರು. ಮೊದಲನೇದಾಗಿ ನಿತಿನ್ ಅವರು ನನಗೆ ನಗು ಬರ್ತಾ ಇದೆ, ಮತ್ತು ಮಹೇಶ್ ಅವರ ಮಾತನ್ನು ಕೇಳಿದ ತಕ್ಷಣ ನನಗೊಂದು ಅಯ್ಯೋ ಪಾಪ ಅನಿಸ್ತಾ ಇದೆ. ಒಂದು ಮಾತನ್ನು ಅವರು ನೀವು ಗಮನಿಸಬೇಕು, ಬೇಕಾದ್ರೆ ರಿವೈಂಡ್ ಮಾಡಿ ನೋಡಿ. ವಿರೋಧಿಗಳು ಅಂತ ಹೇಳಿದ್ರು ಅವರು, ಭಾರತ ರಾಷ್ಟ್ರದಲ್ಲಿ ಅಗ್ನಿಪಥ ಯೋಜನೆಯನ್ನ ಈಗ ಯಾರು ಚಳವಳಿ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಅಂತ ಹೇಳಿದ್ರೆ ಯುವಕರು. ಸ್ವಾಮಿ, ಭಾರತ ರಾಷ್ಟ್ರದ ಭವಿಷ್ಯ ಏನಿದೆ ಯುವಕರಲ್ಲಿ ಅಡಗಿದೆ. ಯುವಕರ ಭವಿಷ್ಯದಲ್ಲಿ ಭಾರತ ರಾಷ್ಟ್ರ ಇದೆ, ಅವರ ಕೌಶಲ್ಯದ ಮೇಲೆ ಅಡಗಿದೆ ಸ್ವಾಮಿ. ಯುವಕರನ್ನು ಇವರು ವಿರೋಧಿಗೆ ಅಂತ ಹೇಳ್ತಾರ? ಬಿಡಿ. ಇನ್ನೊಂದು ಮಾತನ್ನು ಹೇಳಿದ್ರೆ ಇವರು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ, ಈ ಬಿಜೆಪಿಯವರಿಗೆ ಏನಾಗಿದೆ ಅಂತ ಹೇಳಿದ್ರೆ ಕನಸಲ್ಲಿ ಕೂಡ ಕಾಂಗ್ರೆಸ್ ಪಕ್ಷನೇ ಬರೋದು ಇವರಿಗೆ. ದಿವಸದಲ್ಲಿ 4 ಸಲ ಕಾಂಗ್ರೆಸ್ ಪಕ್ಷ, ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಇದ್ರ ಬಗ್ಗೆ ಮಾತಾಡದಿದ್ರೆ ಇವರಿಗೆ ನಿದ್ದೆನೇ ಬರಲ್ಲ. ಸ್ವಾಮಿ ನಿತಿನ್ ಅವರೇ, ಈ ಯೋಜನೆಯನ್ನು ತಂದಿರೋದು ಯಾರು ಸ್ವಾಮಿ? ಬಿಜೆಪಿ ಸರ್ಕಾರ ಅಲ್ವಾ? ಮೋದಿ ಅಲ್ವಾ? ರಾಜನಾಥ್ ಸಿಂಗ್ ಅಲ್ವಾ? ಈಗ ಪ್ರತಿಭಟನೆ ಮಾಡ್ತಾ ಇರೋದು ಯಾರು ಸ್ವಾಮಿ? ಯುವಕರಲ್ವಾ? ಯಾಕೆ ಪ್ರತಿಭಟನೆ ಅದನ್ನು ಮೊದಲು ಆಲೋಚನೆ ಮಾಡಬೇಕು. ನೋಡಿ ಹೇಳ್ತೇನೆ ಕೇಳಿ. ಕಳೆದ 3 ವರ್ಷದಿಂದ ನಿತಿನ್ ಅವರೇ, ಕಳೆದ 3 ವರ್ಷದಿಂದ ಸೇನೆಗೆ ಭರ್ತಿ ಪ್ರಕ್ರಿಯೆಗಳು ನಡೀಲಿಲ್ಲ. ಇದಕ್ಕಿಂತ ಮುಂಚೆ ಸುಲಲಿತವಾಗಿ ಸುಗಮವಾಗಿ ಸೇನೆಗಳಿಗೆ ಭರ್ತಿ ನಡೀತಾ ಇದೆ. ನೇವಿ, ಆರ್ಮಿ, ಏರ್ಫೋರ್ಸ್ ಎಲ್ಲಾ ಕಡೆಗೂ ಕೂಡ ಸೇನೆ ಭರ್ತಿ ಆಗ್ತಿತ್ತು, ಯಾವುದೇ ಗೊಂದಲಗಳು ಇರಲಿಲ್ಲ. 3 ವರ್ಷಗಳಿಂದ ಇವರು ಯಾವುದೇ ನೇಮಕಾತಿಯನ್ನು ಮಾಡಲಿಲ್ಲ. ಇದಕ್ಕೆ ಒಂದು ಕುಂಟು ನೆಪವನ್ನು ಕೊಡ್ತಾರೆ. ಯಾವ ನೆಪ ಗೊತ್ತಾ?
ಕೊರೋನಾದ ನೆಪವನ್ನು ಕೊಡ್ತಾರೆ ಇವರು. ನೋ, ಎಸ್, ಯಾರು ಕೂಡ ಒಪ್ಪಿಗೆ ಸಾಧ್ಯನೇ ಇಲ್ಲ. ಈಗ ಏನು ಯಾಕಾಗಿ ಈ ಪ್ಯಾಕೇಜ್ ಮುಖಾಂತರ ನೋಡಿ, ಸೇನೆ ಅನ್ನುವಂಥದ್ದು ಒಬ್ಬ ಮನೆಯಿಂದ ಒಬ್ಬ ವ್ಯಕ್ತಿ ಭಾರತ ಪರಮ ಪವಿತ್ರವಾದ ಭಾರತ ರಾಷ್ಟ್ರದ ಸೇನೆಗೆ ಸೇರ್ಲಿಕ್ಕೆ ಹೋಗ್ತಾನಂತ ಹೇಳಿದ್ರೆ ಆ ಕುಟುಂಬ ಮಾತ್ರವಲ್ಲ ಸ್ವಾಮಿ, ಆ ಗ್ರಾಮ, ಆ ಊರು ಹೆಮ್ಮೆ ಪಡ್ತದೆ, ಭಾರತಾಂಬೆಯ ರಕ್ಷಣೆಗೆ ಹೊರಡ್ತಾನಂತ ಹೇಳಿ. ಆ ಸಂದರ್ಭದಲ್ಲಿ ಏನಾದರೂ ಅಕಸ್ಮಾತ್ ಆಗಿ ಆ ಸೈನಿಕ ವೀರ ಮರಣವನ್ನು ಅಪ್ತಾನಾದ್ರೆ ಆ ಪಾರ್ಥಿವ ಶರೀರ ಬರ್ತದೆ ನೋಡಿ. ಆ ಸಂದರ್ಭದಲ್ಲಿ ದುಃಖ ಮಡುಗಟ್ಟಿದ್ರು ಕೂಡ ನಿಂತಿದ್ದಾರೆ. ಒಂದು ಕಡೆ ಎಲ್ಲರಲ್ಲಿ ಒಂದು ಭಾವನೆ ಇರ್ತದೆ, ಭಾರತಾಂಬೆಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟ ಅನ್ನುವಂಥ ಒಂದು ಆ ಭಾವನೆ ಇರ್ತದೆ ಸ್ವಾಮಿ. ಇದು ದೇಶದ ರಕ್ಷಣೆಯ ವಿಚಾರ. ಇದು ಅಷ್ಟು ಲಘುವಾಗಿ ಮಾತಾಡೋದು ಸರಿಯಲ್ಲ, ಲಘುವಾಗಿ ಮಾತಾಡೋದು ಸರಿಯಲ್ಲ. ಏನ್ರಿ ಪ್ಯಾಕೇಜ್ ಕೊಡೋದಂದ್ರೆ ಏನು? ಒಂದು ಯುವಕರ ಭವಿಷ್ಯವನ್ನ, ಒಂದು ಉದ್ಯೋಗ ಮಾತ್ರವಲ್ಲ, ಉದ್ಯೋಗಕ್ಕೆ ಒಂದು ಖಾತ್ರಿ ಬೇಕು ಸ್ವಾಮಿ, ಕಂಟಿನ್ಯೂಟಿ ಬೇಕು, ಒಂದು ಬದ್ಧತೆ ಬೇಕು. ಎಲ್ಲಿದೆ ಬದ್ಧತೆ? 4 ವರ್ಷ ಸಾಕಾ? 4 ವರ್ಷ ಸಾಕಾ? ಓಕೆ ಓಕೆ ಎಸ್ ಸರ್. ಅವರ ವಿರೋಧವನ್ನ ಯಾಕೆ ವಿರೋಧನ ಅವರು ವ್ಯಕ್ತಪಡಿಸಿದರೆ ಎಸ್ ಬರ್ತೇನೆ. ನಾನು ಕರೆಗಳು ಕೂಡ ಬರ್ತದೆ. ಬಿಫೋರ್ ದಟ್ ನಾನು ಫಸ್ಟ್ ರಿಯಾಕ್ಷನ್ ತೆಗೆದುಕೊಂಡು ಬರ್ತೇನೆ. ಮನೋಜ್ ವಾಮಂಜೂರ್ ಅವರು ಡಿವೈಎಫ್ಐ ಜಿಲ್ಲಾ ಕೋಶಾಧಿಕಾರಿ. ಡಿವೈಎಫ್ಐ ಕೂಡ ಕರಾವಳಿ ಭಾಗದಲ್ಲಿ ಅನೇಕ ಪ್ರತಿಭಟನೆಗಳನ್ನ ಹೋರಾಟವನ್ನ ಮಾಡಿದೆ, ಮುಂಚೂಣಿಯಲ್ಲಿ ಇದ್ದಂತದ ಪಕ್ಷ. ಎಸ್ ಸರ್, ಮನೋಜ್ ವಾಮಂಜೂರ್, ಫಸ್ಟ್ ರಿಯಾಕ್ಷನ್, ವೈ ತಾವುಗಳು ವಿರೋಧ ಮಾಡ್ತಾ ಇದ್ದೀರಿ? ಈ ಅಗ್ನಿಪಥ್ ಯೋಜನೆಯನ್ನು ನಾವು 2 ದೃಷ್ಟಿಕೋನದಲ್ಲಿ ನೋಡ್ಬೇಕಾಗುತ್ತೆ. ಒಂದು ಯುವಕರ ಉದ್ಯೋಗಕ್ಕೆ ಸಂಬಂಧಿಸಿ, ಮತ್ತೊಂದು ಈ ದೇಶದ ಭದ್ರತೆಗೆ ಸಂಬಂಧಿಸಿ. ಯಾಕೆಂತ ಹೇಳಿದ್ರೆ, ಒಂದು ಯುವಕರಿಗೆ ಉದ್ಯೋಗ ಸಿಗುವುದು ಕೂಡ ಈ ದೇಶದ ಭವಿಷ್ಯವೇ, ಈ ದೇಶವನ್ನು ಭದ್ರವಾಗಿ ಮುನ್ನಡೆಸುವುದು ಕೂಡ ಈ ದೇಶದ ಭವಿಷ್ಯವೇ ಆಗಿದೆ. ಹಾಗಾಗಿ ಇಲ್ಲಿ ನಾವು ಗಮನಿಸುವಾಗ ಈ ಅಗ್ನಿಪಥ್ ಯೋಜನೆ ಅನ್ನುವಂಥದ್ದು 2ಕ್ಕೆ ಕೂಡ ಮಾರಕವಾಗಿ ನಮ್ಗೆ ಪರಿಣಮಿಸ್ತದೋ ಅನ್ನುವಂತಹ ಭಯ ನಮ್ಗಿದೆ. ಯಾಕೆಂತ ಹೇಳಿದ್ರೆ, ಒಂದ್ ಕಡೆಯಲ್ಲಿ ಯುವಕರನ್ನು ಅಗ್ನಿಪಥ್ ಯೋಜನೆಗೆ ಸೇರಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ, ಮತ್ತೊಂದ್ ಕಡೆಗಳಲ್ಲಿ ಬರೀ 4 ವರ್ಷಕ್ಕೆ ಅದನ್ನು ಸೀಮಿತಗೊಳಿಸುವಂತದ್ದು ಈ ದೇಶದ ಭದ್ರತೆಗೆ ನಿಜಕ್ಕೂ ಅದೊಂದು ದೊಡ್ಡ ರೀತಿಯಾದಂತಹ ಹೊಡೆತವನ್ನು ಕೊಡ್ತದೆ. ಒಂದು. ಎರಡನೇದಾಗಿ, ಉದ್ಯೋಗ ಅಂತ ಹೇಳಿದ್ರೆ ಯುವಕರಿಗೆ ಅದು ಯಾವತ್ತೂ ಕೂಡ ಅವರ ಆ ವಯೋಮಾನದಲ್ಲಿ ಅವರ 60 ವರ್ಷದವರೆಗೂ ಕೂಡ ಅವರ ಉದ್ಯೋಗವನ್ನು ಪಡ್ಕೊಳ್ಳಿಕ್ಕೆ ಅರ್ಹರಾಗಿರ್ಬೇಕಾದಂತಹ ಸ್ಥಿತಿಯ ಉದ್ಯೋಗಗಳು ಬೇಕು. ಆದ್ರೆ ಇಲ್ಲಿ ಸೈನ್ಯದಲ್ಲಿ ಇದ್ದಂತದ್ದು 35 ವರ್ಷ. ಅಂದ್ರೆ ಆ ನಿರಂತರ ಆ ಸಮಯದಲ್ಲಿ 17ರಿಂದ 35 ವರ್ಷದ ವರೆಗೂ ಕೂಡ ಅವ್ರಿಗೆ ನಾವು ಉದ್ಯೋಗದ ಭದ್ರತೆಯನ್ನು ನೀಡಿದ್ರೆ ಮಾತ್ರ ಯುವಕರ ಬದುಕು ಹಸನಾಗ್ಲಿಕ್ಕೆ ಸಾಧ್ಯ. ಅದನ್ನು ಬಿಟ್ಟು 11 ಲಕ್ಷ ಕೊಡ್ತೇವೆ, ಸಂಬಳ ಹೆಚ್ಚು ಕೊಡ್ತೇವೆ ಅಂತ ಹೇಳಿದ್ರೆ ಅದು 4 ವರ್ಷ ಉಳಿದ ಕೆಲಸಗಳನ್ನು ಟೆಂಡರ್ ಕೊಟ್ಟ ರೀತಿಯಲ್ಲಿ ಆಗುತ್ತೆ. ಬಹುಶಃ ಸೈನ್ಯದಲ್ಲಿ ನಾವು ಇದನ್ನು ಖಂಡಿಸಬೇಕಾಗಿದೆ. ಓಕೆ ಓಕೆ ದೇಶದ ಭದ್ರತೆಯ ವಿಚಾರದಲ್ಲಿ, ಜೊತೆಗೆ ಉದ್ಯೋಗದಲ್ಲಿ ಇರುವಂತಹ ಭವಿಷ್ಯದ ಭದ್ರತೆಯ ವಿಚಾರವಾಗಿ ಈ ಒಂದು ಯೋಜನೆ ಸರಿ ಇಲ್ಲ ಅಂತ ತಾವು ಹೇಳ್ತಾ ಇರುವಂತದ್ದು. ಎಸ್ ಸರ್, ಬರ್ತೇನೆ. ಜೊತೆಗೆ ಜನರ ಅಭಿಪ್ರಾಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ನಿತಿನ್ ಅವರೇ, ನಾನು ಸಾಯಿನಾಥ್ ಬೋಳೂರು. ಸಾಯಿನಾಥ್ ಬೋಳೂರು ಅವರು, ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಸರ್. ಇಲ್ಲಿ ಅಗ್ನಿಪಥ್ ಎಸ್ ಯೋಜನೆ ಬೇಕು ಬೇಡ ಅಂತ ಪ್ರಶ್ನೆಗಳ ನಡುವೆ ಕೆಲವರು ಬೇಕು, ಇನ್ನು ಕೆಲವರು ಬೇಡ. ಅದಕ್ಕೆ ಒಂದು ಮಾತು, ಗವರ್ಮೆಂಟ್ ಕರೆಕ್ಟ್ ಎಂತ ಗೊತ್ತಿನ, ಒಂದು ಅಗ್ನಿಪಥ್ ಅಂತ ಒಂದು ಘೋಷಣೆ ಮಾಡಿದ್ದೆ ಸರಿ, ಅದರದ್ದು ಗೈಡ್ ಲೈನ್ಸ್ ಅನ್ನು ಕರೆಕ್ಟ್ ಆಗಿ ಪಾಲನೆ ಮಾಡ್ಬೇಕಿತ್ತು. ಯಾಕೆಂತ ಹೇಳಿದ್ರೆ, ಈಗ ಎಷ್ಟೋ ಕೊಡ್ತೇನೆ ಅಂತ ಹೇಳಿದ್ದಾರೆ, ಎಷ್ಟು 12 ಲಕ್ಷವ ಎಷ್ಟ ಕೊಡ್ತೇನೆ ಅಂತ ಹೇಳಿದ್ರು. ಅದನ್ನು ಅವರು 4 ವರ್ಷದ ನಂತರ 20,000 ಕೊಟ್ರೆ ಸಹ ಅವರಿಗೆ 5 ವರ್ಷದಲ್ಲಿ ತಲುಪುತ್ತದೆ. ಇಲ್ಲದ್ರೆ 10,000 ಕೊಟ್ರೆ ಹೌದು ಎಷ್ಟು ಅದು ಡಬಲ್ ಆಗ್ತದೆ. ಅದನ್ನು ಅವರು ಎಲ್ಲ ಕರೆಕ್ಟ್ ಫಾಲೋ ಮಾಡಿ, ಕರೆಕ್ಟ್ ಆಗಿ ಗೈಡ್ ಲೈನ್ಸ್ ಮಾಡಿ ಅವರನ್ನು ಇದು ಮೆನ್ಷನ್ ಮಾಡ್ಬೇಕು. ಯಾಕೆಂತ ಹೇಳಿದ್ರೆ, ಯಾವುದೇ ಒಂದು ವಸ್ತುವನ್ನು ನಾವು ಮಾಡುದಾದ್ರೆ ಅದಕ್ಕೆ ಅದರ ಗೈಡ್ ಲೈನ್ಸ್ ಬೇಕು. ನಂದೊಂದು ಅಭಿಪ್ರಾಯ ಎಂತ ಅಂತ ಹೇಳಿದ್ರೆ, ನಿತಿನ್ ಅವರೇ, 4 ವರ್ಷದ ವಿಷಯ ಎಂತ ಹೇಳಿದ್ರೆ ಅದೊಂದು ಟ್ರೈನಿಂಗ್. ಅದ್ರಲ್ಲಿ ಈಗ 4 ಜನ ಕೂತ್ಕೊಂಡಿದ್ದೀರಿ, ನೀವು ಸೇರಿ 5 ಜನ. ಅದ್ರಲ್ಲಿ 3 ಜನರಿಗೆ ತುಂಬಾ ಆಸಕ್ತಿ ಇರ್ತದೆ, ಅವರು ರಿಟರ್ನ್ ಅಲ್ಲಿ ಎಂತಾದ್ರು ಮಾಡ್ತಾರೆ. ಮತ್ತು ಆರ್ಮಿ ಯಾವತ್ತು ಇದು ಯಾವುದು ಬೇಸ್ ಇದ್ರದಲ್ಲ, ಯಾವುದು ವರ್ಕ್ ಬೇಸ್ ಅಲ್ಲ, ಅಂದ್ರೆ ಸಂಬಳಕ್ಕೆ ಸಿಕ್ಕುದಲ್ಲ. ಯಾಕೆಂತ ಹೇಳಿದ್ರೆ, ಇದು ಬಿಪಿನ್ ರಾವತ್ ನಮ್ಮ ಇದಾದವರು ಅವರು ಹೇಳಿದ ಒಂದು ಮಾತುಂಟು, ಇದು ಯಾವತ್ತು ಆತ್ಮದಲ್ಲಿ ಇರ್ಬೇಕು. ಆತ್ಮದಲ್ಲಿ ಇದ್ರೆ ಮಾತ್ರ, ಆತ್ಮದಲ್ಲಿ ಬಿಟ್ಟು ತಲೆಗೆ ಹೋದ್ರೆ ಅದು ವಿಷ. ನಾನು ಯಾವುದೇ ಧರ್ಮ ಕೇಳ್ತೇನೆ, ಆತ್ಮದಲ್ಲಿ ಇದ್ರೆ ಭಕ್ತಿ, ತಲೆಗೆ ಹೋದ್ರೆ ವಿಷ. ಅದು ನೀವು ಬೇಕಾದ್ರೆ ಸರ್ಚ್ ಮಾಡಿ ಬೇಕಾದ್ರೆ ನೋಡಿ. ಯಾಕೆಂತ ಹೇಳಿದ್ರೆ ಇದು ಮಾತು ನಮ್ದು ಸತ್ಯ.
ಎಸ್ ಸರ್ ಓಕೆ ಸರ್ ಥ್ಯಾಂಕ್ ಯು ಎಸ್ ಸರ್ ಇದು ಸಾಯಿನಾಥ್ ಬೋಳರ್ ಅವರ ಅಭಿಪ್ರಾಯ. ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ, ತಮ್ಮ ಹೆಸರುಲಿಂದ ಸರ್? ಸರ್ ನಮಸ್ತೆ, ನನ್ನ ಹೆಸರು ನಿತಿನ್ ಅಂತ ಹೇಳಿ. ನಿತಿನ್ ಅವರು ಈಗ ಚರ್ಚೆಯನ್ನ ಗಮನಿಸುವಾಗ ಅಲ್ಲಿ ಸಿ ಅವರು ಒಂದು ಪ್ಯಾಕೇಜ್ ನ ಬಗ್ಗೆ ಉಲ್ಲೇಖವನ್ನ ಮಾಡಿದ್ರು. ಈಗ ದೇಶ ಸೇವೆ ಅಂತ ಹೇಳುವಾಗ ಅಲ್ಲಿ ಪ್ಯಾಕೇಜ್ ನ ಬಗ್ಗೆ ಹೇಳುವುದು, ಅದನ್ನೊಂದು ವ್ಯಾಪಾರದ ದೃಷ್ಟಿಯಿಂದ ನೋಡುವುದು ಅದೊಂದು ಉತ್ತಮ ಬೆಳವಣಿಗೆ ಅಲ್ಲ. ಒಂದನೇದು. ಮತ್ತೊಂದು, ಮಕ್ಕಳ ವಿದ್ಯಾಭ್ಯಾಸವನ್ನ ನಾವು ಗಮನಿಸುವಾಗ 17 ವರ್ಷ ಅಂತ ಹೇಳುವುದು ಬಹಳ ಮುಖ್ಯವಾದಂತಹ ಅದೊಂದು ಘಟ್ಟ. ಮಕ್ಕಳು ಏನು ಡಿಗ್ರಿಯಲ್ಲಿ ಇರ್ತಾರೆ, ಆ ಸಂದರ್ಭದಲ್ಲಿ ಅವರ ಮುಂದಿನ ಜೀವನಕ್ಕೆ ಏನು PG ಸ್ಟಡೀಸ್ ಬೇಕಾಗ್ತದೆ ಅದನ್ನ ಮಾಡುವಂತಹ ಸಂದರ್ಭ. ಇವರು ಏನು 21 ಲಕ್ಷದ ಪ್ಯಾಕೇಜ್ ಅಂತ ಏನು ಹೇಳ್ತಾ ಇದ್ದಾರೆ, ಅದು ಈಗಿನ ಪ್ರಸಕ್ತ ಸನ್ನಿವೇಶದಲ್ಲಿ ಮಂಗಳೂರಿನಂತಹ ಒಂದು ಪ್ರದೇಶದಲ್ಲಿ ಒಂದು 2 ಸೆಂಟ್ ಜಾಗ ತಗೊಳ್ಳಿಕ್ಕೂ ಸಾಕಾಗುವುದು. ಇದು ಒಂದು. ಮತ್ತೊಂದು ವಿಷಯ ಏನು ಅಂತ ಹೇಳಿದ್ರೆ, ಈಗ ಪ್ಯಾಕೇಜ್ ಅನ್ನ ಬಿಟ್ಟು ಮಾತಾಡೋದಾದ್ರೆ, ಈಗ ಒಂದು ಇವರು 25% ಜನರಿಗೆ ಅದರಲ್ಲಿ ಅದನ್ನ ಅವರನ್ನ ಸೇನೆಯಲ್ಲಿ ಮುಂದುವರಿಸುವ ಬಗ್ಗೆ ಇವರು ಮಾತನಾಡ್ತಾರೆ. ಇಲ್ಲಿ ಇರುವಂತಹ ಪ್ರಶ್ನೆ, ಉಳಿದ 75% ಏನು ಸೈನ್ಯದಲ್ಲಿ ಇದ್ದವರು ಅದಕ್ಕೆ 4 ವರ್ಷ ಸೇವೆಯನ್ನ ಪೂರೈಸಿ ಹೊರಗೆ ಬಂದವರ ಮುಂದಿನ ಜೀವನ ಏನು ಅಂತ, ಅವರಿಗೆ ಯಾವ ಉದ್ಯೋಗವನ್ನ ಮಾಡಬೇಕು, ಮುಂದಿನ ಜೀವನವನ್ನ ಅವರು ಯಾವ ರೀತಿ ಸಾಗಿಸಬೇಕು, ಇದಕ್ಕೆ ಯಾವುದಕ್ಕೂ ಕೂಡ ಸರಿಯಾದಂತಹ ಇಲ್ಲಿ ಉದ್ದೇಶ ಇಲ್ಲ. ಇಲ್ಲಿ ಇರುವಂತದ್ದು ಏನು ಅಂತ ಹೇಳಿದ್ರೆ, ಇಲ್ಲಿ ಏನೋ ಒಂದು ದೇಶದ ದುಡ್ಡನ್ನ ಕೊಳ್ಳೆ ಹೊಡಿಲಿಕ್ಕೆ ಇನ್ನೊಂದು ಹೊಸ ಯೋಜನೆ ತರ್ತಾ ಇದ್ದಾರೆ ಏನೋ ಅಂತ ಜನಸಾಮಾನ್ಯರು ಹೇಳ್ತಾರೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಇಲ್ಲಿ ದೇಶದ ಪರಿಸ್ಥಿತಿಯನ್ನ ನಾವು ಗಮನಿಸೋದಾದ್ರೆ, RBI ನಲ್ಲಿ ಇದ್ದಂತಹ ಹಣವನ್ನ ಲೂಟಿ ಮಾಡಿದ್ರು, ಚಿನ್ನವನ್ನ ಈ ಸರ್ಕಾರ ವಶಕ್ಕೆ ಪಡೆದುಕೊಂಡು ಏನೇನೋ ಯೋಜನೆಗಳನ್ನ ತರಲಿಕ್ಕೆ ಹೋಗಿ ಏನೇನೋ ಮಾಡಿದ್ರು. ಈಗ ಸೈನ್ಯದ ದುಡ್ಡನ್ನ ಒಂದು ತಿನ್ನುವಂತ ಹುನ್ನಾರ ಮಾಡ್ತಾ ಇದ್ದಾರೆ ಏನೋ ಎನ್ನುವಂತಹ ಭಾವನೆ ಜನರಲ್ಲಿ ಬರ್ತಾ ಹೋಗ್ತಾರೆ. ಇದಕ್ಕೆ ತಕ್ಕ ಕ್ಲಾರಿಟಿಯನ್ನ ಟೀಮ್ ಚೌಕಿದಾರ್ ಅವರು ಮತ್ತು CA ಅವರು ಕೊಡಬೇಕು. ಶಾಂತರಾಮ್ ಶೆಟ್ಟಿ ಅವರು ನೋಡಿ, ಈಗ ರಾಜೇಶ್ ಅವರು ಸಹ ಹೇಳಿದ್ರು, ಯಾಕಂದ್ರೆ ಇದೊಂದು ಭಕ್ತಿ, ದೇಶ ಭಕ್ತಿಯಲ್ಲಿ ಹೋಗ್ಬೇಕು ಅವ್ರು ಅಂತ ಹೇಳುವಂತ. ಸೇಮ್ ಟೈಮ್ ಪ್ಯಾಕೇಜ್ ಬೇಕು. ಯಾಕಂತ ಹೇಳಿದ್ರೆ ಫೈನಾನ್ಷಿಯಲ್ ಪ್ಯಾಕೇಜ್ ಇಲ್ಲದೆ ಅವನ ಒಂದು ಫ್ಯಾಮಿಲಿಯನ್ನ ಸೆಕ್ಯೂರ್ ಮಾಡಬೇಕು. ಯಾಕೆ ಮನಿ ಮ್ಯಾಟರ್ಸ್, ಮನಿ ಹ್ಯಾಸ್ ಲಿಮಿಟೇಷನ್. ಹಾಗಾಗಿ ಇದನ್ನ ಪ್ರತಿಯೊಬ್ಬ ಮಿಲಿಟರಿ ಸೇರುವವರು ಫ್ರೀ ಸರ್ವಿಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಅವನಿಗೆ ಭಕ್ತಿ ಬೇಕು. ಮನಿ ಮ್ಯಾಟರ್ಸ್ ಬಟ್ ಮನಿ ಹ್ಯಾಸ್ ಲಿಮಿಟೇಷನ್. ಹಾಗಾಗಿ ಈಗ ಅವ್ರು ಏನ್ ಹೇಳಿದ್ರು, ಈ ಕೊಳ್ಳೆ ಹೊಡಿತಾರೆ ಹಣವನ್ನ ಅಂತ ಹೇಳಿ, ಬಹುಶಃ ಅವರು ತಪ್ಪು ತಿಳ್ಕೊಂಡಿದ್ದಾರೆ. ಅವ್ರು ಯಾವುದೋ ಒಂದು ಪೂರ್ವಾಗ್ರಹ ಪೀಡಿತವಾಗಿ ಮಾತಾಡ್ತಾ ಇದ್ದಾರೆ. ಆದರೆ ಇವತ್ತು ಮಿಲಿಟರಿಯನ್ನು ನಾವು ಸ್ಟ್ರಾಂಗ್ ಮಾಡಲೇಬೇಕಂತ ಹೇಳಿದರೆ, ಡಿಫೆನ್ಸ್ಗೆ ಇವತ್ತು ನಿಮ್ಗೆ ಗೊತ್ತಿದ್ದಾಗೆ 5 ಲಕ್ಷ ಕೋಟಿಯ ಬಜೆಟ್ ನಮ್ಮ ಡಿಫೆನ್ಸ್ ಪ್ರತಿ ವರ್ಷ. ಅದರಲ್ಲಿ 1.5 ಲಕ್ಷ ಕೋಟಿ ಬಜೆಟ್ ಅದರಲ್ಲಿ 1.2 ಲಕ್ಷ ಕೋಟಿ ಅದನ್ನ ನಾವು ಪಿಂಚಣಿ ಕೊಡ್ತಾ ಇದ್ದೇವೆ. ಈಗ ಯಾವುದು ಪೆನ್ಷನ್ ಆಗಿ ಕೊಡ್ತಾ ಇದ್ದೇವೆ, ಯಾವುದು ಈಗ ರಿಟೈರ್ ಆದವರಿಗೆ ಪೆನ್ಷನ್ ಕೊಡ್ತಾ ಇದ್ದೇವೆ. ಇನ್ನೊಂದ್ಸಲ ಪ್ರೆಸ್ ಮಾಡಿ, ಎಷ್ಟು ಪಿಂಚಣಿಯನ್ನು ಕೊಡುವಂತದ್ದು? 1.2 ಲಕ್ಷ ಕೋಟಿಯಷ್ಟು ಪಿಂಚಣಿ ಪ್ರತಿ ವರ್ಷ ಪಿಂಚಣಿಗೆ ಹೋಗ್ತದೆ. ಯಾವುದು 6 ಲಕ್ಷ ಕೋಟಿಯಲ್ಲಿ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಹಣವ ಇಲ್ಲದೆ ಹಣದಿಂದ ಆಗುದಿಲ್ಲ, ಹಣ ಅಥವಾ ಕೊಳ್ಳೆ ಹೊಡಿತಾರೆ ಅಂತ ಹೇಳುವಂತದ್ದು ಟೋಟಲಿ ರಾಂಗ್. ಇನ್ನೊಂದು, ನಮ್ಮ ದೇಶಭಕ್ತಿ ಎಲ್ಲ ವಿಷಯ ಹೌದು, ಆದ್ರೆ ಅವ್ರು 12 ಲಕ್ಷ ತಗೊಂಡು ಬರೋದು ಇಟ್ಸ್ ಎ ನಾಟ್ ಸ್ಮಾಲ್ ಅಮೌಂಟ್. ಬಹುಶಃ ನಾವು ಡಿಗ್ರಿ ಆದ್ರೆ ನಮ್ಮ ಹತ್ರ ಒಂದು 10,000 ರೂಪಾಯಿ ಸಂಬಳ ತಗೊಳ್ಳದೆ ಇರ್ಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಆ ಅಮೌಂಟ್ ಅನ್ನ ಅವ್ರು ಇನ್ವೆಸ್ಟ್ ಮಾಡಬಹುದು. ಅವರು ಬಂದ ನಂತರ ಅವ್ರಿಗೆ ಬಹುಶಃ ನಿಮ್ಗೆ ಗೊತ್ತಿದ್ದಾಗೆ ಈಗ 16 ನಮ್ಮ ಗೌರ್ಮೆಂಟ್ ಸ್ವಾಮ್ಯತೆ ಇರುವ ಇದರಲ್ಲಿ ಜಾಬ್ 10% ರಿಸರ್ವೇಷನ್ ಮಾಡಿದ್ದಾರೆ. ನಿಮಗೆ ಪೊಲೀಸ್ ಇದರಲ್ಲಿ ಇರ್ಬೋದು ಅಥವಾ ಇದರಲ್ಲಿ ಇರ್ಬೋದು, ನಮ್ಮ ಬೇರೆ ಬೇರೆ ಇಲಾಖೆಯಲ್ಲಿ ಈ ವರ್ಷ ಈಗ ಟಾಟಾ ಸನ್ಸು, JSW ತುಂಬ ಕಾರ್ಪೊರೇಟ್ ಕಂಪನಿಗಳು ಅವರಿಗೆ ಇವತ್ತು ಆಫರ್ ಕೊಡ್ತಾ ಇದ್ದಾರೆ. ಕನ್ಸೆಷನಲ್ ರೇಟಲ್ಲಿ ಅವರಿಗೆ ಲೋನ್ ಕೊಡಲಿಕ್ಕೆ. ಬಹುಶಃ ನಮಗೆ ಡಿಗ್ರಿ ಆದರೆ ನಮಗೊಂದು 50,000 ಲೋನ್ ಸಿಗಲಿಕ್ಕೆ ಕಷ್ಟ. ಅವರಿಗೆ ಲೋನ್ ಕೊಡುವಂಥ ವ್ಯವಸ್ಥೆ, ಎಷ್ಟು ಪ್ಯಾಕೇಜ್ಗಳು ಸುರಿಮಳೆ ಬಂದಿದೆ. ಹಾಗಾಗಿ ಆ ಹಣವು ಬೇಕಾಗ್ತದೆ, ಇಲ್ಲ ಅಂತ ಹೇಳಿ ಅಲ್ಲ. ಆದರೆ ಯಾಕೆ ಫ್ಯಾಮಿಲಿ ಪ್ರೊಟೆಕ್ಷನ್ ಇದೆ, ಫ್ಯಾಮಿಲಿ ಪ್ರೊಟೆಕ್ಷನ್ಗೋಸ್ಕರ. ಇನ್ನೊಂದು ಇಂಪಾರ್ಟೆಂಟ್ ನಾನು ಹೇಳ್ತಾ ಇರುವಂತ ಹೇಳಿದ್ರೆ, ಇವತ್ತು ಈಗಾಗಲೇ ಇವ್ರು ಹೇಳಿದ್ರು, ನಮ್ಮ ದೇಶಭಕ್ತಿ, ದೇಶಕ್ಕೋಸ್ಕರ ನಾವು ಆ ಒಂದು ದೇಶಭಕ್ತಿಯನ್ನು ನಾವು ರೂಢಿಸ್ಕೊಂಡ್ರೆ ಇದು ಯಾವುದೂ ಒಂದು ಗೊಂದಲಗಳಿರುವುದಿಲ್ಲ. ಯಾಕೆಂದ್ರೆ ನನಗೆ ಹೇಗೆ ಅನಿಸ್ತದೆ, ನಮ್ಮ ಟೈಮಿಗೆ ಏನಾದರೂ ಬಂದರೆ ನಾವು ಮಿಲಿಟರಿ ಸೇರ್ಬೋದಿತ್ತು ಅಂತ ಹೇಳುವಂಥದ್ದು. ಯಾಕೆಂದರೆ ಅದು ಇಟ್ ಈಸ್ ಇಂಪಾರ್ಟೆಂಟ್, ನ್ಯಾಷನಲ್ ಇಂಟ್ರೆಸ್ಟ್. ನಿಮಗೆ ಒಂದು ಯುದ್ಧ ಆಗುವಾಗ ಪಾಕಿಸ್ತಾನವೋ ಚೈನಾ ಇರುವಾಗ ನಾವು ಗೆಲ್ಲಬೇಕು ಅಂತ ಹೇಳೋದೊಂದು ಪ್ರತಿ ಸರಿ ನಾವು TV ನೋಡ್ತೇವೆ, ನಮ್ಮ ಸೈನಿಕರು ಸತ್ರ ಅಂತ ಹೇಳೋದು ಅರ್ಥ ಏನು? ನಮ್ಗೆ ಇಲ್ಲಿ ಕೂತ್ಕೊಂಡು ನಮ್ಮಿಂದ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವಂಥ ಅಂಥ ಒಂದು. ಇನ್ನೊಂದು ವಿಶೇಷ ಅಂತ ಹೇಳಿದರೆ, 32 ವರ್ಷ ನಮ್ಮದು ಎವರೇಜ್ ಏಜ್ ಮಿಲಿಟರಿ ಇತ್ತು. ಈಗ ಅದನ್ನು ಈ ರೀತಿಯ ಒಂದು ಅಗ್ನಿಪಥ್ ಸ್ಕೀಮ್ ಬಂದರೆ ಅದು 22ರಿಂದ 24 ವರ್ಷ ಎವರೇಜ್ ಇದಕ್ಕೆ ಇಳಿತದೆ. ಯಾಕಂದರೆ ನಮಗೆ ಬಿಸಿ ರಕ್ತ ಬೇಕು ಇವತ್ತು. ಆ ಒಂದು ಪ್ರತಿಕೂಲ ವಾತಾವರಣದಲ್ಲಿ ಓಡಲಿಕ್ಕೆ ಬಿಸಿ ರಕ್ತ ಬೇಕು. ಆ ಟ್ರೈನ್ಡ್ ಆದಂಥ ಒಂದು ನಮ್ಮ ಸೇನೆ ಇರಬೇಕು. ಅದಿದ್ರೆ ಮಾತ್ರ ನಾವು ಫಸ್ಟ್ ನೇಷನ್ ಅನ್ನು ಗಟ್ಟಿ ಮಾಡ್ಕೊಳ್ಬೇಕಾ, ಅಥವಾ ಈ ರೀತಿಯ ಒಂದು ಊಹಾಪೋಹ ಮಾಡಿ ನಮ್ಮ ಮಿಲಿಟರಿಯನ್ನೇ
ವೀಕ್ ಮಾಡುವಂತ ಒಂದು ಕಾರ್ಯಕ್ರಮಕ್ಕೆ ಹೊರಟಿದ್ದಾರೆ ಕೆಲವರು. ಆದ್ರೆ ಖಂಡಿತ ಸಾಧ್ಯ ಇಲ್ಲ. ಆದ್ರೆ ಇನ್ನೊಂದು ಹೇಳ್ತೇನೆ ಫೈನಲಿ, ಈ ಸ್ಕೀಮ್ ಬಂದ ನಂತರ ಏನಾಗ್ತದೆ, ನಮ್ಮ ಮಿಲಿಟರಿ ಎಷ್ಟು ಸ್ಟ್ರಾಂಗ್ ಆಗ್ತದೆ, ನಾವು ಓಲ್ಡ್ ಸಿನಾರಿಯಲ್ಲಿ ಯಾವ ರೀತಿ ಇರ್ತೇವೆ ಅಂತ ಹೇಳ್ತಾ ನೀವು ಒಂದು 5 ವರ್ಷ ಕಾದು ನೋಡಿ. ಆಗ ಎಲ್ಲರಿಗೂ ನಾವು ಮಾಡಿ ತಪ್ಪು ಅಂತ ಹೇಳುವುದನ್ನು ಅವರೇ ಪಶ್ಚಾತ್ತಾಪ ಪಡ್ತಾರೆ. ಓಕೆ ಸರ್, ಇಲ್ಲಿ ಅವರು ಕೇಳಿರುವಂತಹ ಮತ್ತೊಂದು ಪ್ರಶ್ನೆ, ಅದು ತಾವೇ ಉತ್ತರವನ್ನ ಕೊಡಬೇಕಾಗುತ್ತೆ. ಏನ್ ಹೇಳಿ? 4 ವರ್ಷಗಳ ಬಳಿಕ ಅವರ ಜೀವನ ಏನು ಅನ್ನೋ ಪ್ರಶ್ನೆ. 4 ವರ್ಷಗಳ ವರ್ಷ ಅವರಿಗೆ ಸೆಕೆಂಡ್ PUC ಸರ್ಟಿಫಿಕೇಟ್ ಸಿಗ್ತದೆ. ಅವರಿಗೆ ಅವರ ಕೌಶಲ್ಯದಿಂದ ಅವರು ಎಲ್ಲಿಯೂ ಸೇರ್ಕೊಳ್ಬಹುದು. ಅದು IT ಕಂಪನಿಯಲ್ಲಿ ಇರಬಹುದು, ಬೇರೆ ಬೇರೆ ನಿಮ್ಮ ಕೆಮಿಕಲ್ ಕಂಪನಿಗಳಲ್ಲಿ ಇರಬಹುದು. ಅವರು ಬೇರೆ ಬೇರೆ ರೀತಿಯಲ್ಲಿ ಟ್ರೈನಿಂಗ್ ಆಗ್ತಾರೆ. ಅದು ಎಲ್ಲಿಯೂ ಸಹ ಸೇರ್ಕೊಳ್ಬಹುದು, ಅಥವಾ ಅವರು ಎಜುಕೇಶನ್ ಕಂಟಿನ್ಯೂ ಮಾಡಬಹುದು. ಈ 15 ಲಕ್ಷವನ್ನು ತಗೊಂಡು ಉದ್ಯೋಗದ ಭದ್ರತೆ ಇಲ್ಲ ಅನ್ನುವಂತ ವಿಚಾರವನ್ನ ಈಗಾಗಲೇ ಹೇಳಿದ್ದಾರೆ ಮನೋಜ್ ವಾಮನ್. 15 ಲಕ್ಷ ಯಾಕಂದ್ರೆ ವಾಟ್ ನೆಕ್ಸ್ಟ್ ಅಂತ ಪ್ರಶ್ನೆ. 4 ವರ್ಷ ಆಯ್ತು, ಮುಗೀತು, 12 ಲಕ್ಷ ಕೈಯಲ್ಲಿ ಇರುತ್ತೆ ಅಲ್ವಾ, ಮತ್ತೆ ಏನ್ ಕತೆ ಅನ್ನೋ ಪ್ರಶ್ನೆ ಬರುತ್ತೆ. ಅಲ್ಲ, ಅವನಿಗೆ ಅದೇ ಹೇಳಿದ, ಅವರಿಗೆ ಕನ್ಸೆಷನ್ ಅಲ್ಲಿ ಲೋನ್ ಸಿಕ್ಕಿ ಅವರು ಬಿಸ್ನೆಸ್ ಎಂಟರ್ಪ್ರಿನರ್ ಆಗಬಹುದು. ಆ 15 ಲಕ್ಷವನ್ನ ಅವರು ಎಲ್ಲಿಯೋ ಇನ್ವೆಸ್ಟ್ ಮಾಡಿಕೊಂಡು ಇನ್ನೊಂದು ಜಾಬಿಗೆ ಸೇರಬಹುದು, ಎಜುಕೇಶನ್ ಕಂಟಿನ್ಯೂ ಮಾಡಬಹುದು. 25% ಜನನ ರಿಟೈನ್ ಮಾಡ್ತಾರೆ. ಇನ್ನು ಉಳಿದವರಿಗೆ ಪೊಲೀಸ್ ಇಲಾಖೆಯಲ್ಲಿ ಇರಬಹುದು, ಅಥವಾ ನಮ್ಮ ಕೋಸ್ಟ್ ಗಾರ್ಡ್ ಅಲ್ಲಿ ಇರಬಹುದು, ಅಥವಾ ಬೇರೆ ಬೇರೆ ಇಂಡಸ್ಟ್ರಿಗಳು. ಈಗ ಕಾರ್ಪೊರೇಟ್ ಬಿಡಿ, ಅದು ಎಡಿಷನಲ್. ಇದು ಕಾರ್ಪೊರೇಟ್ ಟಾಟಾ ಸನ್ಸ್, GSW ತುಂಬಾ ಕಂಪನಿಗಳು ಇವತ್ತು ನಿಮ್ಗೆ ಕೊಡ್ತೇವೆ, ಜಾಬ್ ಅನ್ನು ಅವ್ರಿಗೆ ಕೊಡ್ತೇವೆ ಅಂತ ಹೇಳುವ ಒಂದು ಕಮಿಟ್ಮೆಂಟ್. ಯಾಕಂದ್ರೆ ಅವರು ಸಹ ಒಂದು ದೇಶಭಕ್ತರು. ಹಾಗಾಗಿ ನಮ್ಮ ಹುಡುಗರು ಮುಂದೆ ಬರಬೇಕು, ನಮ್ಮ ಯುವಕರು ಅಂತ ಹೇಳುವಾಗ ಕಂಪನಿಗಳಲ್ಲಿ ಇವತ್ತು ಮುಂದೆ ಬಂದಿದೆ. ಇಂಥ ಪರಿಸ್ಥಿತಿಯಲ್ಲಿ ಯಾವುದೋ ಒಂದು ಸೆಕ್ಷನ್ ಆಫ್ ಸೊಸೈಟಿ, ಅದು ಯಾವುದೋ ಒಂದು ರಾಜಕೀಯ ಇದು ಮಾಡ್ಲಿಕ್ಕೋಸ್ಕರ ಈ ನಮ್ಮ ಯುತ್ತಿನ ಆಸ್ಪಿರೆಂಟ್ ಯುತ್ತಿನ ಕಾಸ್ಟ್ ಅಲ್ಲಿ ಏನ್ ಕೆಲಸ ಮಾಡಿದ್ರು ಅದು ಆಂಟಿ ನೇಷನ್ ಅಂತ ನಾನು ಹೇಳ್ತೇನೆ. ಈಗ ನಿತಿನ್ ಅವರು ಒಂದು ಮಾತನ್ನು ಹೇಳಿದರು, ನಾವು ಸೈನಿಕರಿಗೆ ಪಿಂಚಣಿಯನ್ನು ಕೊಡ್ತಾ ಇದ್ದೇವೆ ಅಂತ ಹೇಳಿ. ಏನ್ ತಪ್ಪು ಸ್ವಾಮಿ? ತನ್ನ ಜೀವವನ್ನೇ ಮುಡಿಪಾಗಿಟ್ಟಂತ ವ್ಯಕ್ತಿಗೆ ಮಾತಾಡುವಾಗ ನಾವು ಮಧ್ಯದಲ್ಲಿ ಮಾತಾಡಿಲ್ಲ. ದಯವಿಟ್ಟು ಕೇಳಿ. ಪಿಂಚಣಿಯನ್ನ ಕೊಡ್ತಾರೆ. ಮಿಲಿಟರಿ ಹಣವನ್ನ ಕೊಳ್ಳೆ ಹೊಡಿತಾರೆ ಅಂತ ಹೇಳಿ ಅದರಲ್ಲಿ 60,000 ಸೇರಿದ್ದು, ಈಗ 1.30 ಹೇಳಿದ್ರು, 60,000 ಕೋಟಿ ಸೇರಿದ್ದು 1 ರ್ಯಾಂಕ್ 1 ಪೆನ್ಷನ್ ಜಾರಿ ಬಂದ ನಂತರ 2014 ನಂತರ 6 ಲಕ್ಷ ಕೋಟಿ. ಸರಿ, ಅಗ್ನಿಪಥ್ ಯೋಜನೆ ಅಡಿಯಲ್ಲಿ ಯಾರನ್ನಾದ್ರೂ ನೇಮಕಾತಿ ಮಾಡಿದ್ರೆ ಅವರಿಗೆ ಪಿಂಚಣಿ ಇಲ್ಲಲ್ವಾ? ಪಿಂಚಣಿ ಇಲ್ಲ. ಇಲ್ಲಿ ಬರುವಂತ ಮೂಲಭೂತವಾದ ಪ್ರಶ್ನೆ, ಫಂಡಮೆಂಟಲ್ ಕ್ವಶನ್. ಯಾಕೆ ಪಿಂಚಣಿ ಇಲ್ಲ? ಯಾಕೆ ಕೊಡಬಾರದು ಪಿಂಚಣಿ? ಒಬ್ಬ ಮಿನಿಸ್ಟರ್ಗಳಿಗೆ ಪಿಂಚಣಿ ಇದೆ, ಶಾಸಕರಿಗೆ ಪಿಂಚಣಿ ಸಿಗ್ತದೆ, ಮಾಜಿ ಮಂತ್ರಿಗಳು, ಒಬ್ಬ ಸೈನಿಕ, ದೇಶ ಕಾಯುವಂತ ಸೈನಿಕರಿಗೆ ಪಿಂಚಣಿ ಯಾಕಿಲ್ಲ ಸ್ವಾಮಿ? ಯಾಕೆ ಕೊಡಬಾರ್ದು? ಯಾಕೆ ಕೊಡಬಾರ್ದು ಹೇಳಿ? ಯಾಕೆ ಕೊಡಬಾರ್ದು? ಉತ್ತರ ಕೊಡ್ಬೇಕು ಇವರು. ಇದಕ್ಕಿಂತ ಮುಂಚೆ ನೋಡಿ, ಒಂದು ಸೇನೆಯಲ್ಲಿ ಸೇವೆ ಸಲ್ಲಿಸುವಂಥದ್ದು ಅದಂತೂ ಒಂದು ದೇಶಭಕ್ತಿ. ಖಾಲಿ ನೋಡಿ, ಬಾಯಿ ಮಾತಲ್ಲೆಲ್ಲ ಸ್ವಾಮಿ. ದುಡಿಯುವಂತ ಸೈನಿಕರಿಗೆ, ರಕ್ಷಣೆ ಮಾಡುವಂತ ಸೈನಿಕರಿಗೆ ಪಿಂಚಣಿ ಕೊಟ್ಟರೆ ತಪ್ಪೇನು? ಅವರ ಕುಟುಂಬಕ್ಕೆ ಭದ್ರತೆ. ಇಷ್ಟೊಂದು ಸುಲಲಿತವಾಗಿರುವಂತ ಒಂದು ಪ್ರಕ್ರಿಯೆ ನಡೀತಾ ಇರಬೇಕಾದ್ರೆ ಅಚಾನಕ್ ಆಗಿ ಈ ಯೋಜನೆ ತರುವಂತ ತರಾತುರಿ ಏನು ನೋಡಿ? ಪಿಂಚಣಿ ಈಗಿರುವಂತಹ ಪ್ರಕ್ರಿಯೆಗಳಲ್ಲಿ ಏನ್ ನ್ಯೂನತೆ ಇದೆ? ಇದನ್ನು ಸ್ಪಷ್ಟಪಡಿಸಬೇಕು ಇವರು. ಪಿಂಚಣಿ ಬಗ್ಗೆ ನೋಡಿ, ಪಿಂಚಣಿ ಅಂತ ಹೇಳುವಂತದ್ದು 15 ವರ್ಷ ದೊಡ್ಡ ಲಾಂಗ್ ಟರ್ಮ್ ಇದರಲ್ಲಿ ಇರ್ತದೆ. ಆದ್ರೆ ಇದು ಶಾರ್ಟ್ ಟರ್ಮಿಗೆ ಇದು ಟ್ರೈನಿಂಗ್. ಇದು ಎಲ್ಲಾ ಕಂಟ್ರಿಗಳಿಗೆ ಇವರು ದೇಶಭಕ್ತಿ, ಇದು ಪ್ಯಾಕೇಜ್ ವಿಷಯ ಹೇಳಬಾರ್ದು ಅಂತ ಹೇಳುದು ಇವರೇ. ಪಿಂಚಣಿ ಬೇಕಂತ ಹೇಳುದು. ಹಾಗಾದ್ರೆ ಬೇಕಂತ ಒಮ್ಮೆ ಹೇಳ್ತಾರೆ ಫೈನಾನ್ಸ್, ಇನ್ನೊಮ್ಮೆ ಫೈನಾನ್ಸ್ ವಿಷಯ ಬರಬಾರ್ದು, ಈ ತರ ಸ್ಕೀಮೇ ರಾಂಗ್ ಅಂತ ಎರಡೂ ಹೇಳ್ತಾರೆ, ಕಾಂಟ್ರಾಡಿಕ್ಷನ್. ಹಾಗಾಗಿ ನಾನು ಹೇಳ್ತೇನೆ, ಫೈನಾನ್ಷಿಯಲ್ ಸಪೋರ್ಟ್ ಅವರ ಫ್ಯಾಮಿಲಿಗೆ ಬೇಕು. ಅವ್ರ ಡೆತ್ ಆದ್ರೆ 1 crore ಯಾಕೆ ಬೇಕು? ಡೆತ್ ಆಗೋ ಚಾನ್ಸಸ್ ಕಮ್ಮಿ ಆದ್ರೆ 1 crore ಕರೆಕ್ಟ್. ಡಿಸೇಬಲ್ ಆದ್ರೆ 40 lakhs ಕೊಡ್ತಾರೆ. ಅದನ್ನೆಲ್ಲ ಪ್ಯಾಕೇಜ್ ಬೇಕು. ಅಟ್ ಸೇಮ್ ಟೈಮ್ ಅವನಿಗೆ ದೇಶಭಕ್ತಿ, ಅವನ ಸ್ಯಾಲರಿ ನೋಡುದಿಲ್ಲ ಹೋಗುವ. ಯಾಕೆಂದ್ರೆ ನನ್ನ ಕ್ಲೈಂಟ್ಸ್ ತುಂಬಾ ಯುದ್ಧಗಳಿಗೆ ಸೇರ್ತೇವೆ. ನಾನು ಹೇಳಿದೆ ಪ್ಲೀಸ್ ಜಾಯಿನ್ ಅಂತ. ಯಾಕೆಂದ್ರೆ ಅವ್ರದ್ದು ಹಣ ಮ್ಯಾಟ್ರ್ ಅಲ್ಲ. ನನಗೆ ಒಂದು 4 ವರ್ಷ ಸರ್ವಿಸ್ ಮಾಡಿ ನಾನು ಊರಿಗೆ ಬಂದಾಗ ಇವ್ರು ಹೇಳಿದ್ರ ಹಳ್ಳಿಯಲ್ಲಿ ಅವ್ರ ಹೆಣ ಅಲ್ಲ, ಹಳ್ಳಿಯಲ್ಲಿ ಇವರು 4 ವರ್ಷ ಸರ್ವಿಸ್ ಮಾಡಿ ಎಕ್ಸ್ ಮಿಲಿಟರಿ ಬಂದ್ರೆ ಅವನ ಯೋಗ್ಯತೆ, ಅವನ ಡಿಗ್ನಿಟಿ ಯಾವ ರೀತಿ ಇರ್ತದೆ? ಒಬ್ಬ ಯುವಕನಿಗೆ ಅವರ ಮನೆ ಇರ್ಬೋದು, ಅವರ ಫ್ಯಾಮಿಲಿ ಇರ್ಬೋದು, ಯಾವ ರೀತಿ ಇರ್ತದೆ ಅಂತ ನೀವು ತಿಳ್ಕೊಳ್ಳಿ. ಅಂತ ಸಿಚುವೇಶನ್ ನಿಮ್ಗೂ ಸಿಗ್ಲಿಲ್ಲ. ಆದ್ರೆ ಇವತ್ತು ಸಿಗುವುದನ್ನ ಅಡ್ಡಿ ಮಾಡೋದನ್ನ ಬಹಳ ಬೇಜಾರಾಗ್ತದೆ. ಇಲ್ಲಿ ಅವ್ರ ಮಾತಲ್ಲಿ ಒಂದನ್ನು ಗಮನಿಸಬೇಕು. ಅವರು ಪ್ರತಿ ಸಾರಿ ಹೇಳಿದಾಗ ಕಾರ್ಪೊರೇಟ್ ಕಂಪನಿಗಳ ಹೆಸರನ್ನು ಹೇಳ್ತಾ ಹೋಗ್ತಾರೆ. ಅಂದ್ರೆ ಅಲ್ಲಿ ಸೈನ್ಯದಿಂದ ಬಂದು 4 ವರ್ಷ ಬಿಟ್ಟು ಬಂದವರಿಗೆ ಕಾರ್ಪೊರೇಟ್ ಕಂಪನಿಗಳಲ್ಲಿ ಕೆಲಸ ಕೊಡ್ತಾರೆ ಅಂತ. ನಾವಿಲ್ಲಿ ಗಮನಿಸಬೇಕು, ಈ ದೇಶದಲ್ಲಿ ಕಾರ್ಪೊರೇಟ್ ಕಂಪನಿಗಳು ಮಾಡ್ತಾ ಇರುವಂತಹ ಸುಲಿಗೆ ಯುವಕರ ಮೇಲೆ, ಯುವಕರನ್ನು ನಿರಂತರವಾಗಿ 12 ಗಂಟೆ 13 ಗಂಟೆ 14 ಗಂಟೆ ದುಡಿಸ್ತಾ ಇರುವಂತಹ ಸುಲಿಗೆಗಳನ್ನು ನಾವಿಲ್ಲಿ ಗಮನಿಸಬೇಕು. ಯಾಕೆಂತ ಹೇಳಿದ್ರೆ ಇವರ ಬಾಯಲ್ಲಿ
ಈ ಮೋದಿಯ ಬಾಯಲ್ಲಾಗ್ಲಿ ಬಿಜೆಪಿಯವರ ಬಾಯಲ್ಲಾಗ್ಲಿ ಅವರಿಗೆ ಸರ್ಕಾರಿ ಕೆಲಸಗಳನ್ನು ಕೊಡ್ತೇವೆ ಅನ್ನುವಂತ ಒಂದೇ ಒಂದು ಮಾತು ಬರುವುದಿಲ್ಲ. ಇವರು ಪ್ರತಿ ಸಾರಿ ಕೂಡ ಕೆಲಸ ಕೊಡ್ತವೆ ಅನ್ನೋದನ್ನು ಹೇಳ್ತಾರೆ. ಒಂದು ಮತ್ತೊಂದು, ಮೋದಿ ಅವರು ಏನು ಇಷ್ಟರವರೆಗೂ ಕೂಡ ಬ್ಯಾಂಕ್ನಿಂದ ಸಾಲ ಯಾವುದೇ ರೀತಿಯಾದಂತಹ ಒಂದು ರೆಕಾರ್ಡ್ಸ್ ಗಳನ್ನು ಹಿಡಿದೇ ಸಾಲ ತಗೊಂಡು ನೀವು ನಿಮ್ಮ ಉದ್ಯೋಗಗಳನ್ನು ಮಾಡ್ಕೊಳ್ಳಿ ಅಂತ ಮುದ್ರಾ ಯೋಜನೆಯಲ್ಲಿ ಕೂಡ ಹೇಳಿದ್ರು. ಆದ್ರೆ ಎಷ್ಟು ಬ್ಯಾಂಕ್ನವರು ಸಾಲ ಕೊಟ್ರು? ಯಾರು ಕೂಡ ಯಾವುದೇ ರೀತಿಯ ದಾಖಲೆಗಳು ಇರದೆ ಯಾರು ಕೂಡ ಸಾಲ ಕೊಡುವುದಿಲ್ಲ. ಒಂದು ಮತ್ತೊಂದು, ಬ್ಯಾಂಕಿನವರಿಗೆ ಕೂಡ ಆ ಸಂದರ್ಭದಲ್ಲಿ ಇರ್ತದೆ, ಏನು ಅವನು ಕೆಲಸ ಬಿಟ್ಟು ಬಂದಿದ್ದಾನೆ, ಅವ್ನಿಗೆ ಕೆಲಸ ಇಲ್ಲ, ಅವ್ನು ರಿಕವರ್ ಹೇಗೆ ಮಾಡೋದು ಅನ್ನುವಂತಹದ್ದು ಬ್ಯಾಂಕಿನವರಿಗೆ ಕೂಡ ಇರ್ತದೆ. ಹಾಗಾಗಿ ಇದೆಲ್ಲ ಗೊಂದಲಗಳಿದೆ. ಇದಕ್ಕೆ ಇವರು ಉತ್ತರಿಸಬೇಕಾಗಿದೆ. ಅವನಿಗೆ ಪರ್ಸನಲ್ ಲೋನ್ ಕೊಡುವುದಲ್ಲ, ಅವನ ಮೇಲೆ ಬಂದವನಿಗೆ ಅವನಿಗೆ ಬಿಸ್ನೆಸ್ ಮಾಡುವಾಗ ಈ 15 ಲಕ್ಷ ಅವನಿಗೆ ಸೀಡ್ ಆಗಿ ಕ್ಯಾಪಿಟಲ್ ಸಿಗ್ತದೆ. ಯಾವುದೇ ದೊಡ್ಡ ಬಿಸ್ನೆಸ್ ಮಾಡ್ಲಿಕ್ಕೆ ಹಣ, ಅವನಿಗೆ ಪರ್ಸನಲ್ ಲೋನ್ ಕೊಟ್ರೆ ಅವ ಮನೇಲಿ ಕೂತ್ಕೊಂಡ್ರೆ ರಿಪೇ ಮಾಡ್ಲಿಕ್ಕೆ ಆಗುದು ಅಂತ ಎಲ್ಲರಿಗೂ. ಅವ ಈ ಯುತ್, ಅವ 22, 23, he can do anything. ಆ ಟೈಮಿಗೆ ಅವನಿಗೆ ಹಣ ಮತ್ತೆ ಸಪೋರ್ಟ್, ಕನ್ಸೆಷನಲ್ ಸಪೋರ್ಟ್ ಸಿಕ್ಕಿದ್ರೆ ಅವ ಬಿಸ್ನೆಸ್ ಎಂಟರ್ಪ್ರಿನರ್ ಆಗ್ಬಹುದು. ಬೇರೆಯವರಿಗೆ ಸಾಧ್ಯ ಉಂಟಾ? 15 ಲಕ್ಷ ಯಾರು ಕೊಡ್ತಾರೆ? ಈಗ ನಿಮ್ಗೆ ಗೊತ್ತಿದ್ದಾಗೆ ಒಂದು ಇಂಜಿನಿಯರ್ ಮಾಡುವವ 20 ಲಕ್ಷ ಎಜುಕೇಶನ್ ಲೋನ್ ಮಾಡಿ ಇಂಜಿನಿಯರಿಂಗ್ ಹೋಗ್ತಾನೆ. ಆ ಸಾಲ ತೀರಿಸಲಿಕ್ಕೆ ಅವನಿಗೆ ಸ್ಯಾಲರಿ ಸಿಗುವುದು 15-20 ಸಾವಿರ. ಎಷ್ಟು ಸ್ಟ್ರಗಲ್ ಮಾಡಬೇಕಾಗ್ತದೆ. ಹಾಗಾಗಿ ಇಲ್ಲಿ ಎಲಿಜಿಬಿಲಿಟಿ ಆಗಿ ಕ್ವಾಲಿಫೈ ಆದರೆ ಅವನಿಗೆ ಗೋಲ್ಡನ್ ಅಪರ್ಚುನಿಟಿ. ಐ ವಿಲ್ ಟೆಲ್ ಯು 100%. ಆದರೆ ಎಲ್ಲ ಎಲಿಜಿಬಲ್ ಆಗುವುದಿಲ್ಲ. ಆದರೆ ಇವತ್ತು ಸರ್ಕಾರ ಅಥವಾ ನಮ್ಮ ಸೇನೆ ಇವತ್ತು ಕರೆದದ್ದು ಆಸ್ಪಿರೆಂಟ್ ಯುತ್, ಯಾವುದು ಸ್ವಯಂ ಪ್ರೇರಿತವಾಗಿ ಬರಬೇಕು, ಯಾರನ್ನು ಎಳ್ಕೊಂಡು ಹೋಗ್ತಾ ಇಲ್ಲ. ಯಾಕೆಂದ್ರೆ ಒಂದು ವಿಷಯ, ಯಾವುದೇ ಒಂದು ಇದನ್ನ ಅವನಿಗೆ ಮನದಟ್ಟಾಗಬೇಕು, ನಾನು ಈ ರೀತಿ ಹೋಗ್ತೇನೆ ಅಂತ ಹೇಳುದು. ಅದಕ್ಕೆ ಯಾರೋ ಒಬ್ರು ಥರ್ಡ್ ಅಂಪೈರ್ ಕೂತ್ಕೊಂಡು ನೀನು ಹೋಗ್ಬೇಡ ಬೇಡ ಅಂತ ಹೇಳುವಂತದ್ದು ಅಗತ್ಯ ಇಲ್ಲ. ಸಪೋಸ್ ನನ್ನ ಮನೆಯಲ್ಲಿ ನನ್ನ ಮಗ ಹೋಗ್ತಾ ಹೇಳಿದ್ರೆ ಅವನ ಸ್ವಇಚ್ಛೆಯಿಂದ ಹೋಗ್ಲಿ. ಎಸ್ ಸರ್. ಮಹೇಶ್ ತುಪ್ಪೇಕಲ್ ಅವರು ನೇರವಾಗಿ ಕಾರ್ಪೊರೇಟ್ ಕಂಪನಿಗಳ ವಿಚಾರವಾಗಿ ಸರ್ಕಾರದ ಹುದ್ದೆಗಳು ಸಿಗಲ್ಲ, ಪಿಂಚಣಿಗಳು ಸಿಗಲ್ಲ, ಸೇಫ್ಟಿ ಅನ್ನೋದು ಬಹಳ ಕಡಿಮೆ ಇದೆ ಈ ಒಂದು ವಿಚಾರದಲ್ಲಿ ಅನ್ನುವಂಥದ್ದು. ಬ್ಲಂಟ್ ಆಗಿ ಹೇಳ್ತೇನೆ, ಪಿಂಚಣಿ ಬೇಕಾದವರು ಮಿಲಿಟರಿಗೆ ಸೇರುವ ಅಗತ್ಯನೇ ಇಲ್ಲ. ಬೇರೆ ಬೇಕಾದಷ್ಟುಂಟು, ಎಜುಕೇಶನ್ ಕಂಟಿನ್ಯೂ ಮಾಡಿ, ಪಿಂಚಣಿ ಸಿಕ್ಕುವಂತ ಕೆಲಸಗಳುಂಟು, ಅಲ್ಲಿ ಹೋಗಿ. ಕಾಂಗ್ರೆಸ್ನವರಿಗೆ ಮತ್ತು ಈ ಕಮ್ಯುನಿಸ್ಟರಿಗೆ ದುಡ್ಡು ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ದೇಶ ಅಂದ್ರೆ ಏನಂತ ಗೊತ್ತಿಲ್ಲ, ದೇಶಭಕ್ತಿ ಅಂದ್ರೆ ಏನಂತ ಗೊತ್ತಿಲ್ಲ. ಪಿಂಚಣಿ ಎಷ್ಟು ಸಿಗ್ಬಹುದ್ರಿ? ಎಷ್ಟು ಪಿಂಚಣಿ ಸಿಗ್ಬೋದು ಅವರು? ಅದಕ್ಕೋಸ್ಕರ ಜೀವ ಕೊಡ್ಬೇಕಾ ಅವರು? ಪ್ರಾಣತ್ಯಾಗ ಮಾಡ್ಲಿಕ್ಕೆ ಹೋಗ್ಬೇಕಾ? 4 ವರ್ಷದ ಹೇಳಿದ್ರು ಹಿಂದೆ, 1976 ಮುಂದೆ ಮೊದಲು ಅದೇ ಫಾರ್ಮುಲಾ ಇದ್ದದ್ದು. ಆಗ 7 ಇಯರ್ಸ್ ಇತ್ತು ಪ್ಲಸ್ 8 ಇಯರ್ಸ್. 8 ಇಯರ್ಸ್ ಅಂದ್ರೆ 7 ವರ್ಷ ಸರ್ವಿಸ್ ಮಾಡಿ ವಾಪಸ್ ಅವರು ಕಳಿಸಿಕೊಡ್ತಾರೆ. ಅಗತ್ಯ ಬಿದ್ದಾಗ ನೆಕ್ಸ್ಟ್ 8 ಇಯರ್ಸ್ ಅಲ್ಲಿ ಅವರು ಸೇನೆಗೆ ಅವೈಲೇಬಲ್ ಆಗಿರಬೇಕು, ಸೇನೆ ಕಳಿಸಿದ ಕೂಡಲೇ ಬರ್ಬೇಕಂತ. ಈಗ 7 ವರ್ಷವನ್ನು ಖಾಲಿ 4 ವರ್ಷ ಮಾಡಿದ ಅಷ್ಟೇ, ವ್ಯತ್ಯಾಸ 3 ವರ್ಷಗಳು ಮಾತ್ರ. ಆದ್ರೆ ನಮ್ಗೆ ಗೈನ್ ಏನು? ನಾನು ಆಗ ಹೇಳಿದಾಗೆ, ಕಾರ್ಗಿಲ್ ಯುದ್ಧದ ಸಮಯದಲ್ಲಿ 1400 ಫೀಟ್ ಎತ್ತರದಲ್ಲಿ ನಮ್ಮ ಶತ್ರು ಸೈನಿಕರು ಇರುವಾಗ ಆ ರೋಪಲ್ಲಿ ಮೇಲೆ ಹೋಗ್ಲಿಕ್ಕೆ 30, 35, 40 ವರ್ಷದ ಯುವಕರು ಪಟ್ಟ ಕಷ್ಟ, 20ರಿಂದ ಮೇಲೆ ಪಟ್ಟ ಯುವಕರು ಅದನ್ನು ಸಲೀಸಾಗಿ ಮಾಡಿದನ್ನು ನಿನ್ನೆ ಒಂದು ಚಾನಲ್ ಒಬ್ರು ರಿಟೈರ್ಡ್ ಮಿಲಿಟರಿ ಅಧಿಕಾರಿಗಳು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಪಬ್ಲಿಕ್ ಡೊಮೈನ್ಗೆ ಅದು ಬಂದಿಲ್ಲ, ಯಾಕೆಂದ್ರೆ ಇಂಟರ್ನಲ್ ಮಿಲಿಟರಿ. ನಮ್ಮ ಸೇನೆಗೆ ಯೌವನ ಬೇಕು. ನಮ್ಮ ಸೇನೆ ಮತ್ತು ಚೀನಾದ ಸೇನೆ ನಡುವೆ 6 ಲಕ್ಷ ಸೈನಿಕರ ವ್ಯತ್ಯಾಸ ಇದೆ. ಅಲ್ಲ, ಇದನ್ನ ತಾವು ಹೇಳ್ತಾರೆ, ನಿವೃತ್ತ ಸೇನಾಧಿಕಾರಿಗಳು ಇದನ್ನು ಸ್ವಾಗತ ಮಾಡಿದ್ರೆ ತಾವು ಹೇಳ್ತಾರೆ. ಹೌದು, ತುಂಬಾ ಮಂದಿ ಮಾಡಿದ್ದಾರೆ. ಅದೊಂದು ವರ್ಗ, ವಿರೋಧ ಮಾಡಿದವರು ಕೂಡ ಅದೊಂದು ವರ್ಗ ಉಂಟು. ಲುಟೆನ್ಸ್ ಅಲ್ಲಿ ಕೂತ್ಕೊಂಡು ವಿರೋಧ ಮಾಡ್ತಲೇ ಉಂಟು. ಇದೇ ರೀತಿ ಪಿಂಚಣಿ ಕೇಳುವವರು, ಈ ರೀತಿ ಪಿಂಚಣಿ ಕೇಳುವ, ಏನ್ ಪಿಂಚಣಿ? 25 ವರ್ಷದ ಹುಡುಗನಿಗೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಒಂದು ವೇಳೆ ಬಂದ್ರು ಕೂಡ ವಾಪಸ್ ಬರಲ್ಲ. 25% ಜೊತೆ ಇನ್ನೂ ಹೆಚ್ಚಿನ ಯುವಕರು ಸೇರಿಕೊಳ್ತಾರೆ. ಇರ್ಲಿ, ಯಾರಿಗೆ ಮದುವೆ ಆಗ್ಬೇಕು, ಮನೆ ಕುಟುಂಬವನ್ನು ನಿರ್ವಹಿಸಬೇಕು, ಅವರಿಗೊಂದು ಸುವರ್ಣ ಅವಕಾಶ ಇದು. ಮದುವೆ ಆಗುವ ಮೊದಲು ದೇಶ ಸೇವೆ ಮಾಡಿಕೊಂಡು ವಾಪಸ್ ಊರಿಗೆ ಬಂದು ಬಾಕಿ ಕೆಲಸಗಳಲ್ಲಿ ಇವರು ಹೇಳಿದ್ರು. ಪ್ರೈವೇಟ್ ಕಂಪನೀಸ್ಗಳ ಬಗ್ಗೆ ಮಾತಾಡಿದ್ರು. ಅದು ಬಿಡಿ, ಆನಂದ ಮಹೀಂದ್ರದಿಂದ ಶುರುವಾಗಿ ಇವತ್ತು ನಮ್ಮ ಕೋಟೆ ಶ್ರೀನಿವಾಸ ಪೂಜಾರಿ ಅವರು ಕೂಡ ಘೋಷಣೆ ಮಾಡಿದ್ದಾರೆ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇಷ್ಟು % ನಾವು ರಿಸರ್ವೇಶನ್ ಇಡ್ತೇವೆ ಅಂತ. ಟೋಟಲ್ ನಮ್ಮ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತ 87 ಕಂಪನಿಗಳುಂಟು. ಬೇರೆ ಬೇರೆ ರೀತಿ. ಯಾವಾಗದಿಂದ ನಾವು ಮೇಡ್ ಇನ್ ಇಂಡಿಯಾ ಶುರು ಮಾಡಿದ್ದೇವಾ, ವೋಕಲ್ ಫಾರ್ ಲೋಕಲ್ ಶುರು ಮಾಡಿದ್ದೇವಾ? ಪ್ರತಿಯೊಂದು ವಸ್ತುಗಳು ಇಲ್ಲಿ ಅಫ್ಘಾನಿಸ್ತಾನದ ಬೀದಿಯಲ್ಲಿ ತಯಾರಾಗುತ್ತಿರುವ ವಸ್ತುಗಳನ್ನು ನಾವು ಇಂಪೋರ್ಟ್ ಮಾಡಿಕೊಳ್ಳುವಂತ ಪರಿಸ್ಥಿತಿ ಇತ್ತು. ಆದ್ರೆ ಇವತ್ತು ಎಲ್ಲ ನಮ್ಮ ದೇಶದಲ್ಲಿ ಮಿಲಿಟರಿ ಟ್ಯಾಂಕ್ ಇರಲಿ ಅಥವಾ ದೊಡ್ಡ ದೊಡ್ಡ ವಿಮಾನಗಳಿರಲಿ, ಅದೆಲ್ಲ ಇವತ್ತು ನಮ್ಮ ದೇಶದಲ್ಲಿ ಉತ್ಪಾದನೆ ಆಗ್ತಾ ಉಂಟು. ಆ ಉತ್ಪಾದನೆ ಮಾಡೋ ಕಂಪನಿಗಳಲ್ಲಿ ಇವರಿಗೆ ಪ್ರಥಮ ಪ್ರಾಶಸ್ತ್ಯ. ಏನೋ ಪರ್ಸೆಂಟೇಜ್ ಅನೌನ್ಸ್ ಮಾಡಿದ್ದಾರೆ, ಅದರ ಬಗ್ಗೆ ಸ್ಪಷ್ಟವಾದ ಪರ್ಸೆಂಟೇಜ್ ಏನಂತ ಗೊತ್ತಿಲ್ಲ, ನಾನು ಹೇಳಲಿಕ್ಕೆ ಹೋಗಲ್ಲ. ಅಷ್ಟು ಪರ್ಸೆಂಟೇಜ್ ರಿಸರ್ವೇಶನ್ ಅವರಿಗೆ. ಅದು ಬಿಟ್ಟು ಅದು ಲೋನ್ ಯೋಜನೆಗಳ ಬಗ್ಗೆ ಹೇಳಿದ್ರು. ಅದಲ್ಲದೆ ಮರ್ಚೆಂಟ್ ನೇವಿ,
ಮರ್ಚೆಂಟ್ ನೇವಿಯಲ್ಲಿ ಅವರು ಕೆಲಸ ಮಾಡಬಹುದು, ನೇವಿ ಫೀಲ್ಡ್ ಅಲ್ಲಿ ಮಾಡಿದವರು. ಇವರು ಹೇಳಿದಾಗೆ CISF ಬಹುಶಃ CRPF ಅಲ್ಲ ಅವ್ರು ಹೇಳ್ತಾರಲ್ಲ ಮೇಡ್ ಇನ್ ಇಂಡಿಯಾ ಮಾಡಿದ್ದೇ ಇಲ್ಲ. ಇವ್ರು ಮಾಡಿದ್ದು ಬಿಜೆಪಿ ಅವರು ಬಂದ ನಂತರ ಮಾಡಿದ್ದು ಮೇಕ್ ಇನ್ ಇಂಡಿಯಾ. ಮೇಡ್ ಇನ್ ಇಂಡಿಯಾ ನೀವು ಎಲ್ಲಿ ಮಾಡಿದ್ದೀರಾ? ಇಂಡಿಯಾದ್ದು ಯಾವುದೇ ವಸ್ತುಗಳು, ಇಂಡಿಯಾದಲ್ಲಿ ತಯಾರಾದ ವಸ್ತುಗಳಿಗೆ ಬೆಲೆ ಇಲ್ಲ. ಹೊರಗೆ ನೋಡ್ಬೇಕು. ತಪ್ಪಾಗುತ್ತೆ ಅದು. ಸರ್, ಈಗ ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಇರುವಂತದ್ದು ಯಾವುದು ನೋಡಿ. ಈಗ ಇಂಟರ್ನ್ಯಾಷನಲ್ ಕಂಪನೀಸ್ಗಳು ಬಂದು ಭಾರತದಲ್ಲಿ ಉತ್ಪಾದನೆ ಮಾಡಬೇಕು, ಅದು ಮೇಡ್ ಇನ್ ಇಂಡಿಯಾ ಆಯ್ತು. ನಮ್ಮ ಆತ್ಮನಿರ್ಭರ್ ಭಾರತದಲ್ಲಿ ಮ್ಯಾಕ್ಸಿಮಮ್ ಡಿಫೆನ್ಸ್ ಪ್ರೊಡ್ಯೂಸ್ ಆಗುದು ಇಲ್ಲಿ ಇಂಡಿಯಾದಲ್ಲಿ ಮಾಡ್ತಾ ಇದ್ದಾರೆ. ಈಗ ಯಾವುದು ಆತ್ಮನಿರ್ಭರ್ ಅಲ್ಲಿ ಬಹುಶಃ ಇದನ್ನೊಂದು ನೆಕ್ಸ್ಟ್ 4 to 5 year ನಮ್ಗೆ ಯಾವುದೇ ಕಂಟ್ರಿ ಡಿಪೆಂಡೆನ್ಸಿ ಇಲ್ಲ. ಅದೇ ಹೇಳಿದ್ರು ನಾನು. ಅಫ್ಘಾನಿಸ್ತಾನದ ಬೀದಿಯಲ್ಲಿ ಈಗ ಅಫ್ಘಾನಿಸ್ತಾನದ ಬೀದಿಯಲ್ಲಿ AK-47 ಆಗ್ತಾ ಇತ್ತು. ನಾವು ಅದನ್ನು ಬೇರೆ ಇತರೆಯಿಂದ ಇಂಪೋರ್ಟ್ ಮಾಡ್ತಾ ಇದ್ದೇವೆ, ರೊಟ್ಟೋಚಿಯಿಂದ. ರಾಫೆಲ್ ಅನ್ನು ಎಲ್ಲಿಂದ ತಂದ್ರಿ? ರಾಫೆಲ್ ಇಲ್ಲಿ ಮಾಡಬಹುದಿತ್ತಲ್ಲ, ಇಲ್ಲಿ ಮಾಡಬಹುದಿತ್ತಲ್ಲ. ಬಂದಾಗ ರಫೇಲ್ ವಿಚಾರಗಳು ಕೂಡ ಬರುತ್ತೆ. ನಾನು ಕರೆಗಳು ಬರ್ತಾ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಭೀಮ್ ರೆಡ್ಡಿ ಅಂತ ಬೀದರಿಂದ. ಭೀಮ್ ರೆಡ್ಡಿ ಅವರು ನಮಸ್ತೆ ಸರ್, ಮಾತಾಡಿ ಸರ್. ನಮಸ್ತೆ, ನಾನು ಮಾತಾಡ್ತೀನಿ, ಒಂದು 2 ನಿಮಿಷ ಮಾತಾಡಬಹುದು. ಪ್ರಶ್ನೆಗಳೆಲ್ಲ ಕೇಳ್ಕೊಳ್ಳಿ, ಕೇಳ್ಕೊಂಡ ಮೇಲೆ ಮತ್ತೆ ಸಮರ್ಥವಾಗಿ ಉತ್ತರ ಕೊಡಬೇಡಿ ಯಾರು ಕೂಡ. ಯಾಕೆಂತಂದ್ರೆ ನಾವು ಮಾಡಿದೆಲ್ಲ ಸರಿ ಅನ್ಬೇಡಿ. ಅಗ್ನಿಪಥ್ ವೀರರ ಸ್ಥಿತಿ ಹೇಗಾಗಿದೆ ಅಂದ್ರೆ, ಆ ಯುವಕರು 17-18 ವರ್ಷದ ಯುವಕರು ರೋಡ್ ಮೇಲೆ ಇಳಿದು ಪ್ರತಿಭಟನೆ ಮಾಡ್ತಿದ್ದಾರೆ. ಎಲ್ಲಾ ಕಡೆ ಬೆಂಕಿಗಳು ಹಚ್ತಾ ಇದ್ದಾರೆ. ಕೆಲವೊಂದು ಅದರಲ್ಲಿ ಕಿಡಿಗೇಡಿಗಳು ಇರಬಹುದು, ಇಲ್ಲ ಅಂತ ಇರ್ತಾರೆ, ಎಲ್ಲಾ ಹೋರಾಟದಲ್ಲೂ ಇರ್ತಾರೆ. ಓಕೆನಾ? ಅದು ಆದ ಮೇಲೆ ಈ ಸರ್ಕಾರದ ಚಿಂತನೆ ಹೇಗಿದೆ ಅಂತಂದ್ರೆ, ನಾವು ಸರಿಯಾದ ಶಿಕ್ಷಣ ಸಿಗೋ ಸಮಯದಲ್ಲೇ ಯುವಕರನ್ನ ಬಳಸ್ಕೊಂಡು ಇರ್ಲಿ, ಅದು ದೇಶ ಸೇವೆ ಇರಲಿ, ಯುವಕರನ್ನು ಬಳಸ್ಕೊಂಡು 21 ವರ್ಷ ಆದ ನಂತರ ಮತ್ತೆ ಇವರು ಎಜುಕೇಶನ್ ಕಂಟಿನ್ಯೂ ಮಾಡಬೇಕಾದ್ರೆ, ಯಾವುದೇ ಒಂದು ಎಜುಕೇಶನ್ ಕಂಟಿನ್ಯೂ ಮಾಡ್ಬೇಕಾದ್ರೆ ಮಿನಿಮಮ್ 3-4 ವರ್ಷ ಆಗುತ್ತೆ. ಸುಮಾರು 25 ವರ್ಷ ಕಳೆದೋಗುತ್ತೆ. 25 ವರ್ಷ ಕಳೆದ ನಂತರ ಅವನು ಮತ್ತೆ ಏನಾದ್ರು ಓದಬೇಕು ಅಂತಂದ್ರೆ ಸುಮಾರು 4-5 ವರ್ಷ ಅಲ್ಲಿ ಹೋಗುತ್ತೆ, 30 ವರ್ಷ ಆಗ್ತು. ಮತ್ತೆ ಅವನು ಏನಾದ್ರು ಜಾಬ್ಗೆ ಟ್ರೈ ಮಾಡ್ಬೇಕು, ಅಲ್ಲಿ ಇಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಒಂದ್ 2-3 ವರ್ಷ ಹೋಯ್ತು, 33 ವರ್ಷ ಆಯ್ತು. ಅವನು ಜೀವನನೇ ಅದ್ರಲ್ಲಿ ಹೋಗುತ್ತೆ. ಅದು ಇರ್ಲಿ ಮತ್ತೊಂದು ಕಡೆ. ಮತ್ತು ಇದರಲ್ಲಿ ಈ ಯೋಜನೆಯಲ್ಲಿ ಬರೀ ಬಡವರ ಮಕ್ಕಳೇ ಮಾತ್ರ ಬೇಕಾ ನಿಮ್ಗೆ? ಯಾಕೆ ರಾಜಕಾರಣಿ ಮಕ್ಕಳಿಲ್ವಾ? ಯಾಕೆ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳಿಲ್ವಾ? ಅವರನ್ನು ಬಳಸ್ಕೊಳ್ಳಿ, ಅವರಿಗೆ ಒಂದು ಕಾನೂನು ತನ್ನಿ. ಯಾಕೆ ಬಡವರ ಮಕ್ಕಳಿಗೆ ಹಣದ ಆವೇಶವನ್ನು ತೋರಿಸಿ ಒಂದು ಬಡವರ ಮಕ್ಕಳಿಗೆ ಸಾಯಿಸುವಂತ ಸ್ಥಿತಿ ತರ್ತಾ ಇದ್ದಾರೆ ನೀವೆಲ್ಲ ಸೇರಿ? ಮತ್ತೊಂದು 1 ನಿಮಿಷ ಸ್ವಯಂ ಪ್ರೇರಿತ ಬಡವರು ಅಲ್ಲ, ದೊಡ್ಡವರು ಹೇಳಿದ್ದನ್ನು ರಿಪೀಟ್ ಮಾಡ್ತಾ ಇದ್ದೀರಿ ನೀವು. ಹೌದು, ಕುಮಾರಸ್ವಾಮಿ ಕುಮಾರಸ್ವಾಮಿ ಭಕ್ತರಾಗಿರ್ಬೇಕು. ಹೌದು, ಬಡವರ ಮಕ್ಕಳು ಸೇರಿಗೆ ಒಮ್ಮೆ ಮಡಿಕೇರಿಗೆ ಹೋಗಿ ನೋಡಿ, ಯಾರೆಲ್ಲ ಸೇರಿಗೆ ಹೋಗ್ತಾರೆ ಅಂತ. ನ್ಯಾಷನಲ್ ಇಂಟ್ರೆಸ್ಟ್ ಇಲ್ಲದವರು ನೀವು. ಮಾತ್ರ ದೇಶ ಪ್ರೇಮ ಇರುತ್ತೆ. ಇಲ್ಲ ನೀವು ಬಡವರ ಶ್ರೀಮಂತರ ಅಂತ ಹೇಳುವಂತದ್ದು ರಾಂಗ್. ಸ್ವಯಂ ಪ್ರೇರಿತ, ಸ್ವಯಂ ಪ್ರೇರಿತವಾಗಿ ಬರ್ಲಿಕ್ಕೆ ಹೇಳಿದ್ದಷ್ಟೇ ಬಿಟ್ಟು ಬಡವ ಬಲ್ಲಿದಂತಲ್ಲ. ಅವ ಫಿಟ್ ಇರ್ಬೇಕು, ಫಿಸಿಕಲ್ ಫಿಟ್ ಇರ್ಬೇಕು, ಹೆಲ್ತ್ ಇರ್ಬೇಕು ಅಷ್ಟೇ. ಅವನನ್ನು ಬಡವ ಬಲ್ಲಿದ ಆ ಜಾತಿ ಈ ಜಾತಿ ಯಾವುದೂ ಇಲ್ಲ. ಈಗ 1 ನಿಮಿಷ 100% ಜನಗಳಿಗೆ ತೋರ್ತಾ ಇದ್ದಾರೆ. 40,000 ಜನಕ್ಕೆ ತಗೊಂಡ್ರೆ ಅದು 40 ಜನ ಪೂರಾ ಫಿಟ್ ಆಗಿರ್ತಾರೆ. ಮತ್ತೆ 25 ಜನಕ್ಕೆ ಮಾತ್ರ ಫಿಟ್ ಆಗಿರ್ತಾರೆ. ಅವ್ರು ಮತ್ತೆ 4 ವರ್ಷ ಸೇವೆ ಸಲ್ಲಿಸಿದ ನಂತರ ಅವ್ರು ಫಿಟ್ ಆಗಿರಲ್ವಾ? 4 ವರ್ಷ ಸೇವೆ ಸಲ್ಲಿಸುವುದು ಶಾರ್ಟ್ ಟರ್ಮ್. ಇದು ಶಾರ್ಟ್ ಟರ್ಮ್. ನಿಮ್ಗೆ 25% ಅನ್ನ ರಿಟೈನ್ ಮಾಡ್ತಾರೆ. ಸರಿ ನೋಡ್ಕೊಳ್ಳಿ. ಬಾಕಿ ದೇಶದಲ್ಲಿ ಕಂಪಲ್ಸರಿ ಸರ್ವಿಸ್ ಉಂಟು, ಅದರ ಬದಲು ಒಂದು ಅವಕಾಶ ಇದು. ಯಾಕಂದ್ರೆ ನಮ್ಗೆ ಸಭೆ ಮಾಡಿಸಿ ಅವ್ರನ್ನ ಕೇಳಿ ನಿಮ್ಗೆ ಇದು ನಿಮ್ದು ರಾಜಕೀಯ ಪ್ರೇರಿತ ಇದು ಬಿಟ್ಟಾಕಿ. ನೋಡಿ, ನಾವೊಂದು ಅವರ ಮಾತಿಗೆ ಒಂದು ಹೇಳೋದು, ಚೌಕಿದಾರ್ ಅವರ ಮಾತಿಗೆ ಒಂದು ಹೇಳೋದು, ಬಾಕಿ ದೇಶದಲ್ಲಿ ಕಂಪಲ್ಸರಿ ಉಂಟು ಅಂತ ಹೇಳ್ತಾರೆ. ಆವಾಗ ಬಾಕಿ ದೇಶ ಮತ್ತು ಇಂಡಿಯಾವನ್ನು ಎರಡನ್ನು ತಾಳೆ ಮಾಡಿ ನೋಡ್ಬೇಕು. ಬಾಕಿ ದೇಶದಲ್ಲಿ ಜನಸಂಖ್ಯೆಯ ಸಮಸ್ಯೆ ಇದೆ, ಅಲ್ಲಿ ಯುವಕರ ಸಮಸ್ಯೆ ಇದೆ, ಅದಕ್ಕೋಸ್ಕರ ಅಲ್ಲಿ ಕಂಪಲ್ಸರಿ ಮಾಡ್ತಾ ಇರೋದು. ಭಾರತದಲ್ಲಿ ಜನಸಂಖ್ಯೆಯ ಸಮಸ್ಯೆ ಇಲ್ಲ. ಯಾವತ್ತೂ ಕೂಡ ಇಲ್ಲಿ ಮಾನವ ಇತರ ದೇಶಗಳಲ್ಲಿ ಇಂತಹ ಬಂದಾಗ ನಮ್ಮ ದೇಶದಲ್ಲಿ ಪ್ರಶ್ನೆ ಅಲ್ವಾ? ಹೌದು, ಇದೊಂದು ಚರ್ಚೆಗೆ ಕಾರಣವಾಗಿರುವಂತಹ ಪ್ರಶ್ನೆ. ಇತರ ದೇಶಗಳಲ್ಲಿ ಮಿಲಿಟರಿ ವ್ಯವಸ್ಥೆ ಇದೆ, ನಮ್ಮ ದೇಶದಲ್ಲಿ ಇದ್ರೆ ಏನ್ ಸಮಸ್ಯೆ ಅಲ್ವಾ?
ಜನಸಂಖ್ಯೆ ಸಮಸ್ಯೆ ರಾಂಗ್. ಜನಸಂಖ್ಯೆ ಸಮಸ್ಯೆ ಹೇಳ್ತೇನೆ. ವರ್ಷಕ್ಕೆ 5% ರಷ್ಟು ಸೈನ್ಯವನ್ನು ಸೇರಿಸಬೇಕು ನಾವು. ಅಂದ್ರೆ ನಿವೃತ್ತಿ 5% ಜನ ನಿವೃತ್ತಿ ಹೊಂದ್ತಾರೆ, 5% ಜನರನ್ನು ಸೇರಿಸಬೇಕು. ನಾವು ಹೇಳ್ತಾ ಇರುವಂತದ್ದು 4 ವರ್ಷಕ್ಕೆ ಯಾಕೆ ಸೇರಿಸ್ತಾ ಇದ್ದೀರಾ? ಹಿಂದೆ ಇದ್ದ ಹಾಗೆ ಸೇರಿಸಿ ಅಲ್ಲ, ಯುವಕರಿಗೆ ಭದ್ರತೆ ಒದಗಿತ್ತು. ಮತ್ತೆ ಬರುವ ವರ್ಷದಲ್ಲಿ ಮತ್ತೆ 5% ಜನರನ್ನು ಸೇರಿಸಲಿಕ್ಕೆ ಅವಕಾಶ ಸಿಗುತ್ತೆ. ಅದನ್ನು ಮಾಡಿ, ಅದನ್ನು ಬಿಟ್ಟು ಇದನ್ನು ಯಾಕೆ 4 ವರ್ಷ ಟ್ರೈನಿಂಗ್ ಅಂತ ಹೇಳ್ತಾ ಇದ್ದಾರೆ. 4 ವರ್ಷ ಟ್ರೈನಿಂಗ್ ಅಲ್ಲ. ಹಾಗಾಗಿ ಇದು ಸೈನಿಕರನ್ನಾಗಿ ಸೈನ್ಯಕ್ಕೆ ನೇರವಾಗಿ ಸೇರಿಸೋದಲ್ಲ, ಟ್ರೈನಿಂಗ್ ಸ್ಪಷ್ಟ ಆಗ್ಬೇಕು. ಯಾಕಂತ ಹೇಳಿದ್ರೆ ನಮ್ಗೆ ತಿಳಿದಿರೋ ಪ್ರಕಾರ 6 ತಿಂಗಳು ಟ್ರೈನಿಂಗ್ ಕೊಡ್ತಾರೆ, ಉಳಿದ ಸಮಯದಲ್ಲಿ ಅವರನ್ನು ಸೈನಿಕರಾಗಿ ದುಡಿಸ್ತಾರೆ ಅನ್ನುವಂಥದ್ದು ಇರುವುದಿಲ್ಲ. ಅಂದ್ರೆ ಇವರಲ್ಲಿ ಟ್ರೈನಿಂಗ್ ಅಲ್ಲಿ ಕೂಡ ಇವರಲ್ಲಿ ಅದು ಸಮಂಜಸವಾದ ಸರಿಯಾದ ಟ್ರೈನಿಂಗ್ ಅಲ್ಲ. ಮಿಲಿಟರಿ ಅವರಿಗೆ ಸರಿಯಾದ ಟ್ರೈನಿಂಗ್ ಅಲ್ಲ. ಸರಿಯಾದ ಟ್ರೈನಿಂಗ್ ಅನ್ನು ನೀಡದೆ ಇವರು ಒಮ್ಮೆ ಹೇಳ್ತಾರೆ ಸೈನಿಕರನ್ನಾಗಿ ಮಾಡೋದು ಅಂತ. 4 ವರ್ಷ ಟ್ರೈನಿಂಗ್ ಸಿಗಲ್ಲ. 25% ಅಂತ ಹೇಳಿದ್ರು, ಸರಿಯಾಗಿ ಗಮನಿಸಬೇಕು. ಅಪ್ ಟು 25% ಅಲ್ಲಿ ಕಂಡೀಷನ್ ಇದೆ. 25% ಕನಿಷ್ಠ ಎಷ್ಟು? ಕನಿಷ್ಠ ಎಷ್ಟು? ಸ್ಪಷ್ಟತೆ ಇಲ್ಲ ನೋಡಿ. ಮತ್ತೊಂದು ವಿಷಯ ನಮ್ಗೆ ಇವರು ಸ್ಪಷ್ಟವಾಗಿ ಇಲ್ಲಿ ಹೇಳಬೇಕು, ಈಗಿರುವಂತಹ ನೇಮಕಾತಿ ಪ್ರಕ್ರಿಯೆಯಲ್ಲಿ ಯಾವ ರೀತಿಯ ತೊಂದರೆ ಇವರಿಗೆ ಕಾಡ್ತಾ ಇದೆ. ಒಂದೇ ನಿಮಿಷ. ತೊಂದರೆ ಏನಂದ್ರೆ ನಾನು ಹೇಳಿದೆ ಆಲ್ರೆಡಿ, ಈಗಾಗಲೇ ನಮ್ಮ ಸೈನಿಕರ ಎವರೇಜ್ ಏಜ್ ನಮ್ಮ ಸೈನ್ಯದಲ್ಲಿ, ಭಾರತ ಸೈನ್ಯದಲ್ಲಿ 32 ಇಯರ್ಸ್, ಅದು ರೆಡ್ಯೂಸ್ ಆಗಬೇಕು. ಇವ್ರು ಈಗಾಗಲೇ ಹೇಳಿದರು ಕೆಲವು ಪ್ರತಿಕೂಲ ವಾತಾವರಣದಲ್ಲಿ ನಮ್ಮ ಯಂಗ್ಸ್ಟರ್ಸ್ ಬೇಕು. ಯಾವುದು? ಈಗ ಉದಾಹರಣೆಗೆ ಕಾರ್ಗಿಲ್. ಇದನ್ನು ಆದರೆ ಈ ನಮ್ಮ ಅಗ್ನಿಪಥ್ ಯೋಜನೆ ಆದರೆ ಆ ಏಜ್ 24 ರೆಡ್ಯೂಸ್ ಆಗ್ತದೆ. ಯಾವುದು? ಸ್ವಾಮಿ ನಮ್ದು ಕಾರ್ಗಿಲ್ ಯುದ್ಧ ಮಾಡಿ ಪಾಕಿಸ್ತಾನ ಓಡಿಸಿದ ಸೇನೆ ನಮ್ದು. ಅದರ ಸಾಮರ್ಥ್ಯ ಬಗ್ಗೆ ಮಾತಾಡ್ತಾರೆ ಇವರು. ಪಾಕಿಸ್ತಾನದ ಸಾಮರ್ಥ್ಯ ಮಾತಾಡ್ತಾರೆ ಇವರು. ಒಂದು ಕಡೆ ದೇಶಭಕ್ತಿ ಬಗ್ಗೆ ಮಾತಾಡ್ತಾರೆ, ಒಂದು ಕಡೆ ದೇಶಭಕ್ತಿ ಮಾತಾಡ್ತಾರೆ. ಅದಕ್ಕೆ ಕಾರಣ ನಮ್ಮ ಈಗಿನ ಸೈನಿಕರು ಸರಿ ಇಲ್ಲ ಅಂತ ಅರ್ಥ. ಈಗ ಇರುವಂತ ಸೈನ್ಯ ಸರಿ ಇಲ್ಲ ಅಂತ ಅರ್ಥ. ಈಗಿನ ಸೈನಿಕರು ಸರಿ ಇಲ್ಲ ಅಂತ ಅರ್ಥ. ನಾನು ಮೊದಲು ಡಿಬೇಟಿಗೆ ಹೋಗಿದ್ದೆ. ಇವರ ಡ್ರಾಮಾ ಏನಂದ್ರೆ ಮಾತನ್ನು ತಿರ್ಚಿ ನಮ್ಮ ಬಾಯಿಂದ ನೆಗೆಟಿವ್ ಮಾಡಿ ಪಬ್ಲಿಸಿಟಿ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಯಾಕಂತ ಹೇಳಿದ್ರೆ ನಾನು ಏನು ಹೇಳಿದ್ದು, ನಮ್ಮ ಈಗಿನ ಇದರಲ್ಲಿ ನಮ್ಮ ಸೈನ್ಯವನ್ನು ಇಂಪ್ರೂವ್ ಮಾಡಬೇಕು. ಯಾಕೆಂದ್ರೆ ಪಾಕಿಸ್ತಾನ ಮತ್ತು ಚೈನಾದವ್ರಿಗೆ ಕಂಪೇರ್ ಮಾಡಿದಾಗ ನಮ್ಮಲ್ಲಿ ಸಂಖ್ಯೆ ಕಮ್ಮಿ ಇದ್ದಾರೆ, ಮತ್ತೆ ಏಜ್ ಫ್ಯಾಕ್ಟರ್ ಸಹ ಇನ್ಕ್ರೀಸ್ ಮಾಡಿ ಇಂಪ್ರೂವ್ಮೆಂಟ್ ಮಾಡಬೇಕು. ಸಪೋಸ್ ನಾನು ಒಂದು ಹೇಳ್ತೇನೆ, ನಿಮ್ಮ ಬಿಸ್ನೆಸ್ ಕರೆಕ್ಟ್ ಆಗಿ ನಡೀತಾ ಇದ್ದರೆ ನಿಮ್ಮ ಮ್ಯಾನೇಜರ್ ಇದ್ದಾನೆ, ಇನ್ನೂ ಇಂಪ್ರೂವ್ಮೆಂಟ್ ಮಾಡಬಾರ್ದು ಅಂತ ಹೇಳಿ ಆ ಮ್ಯಾನೇಜರು ಒಳ್ಳೆ ಪ್ರಾಫಿಟ್, ನನಗೆ ಇನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಐ ಕ್ಯಾನ್ ಹೈಯರ್ 1 more person or I can change the old manager. ಸೊ ಹಾಗಾಗಿ ಇವರು ಸೈನ್ಯನ ಕಂಡೆಮ್ ಮಾಡಿದ್ರು ಅಂತ ಹೇಳಿ ನಾವು ಹೇಳಿದೆ ಅಂತ ಹೇಳಲಿಕ್ಕೆ ಒಂದು ಡ್ರಾಮಾ ಕ್ರಿಯೇಟ್ ಮಾಡ್ತಾರೆ. ಇದು ನಾನು ಮೊದಲ ಡಿಬೇಟ್ ಅಲ್ಲಿ ನೋಡಿದ್ದೇನೆ, ಇದನ್ನ ನಾನು ಬರುವಾಗಲೇ ಥಿಂಕ್ ಮಾಡಿದ್ದೇನೆ. ನಮ್ಮ ಸೈನ್ಯ ಉಂಟಲ್ಲ, ಒನ್ ಆಫ್ ದ ಬೆಸ್ಟ್ ಎಲ್ಲ ಸೈನ್ಯ ವರ್ಲ್ಡ್. ಆದ್ರೆ ಈಗಿನ ನಮ್ಮ ವೈರಿಗಳ ಪಾಕಿಸ್ತಾನ ಇನ್ನೂ ನಾವು ಇಂಪ್ರೂವ್ಮೆಂಟ್ ಮಾಡಿಲ್ಲ ಅಂತ ಹೇಳಿದ್ರೆ ನಮಗೆ ಮುಂದೆ ರಿಸ್ಕ್ ಬರ್ಬೋದು ಅಂತ ಮಾಜಿ ಸೈನಿಕರು ಮತ್ತೆ ಭೂಸೇನೆ, ವಾಯುಸೇನೆ ಮತ್ತೆ ನಮ್ಮ 3 ಸೇನೆಗಳು ಇದನ್ನ ಚರ್ಚೆ ಮಾಡಿ, ನೌಕಾ ಸೇನೆ ಚರ್ಚೆ ಮಾಡಿ, ಇದು ಬೇಕಂತ ನಾವು ಹೇಳಿದ್ದಲ್ಲ, ಗವರ್ಮೆಂಟ್ ಹೇಳಿದ್ದಲ್ಲ, ಮಾಜಿ ಸೈನಿಕರು ಮತ್ತು ಮಿಲಿಟರಿ ಅವರು ನಮ್ಮ ಸೇನೆಯೇ ಇದನ್ನು ಡಿಸ್ಕಸ್ ಮಾಡಿದ್ದು. ನಾವು ಅವ್ರನ್ನ ಅಂಡರ್ಮೈನ್ ಮಾಡೋದು. ಆಗಿದ್ರೆ ಇವರು ಮಿಲಿಟರಿ ಅವ್ರನ್ನ ಇವರು ಅಂಡರ್ಮೈನ್ ಮಾಡ್ತಾರೆ. ಏನಂದ್ರೆ ಅವ್ರ ಅಸೆಸ್ಮೆಂಟ್ ರಾಂಗ್, ಮಿಲಿಟರಿ ಅವ್ರದ್ದು ಮಿಲಿಟರಿ ಟ್ರೈನಿಂಗು ಸರಿಯಾಗುದಿಲ್ಲ, ಅವ್ರದ್ದು ಯಾವುದು ನಂಬುದಿಲ್ಲ ಅಂತ ಹೇಳೋದು ಇವರು ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾ ಇದ್ದಾರೆ? ಯಾಕೆ ಹೇಳಿ ಮಿಲಿಟರಿ ಬಿಜೆಪಿ ಯಾರನ್ನು ಕೂಡ ಇದು ಬಿಜೆಪಿ 75% ವಾಪಸ್ ಕಳಿಸಲಿಲ್ಲ. ಇದು ಬಿಜೆಪಿ ಮಾಡ್ತಾ ಇರುವಂತದ್ದು. ಇದು ಬಿಜೆಪಿ ಸರ್ಕಾರ ಅಲ್ಲ. ಒಂದು ನಿಮಿಷ ಕೇಳಿ. ಕಾಂಗ್ರೆಸ್ ಮೇಲೆ ಆರೋಪ ಮಾಡೋದಲ್ಲ ಇವರು. ಅಗ್ನಿಪಥ್ ಏನಾದ್ರಲ್ಲಿ ಸಿಲೆಕ್ಟ್ ಆಗ್ತಾರೆ, 75% ವಾಪಸ್ ಕಳಿಸ್ತಾರೆ ಬಿಜೆಪಿ ಅವರು. ನಾನು ಬರುವಾಗ ಕಾಂಗ್ರೆಸ್ ಅವರು ಯಾಕೆ ಮಾತಾಡ್ತಾರೆ? ಕಾಂಗ್ರೆಸ್ ಬಗ್ಗೆ ಆರೋಪ ಮಾಡುವ ಪ್ರಶ್ನೆ ಇಲ್ಲ. ಆದ್ರೆ ಇವರು ಸ್ಪೋಕ್ಸ್ ಪರ್ಸನ್ ಇವತ್ತು ಮಾತಾಡುವಾಗ ನನಗೆ ಕಾಣ್ತದೆ ಇವರು ಕಾಂಗ್ರೆಸ್ ಇದರದ್ದು ಕಂಪ್ಲೀಟ್ ಕಾನ್ಸ್ಪಿರಸಿ ಮಾಡ್ತಾ ಇರೋದು. ಯಾಕಂತ ಹೇಳಿದ್ರೆ ಸೈನ್ಯದ ನಮ್ಮ 3 ನೌಕಾ
ಮೂರು ನಮ್ಮ ಸೈನ್ಯದ ಚೀಫ್ಗಳೇ ಅದನ್ನು ಡಿಸ್ಕಸ್ ಮಾಡಿ 1989 ಡಿಸ್ಕಷನ್ ಇತ್ತಿದ್ದು ಮಾಡಿಬಿಟ್ಟು ಈಗ ಮಾಜಿ ಸೈನಿಕರು ಚರ್ಚೆ ಮಾಡಿ ಇದು ಒಳ್ಳೆ ಸ್ಕೀಮ್ ಅಂತ ಹೇಳುವಾಗ ಆ ಮಿಲಿಟರಿ ಅವ್ರು ಮಾಡೋ ಸ್ಕೀಮ್ ಸರಿ ಇಲ್ಲ ಅಂತ ಅವರನ್ನು ಅಂಡರ್ಮೈನ್ ಇವ್ರು ಮಾಡ್ತಾ ಇದ್ದಾರೆ. ಈಗ ಏನು ಹೇಳ್ತಾರೆ ಇವರು? ಓಕೆ ಓಕೆ ರೈಟ್. ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಎಸ್ ಹಲೋ ಸರ್ ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ ತುಪ್ಪೆಕಲ್ಲು. ಚೀನಾದ ಬಗ್ಗೆ ತುಂಬಾ ಆಸಕ್ತಿ ಇರುವವರು ಒಂದು ಪ್ರಶ್ನೆ ಹೇಳಿದ್ರು, ಜನಸಂಖ್ಯೆ ಅಂತ. ಪಾಪ ಅವ್ರಿಗೆ ಗೊತ್ತಿಲ್ಲ ಚೈನಾದಲ್ಲಿ ಕಂಪಲ್ಸರಿ. ಜೊತೆಗೆ ತಮ್ಮ ಒಂದು ಮಾತಿಗೆ ಪಿಂಚಣಿಯ ಬಗ್ಗೆ ಆಗಾಗಲೇ ಹೇಳಿದ್ರಿ ಸರ್. ಆ ಪಿಂಚಣಿಯಲ್ಲಿ ಅನೇಕ ಕಮೆಂಟ್ಸ್ ಗಳು ಬರ್ತಾ ಇದೆ. ಸೊ ಹಾಗಾಗಿ ನಾನು ಕೆಲವು ಕಮೆಂಟ್ಸ್ ಗಳು ವ್ಯಾಲಿಡ್ ಇದ್ದಲ್ಲಿ ನಾನು ಕೇಳ್ತೇನೆ. ಇಲ್ಲಿ ಒಬ್ರು ಕಮೆಂಟ್ಸ್ ಹಾಕಿದ್ದಾರೆ, ಪಿಂಚಣಿ ಇರೋದ್ರಲ್ಲಿ ಏನ್ ತಪ್ಪಿದೆ ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಒಬ್ರು. ರಾಜಕಾರಣಿಗಳಿಗೆ ಪಿಂಚಣಿ ಯಾಕೆ, ಅವರಿಗೆ ಸರ್ಕಾರಿ ಸೌಲಭ್ಯ ಯಾಕೆ, ಸೈನಿಕರಿಗೆ ಯಾಕೆ ಬೇಡ ಅನ್ನುವಂತ ಪ್ರಶ್ನೆ ಒಬ್ರು ಕೇಳಿ ಈಗಾಗಲೇ ಅದರ ಬಗ್ಗೆ ಧ್ವನಿ ಎತ್ತಿ ಆಗಿದೆ. ಎಸ್, ಒಂದು ಟೀಮ್ ಬಹುಶಃ ಮುಂದಿನ ದಿನಗಳಲ್ಲಿ ಹೇಗೆ ನಾವು ಅಲ್ಲ ಪ್ರಶ್ನೆ ಅಲ್ವಾ ಇದು ಅಲ್ವಾ, ಅವರ ಜೊತೆ ನಾನಿದ್ದೇನೆ. ರಿಟೈರ್ಡ್ ಆದವರಿದ್ದಾರೆ ರಾಜಕಾರಣಿಗಳು, ಅವರ ಪಿಂಚಣಿಯನ್ನು ಕೂಡಲೇ ನಿಲ್ಲಿಸಬೇಕು. ಹೇಗೆ ಆ ಸಂಸತ್ತಿನಲ್ಲಿದ್ದ ಕ್ಯಾಂಟೀನ್, ಫ್ರೀ ಕ್ಯಾಂಟೀನ್ ಅನ್ನು ತೆಗೆದ್ರ, ಹೇಗೆ ಲಾಲ್ ಬತ್ತಿಗಳನ್ನು ತೆಗೆದ್ರ, ಮುಂದಿನ ದಿನಗಳಲ್ಲಿ ನೀವು ಕಾದು ನೋಡಿ, ಮೋದಿ ರಾಜಕಾರಣಿಗಳ ಪಿಂಚಣಿಯನ್ನು ಕೂಡ ತೆಗಿತಾರೆ. ಅದರ ಬಗ್ಗೆ ಯಾವುದೇ ಸಂಶಯ ಬೇಡ. ಓಕೆ, ಅದರಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಹೇಳೋದು. 100ಕ್ಕೆ 100 ಅದನ್ನು ತೆಗಿತಾರೆ, ಅದರ ಬಗ್ಗೆ ಸಂಶಯ ಬೇಡ. ಮೋದಿ ಅವರ ಮುಂದಿನ ಹೆಜ್ಜೆ ಅದೇ. ಇದು ಆಲ್ರೆಡಿ ದೇಶ ಮಟ್ಟದಲ್ಲಿ ಇದು ಬರ್ತಾ ಉಂಟು. ಅವ್ರು ಹೇಳಿದಾಗೆ ನಮ್ಗಿಂತ ಹೆಚ್ಚು ಜನಸಂಖ್ಯೆ ಇರುವಂತ ರಾಷ್ಟ್ರ ಚೀನಾದಲ್ಲಿ ಮಿಲಿಟರಿ ಸರ್ವಿಸ್ ಕಂಪಲ್ಸರಿ ಇರ್ಲಿ. ಇವರಿಗೆ ಮಾತ್ರ ಅಲ್ಲ, ಇದು ಇವರ ತಪ್ಪಲ್ಲ, ಇವರಿಗೆ ಮೇಲಿಂದ ಯಾವಾಗ ಕೊಟ್ಟಿದ್ದಾರೆ ಅದು ಕೂಡ ಇವರಿಗೆ ಗೊತ್ತಿಲ್ಲ. ನಮ್ಮ ಪ್ರೆಸೆಂಟ್ ವರ್ಕಿಂಗ್ ಮಿಲಿಟರಿ ಆಫೀಸರ್ ಕೊಟ್ಟ ಒಂದು ಸ್ಟ್ಯಾಟಿಸ್ಟಿಕ್ಸ್, ವರ್ಷಕ್ಕೆ 17,560 ಮಂದಿ VRS ತಗೊಳ್ತಾ ಇದ್ದಾರೆ ಸೇನೆಯಲ್ಲಿ. ಓಕೆ, ವಾರ್ಷಿಕವಾಗಿ ಏನು ಒಂದು 6%, 7% ಅವ್ರು ಹೇಳಿದಾಗೆ ರಿಟೈರ್ಡ್ ಆಗ್ತಾರ, ಅದು ಬೇರೆ, ಅದೊಂದು 70-80 ಸಾವಿರಕ್ಕೆ ಬರುತ್ತೆ. ಆ ಸಂದರ್ಭದಲ್ಲಿ ನಾವು ಇದನ್ನು ತುಂಬಿಸಬೇಕು, ಈ ಗ್ಯಾಪ್ ಅನ್ನು ತುಂಬಿಸಬೇಕು ನಮ್ದು. ಮತ್ತು ನಮ್ಗೆ ಈಗ ಪಾಕಿಸ್ತಾನ ಲೆಕ್ಕಕ್ಕಿಲ್ಲ ಬಿಡಿ, ಅದು ಪಾಕಿಸ್ತಾನ ರದ್ದಿಯಾಗಿ ಹೋಗಿದೆ ಮೋದಿ ಅವರು ಬಂದ ನಂತರ, ಅದು ನಮ್ಗೆ ಲೆಕ್ಕಕ್ಕಿಲ್ಲ. ನಮ್ಮ ಪ್ರಬಲ ವೈರಿ ಈಗ ಚೀನಾದಿರುವ ಅದರ ಇಕ್ವಿಪ್ಮೆಂಟ್ಸ್ಗಳನ್ನು ಮ್ಯಾಚ್ ಮಾಡ್ಲಿಕ್ಕೆ ನಮಗೆ 5 ವರ್ಷದಲ್ಲಿ ಸಾಧ್ಯ ಆಗಲಿಲ್ಲದಿದ್ರೂ ಕೂಡ ಅಟ್ಲೀಸ್ಟ್ ನಮ್ಮ ಮ್ಯಾನ್ ಪವರ್ ಅನ್ನು ಮ್ಯಾಚ್ ಮಾಡುವಂತ ಮ್ಯಾನ್ ಪವರ್ ನಮ್ಮಲ್ಲಿ ಉಂಟು. ಅದಕ್ಕೆ ಫ್ರೆಶ್ ರಿಕ್ರೂಟ್ಮೆಂಟ್ ಆಗಬೇಕು, ದೊಡ್ಡ ಮಟ್ಟದಲ್ಲಿ ಆಗಬೇಕು, ದೊಡ್ಡ ಸ್ಕೇಲ್ ಅಲ್ಲಿ ಆಗಬೇಕು. ಅದಕ್ಕೆ ಯಾರು ಬರಬೇಕು? ಯುವಕರು ಬರಬೇಕು. ಅಲ್ಲಿ ಎಷ್ಟು ಹೇಳಿ ನಾವು ಒಂದು ನಮ್ಗೆ ಮನೆಯದು ಒಂದು ಹೆದರಿಕೆ ಇರುತ್ತೆ. ಯಾವುದೇ ಹೆದರಿಕೆ 4 ವರ್ಷಗಳಲ್ಲಿ ಕೇವಲ 4 ವರ್ಷ ಅವಧಿ ಅಂತ ಬಂದಾಗ ದೇಶದ ಭದ್ರತೆಯ ಬಗ್ಗೆ ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ. 4 ವರ್ಷ ಅಂತ ಬಂದಾಗ ಅಲ್ಲಿ ಟ್ರೈನಿಂಗ್ ಪೀರಿಯಡ್ ಅನ್ನುವಂಥದ್ದು ಇರುತ್ತೆ. ಇವರಲ್ಲಿ ವೆಲ್ ಪ್ರಿಪೇರ್ಡ್, ವೆಲ್ ಮೆಚ್ಯೂರ್ಡ್ ಅಂತ ಬಂದಾಗ ಎಸ್ 4 ವರ್ಷ ಅವಧಿ ಮುಗ್ದು ಹೋಗುತ್ತೆ. ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ, ಈ ಒಂದು ಅಭದ್ರತೆಯನ್ನ ಪ್ರಶ್ನೆ ಮಾಡಿರುವಂತದ್ದು ಇದು ಕೂಡ ಒಂದು ದೇಶಕ್ಕೆ ರಿಕ್ರೂಟ್ಮೆಂಟ್ ಆಗ್ತದೆ. ವಾಟ್ ನೆಕ್ಸ್ಟ್ಗೆ ನಾವು ಉತ್ತರ ಕೊಡ್ಬೇಕಂತಿಲ್ಲ. ಅಜೀಂ ಪ್ರೇಮ್ಜಿ ಅಂತ ಕರ್ನಾಟಕದಿಂದ ಸೇರಿಕೊಂಡು ಕಾಶ್ಮೀರದ ತನಕದವರು ಏನೆಲ್ಲ ನಾವು ಮಾಡ್ತೇವೆ ಆ ಸೈನಿಕರಿಗೆ ಅಂತ ಈಗಾಗಲೇ ಉತ್ತರ ಕೊಟ್ಟಿದ್ದಾರೆ. ದೇಶದ ಭದ್ರತೆ, ಒಂದು ನಿಮಿಷ, ದೇಶದ ಭದ್ರತೆ ಅದೇ 6 months ಟ್ರೈನಿಂಗ್, ಅದರಲ್ಲಿ 25% ರಿಟೈನ್ ಮಾಡ್ತಾರೆ. ಅಂದ್ರೆ ಎಲ್ಲರೂ ಹೋಗಿ ವಾಪಸ್ ಅವರು ಯಾವ್ದು ಎಕ್ಸಾಮ್ಸ್ ಗಳು ಉಂಟು, ಯಾವ್ದು ಟೆಸ್ಟ್ ಗಳು ಉಂಟು, ಅದು ಫಿಸಿಕಲ್ ಆಗಿರ್ಬೋದು, ರಿಟರ್ನ್ ಆಗಿರ್ಬೋದು, ಅದನ್ನು ಪಾಸ್ ಮಾಡ್ಕೊಂಡು ಒಳಗಡೆ ಬರ್ಲಿಕ್ಕೆ. ನೀನು ಅವನಂತ ಇಲ್ಲ, ಅವ್ರು ಫ್ರೆಶ್ ರಿಕ್ರೂಟ್ಮೆಂಟ್ ಅವರಿಗೆ ವಾಪಸ್. ಆಗ ಈ ಟ್ರೈನ್ ಅಲ್ಲಿ 25% ಅವರಿಗೆ ರಿಸರ್ವೇಶನ್ ಇರ್ತದೆ, ಅವರು ಸಿಗ್ತಾರೆ. ಹಳೆ ನೀರು ಹಳೆ ಬೇರು ಹೊಸ ಚಿಗುರು ಒಟ್ಟು ಸೇರಿ ಸೈನ್ಯದ ನಮ್ಗೆ ಈಗ ಮೇನ್ ಕಾನ್ಸೆಪ್ಟ್ ಇರುವುದು ಸೈನ್ಯದ ಎವರೇಜ್ ಏಜ್ ಪ್ಲಸ್ ನಂಬರ್ಸ್. ಅದನ್ನು ಒಂದು ಮಟ್ಟಕ್ಕೆ, ಚೀನಾವನ್ನು ಎದುರಿಸುವಂತ ಮಟ್ಟಕ್ಕೆ ನಮಗೆ ಇಕ್ವಿಪ್ಮೆಂಟ್ಸ್ಗಳಲ್ಲಿ ಚೀನಾದ 100 ಪಟ್ಟು ನಮ್ಗಿಂತ ಹೆಚ್ಚು ಸಬ್ಮೇರಿನ್ಸ್ ಚೀನಾದ ಜೊತೆ ಉಂಟು. ಅದಕ್ಕೂ ಕೂಡ ಪ್ಯಾರಲಲ್ ಆಗಿ ಕೆಲಸಗಳಾಗ್ತಾ ಉಂಟು. ಹೆಲಿಕಾಪ್ಟರ್ಸ್ ನಮ್ಗಿಂತ ಹೆಚ್ಚು ಉಂಟು, ನ್ಯೂಕ್ಲಿಯರ್ ವಾರೆಂಟ್ಸ್ ನಮ್ಗಿಂತ ಹೆಚ್ಚು ಉಂಟು. ಅದನ್ನೆಲ್ಲ 60 ವರ್ಷದಲ್ಲಿ ಚೀನಾದ ಎಂಬೆಸಿಗೆ ಹೋಗಿ ಚಾ ಕುಡಿದದ್ದು ಬಿಟ್ರೆ ಮತ್ತೆ ಏನು ಮಾಡಿಲ್ಲ. ಸ್ವಾಮಿ, ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಿಂದು ಬಂದವರು ಯಾರು? ಬಿರಿಯಾನಿ ಅಲ್ಲಿ ತಿಂದ್ರೆ ಯಾರು ತಿಂದು ಬಂದವರು? ಹೊಂದಿಗಳಿಸಿದ್ದಾರೆ. ನೋಟ್ ಅಮಾನ್ಯೀಕರಣದ ದಿವಸ ಹೇಳಿದ್ರು ನೋಟು ಅಮಾನ್ಯೀಕರಣ ಆದ್ರೆ ಭಯೋತ್ಪಾದನೆ ನಿಲ್ತದೆ. ನೋಟು ಅಮಾನ್ಯೀಕರಣ ಆದ ನಂತರ ಪುಲ್ವಾಮಾ ದಾಳಿ ಆಯ್ತಲ್ಲ, ಉತ್ತರ ಇದೆ ಇವರ ಹತ್ರ. ನಕ್ಸಲ್ ಚಟುವಟಿಕೆ ಹೇಳಿದ್ರಲ್ಲ, ಉತ್ತರ ಇದೆ ಇವತ್ತು. ನಿನ್ನೆ ಮೊನ್ನೆ ಮಿಥುನ್ ಹೇಳ್ತೀರಿ ಕೇಳಿ, ಒಂದು ನಿಮಿಷ ಹೇಳ್ತೀರಿ ಕೇಳಿ. ಮೊನ್ನೆ ಒಬ್ಬ ಅಂತೂ ಬಿಜೆಪಿಯ ಮುಖಂಡ ಸತ್ಯವನ್ನು ಒಪ್ಕೊಂಡಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ,
ಅಗ್ನಿಪಥ್ ಯೋಜನೆ ಅಡಿಯಲ್ಲಿ ಸೇರ್ಪಡೆಯಾಗಿ ನಿವೃತ್ತಿಯನ್ನು ಹೊಂದಿದಂಥ ಅಗ್ನಿವೀರರಿಗೆ ಬಿಜೆಪಿ ಆಫೀಸಲ್ಲಿ ಸೆಕ್ಯೂರಿಟಿ ಕೆಲಸ ಕೊಡ್ತೇನೆ ಅಂತ ಹೇಳಿದ್ದಾರೆ. ಆ ಪುಣ್ಯಾತ್ಮ ಒಂದು ಸತ್ಯ ಒಪ್ಪಿಕೊಂಡಿದ್ದಾರೆ. ಓಕೆ ಎಸ್, ಬರ್ತೇನೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಾನು ಲಕ್ಷ್ಮೀಕಾಂತ್ ಅಂತ ಮಾತಾಡ್ತಾ ಇದ್ದೇನೆ. ಓಕೆ, ನಮಸ್ತೆ. ಇದು ನೋಡಿ, ಒಂದು ಅಗ್ನಿಪಥ್ ಯೋಜನೆ ಬಹಳ ಅತ್ಯುತ್ತಮವಾದಂತ ಯೋಜನೆ. ಮತ್ತೆ ಇಲ್ಲಿ ಯಾರಿಗೂ ಯಾರನ್ನು ಸೇರಿ ಅಂತ ಒತ್ತಾಯ ಮಾಡಿಲ್ಲ. ನಮ್ಮ ದೇಶದಲ್ಲಿ 135 ಕೋಟಿಗಿಂತಲೂ ಜಾಸ್ತಿ ಜನಸಂಖ್ಯೆ ಇದೆ. ಅದರಲ್ಲಿ ಅರ್ಧದಷ್ಟು ಯುವಕರು. ಯಾರಿಗೆ ಸ್ವಯಂ ಇಚ್ಛೆಯಿಂದ ಸೇರ್ಲಿಕ್ಕೆ ಸರ್ಕಾರದ ನಿಯಮ ಗೊತ್ತುಂಟು ಅವರಿಗೆ 4 ವರ್ಷದ ಟ್ರೈನಿಂಗ್ ಕೊಡ್ತಾರೆ. ಅದರಲ್ಲಿ 25% ಜನರನ್ನ ರಿಟೈನ್ ಮಾಡ್ತಾರೆ. ಅಷ್ಟೊತ್ತಿಗೆ ಅವರಿಗೆ ಒಂದು ಸಾಮಾನ್ಯವಾಗಿ ಒಂದು 35-40 ಲಕ್ಷ ಅವರು ದುಡಿತಾರೆ. ಇಷ್ಟು ಒಂದು ಸಾಮಾನ್ಯ ಜನರಿಗೆ 4 ವರ್ಷದಲ್ಲಿ ಆ ಸಣ್ಣ ಪ್ರಾಯದಲ್ಲಿ ಅಷ್ಟು ದುಡಿಲಿಕ್ಕೆ ಎಲ್ಲಿಯೂ ಸಾಧ್ಯ ಇಲ್ಲ, ಗೊತ್ತಾಯ್ತಲ್ಲ. ಮತ್ತೆ ಅದು ಅವನು ಸ್ವ ಇಚ್ಛೆಯಿಂದ ಹೋಗುದು. ಅವ ಹೋಗ್ಬೇಕು, ಬಡ ಹೋಗ್ಬೇಕು, ಶ್ರೀಮಂತ ಹೋಗ್ಬೇಕು ಅಂತ ಎಲ್ಲಿಯೂ ಇಲ್ಲ. ಮತ್ತೆ ಅವರು ಬಂದ ಮೇಲೆ ಆಗ ಒಂದು 21 ವರ್ಷ 22 ವರ್ಷ ಆಗ್ತದೆ. ಅವರಿಗೆ ಬೇರೆ ಕಡೆ ಕೆಲಸಕ್ಕೆ ಸೇರುವ ಎಲ್ಲಾ ಅವಕಾಶ ಇದೆ. ಅವರಿಗೆ ಏನು ನಿಷಿದ್ಧ ಹೇರಿದ್ದಾರೆ ಯಾರಾದ್ರೂ? ಎಲ್ಲಿಯೂ ಕೂಡ ಕೆಲಸ ಸೇರ್ಬಹುದು ಅಲ್ವಾ? ಇದು ಈ ಕಾಂಗ್ರೆಸ್ನವರು ಮತ್ತೆ ಈ ಕಮ್ಯುನಿಸ್ಟ್ನವರು ಉಂಟಲ್ಲ, ವಿರೋಧಿಸಬೇಕಂತ ವಿರೋಧಿಸುದು. ಈ ಕಾಂಗ್ರೆಸ್ ವಕ್ತಾರರು ಒಂದು ಸಲ ಬಾರಿ ಇಮೋಷನಲ್ ಆಗಿ ದೇಶಭಕ್ತಿ ಅದು ಇದು ಪಿಂಚಣಿಗೋಸ್ಕರ ಅಲ್ಲ, ಸಂಬಳಕ್ಕೋಸ್ಕರ ಅಲ್ಲ ಅಂತ ಹೇಳ್ತಾರೆ. ಇನ್ನೊಂದ್ಸಲ ಹೇಳ್ತಾರೆ ಪಿಂಚಣಿ ಕೊಡ್ಬೇಕು ಅಂತ ಹೇಳ್ತಾರೆ. ಅದು ಬೇರೆಯವರಿಗೆ ಗೊತ್ತಿತ್ತು. 4 ವರ್ಷದ ಅದು ನಿಮಗೆ ಬಿಟ್ಟದ್ದಲ್ಲ. ನಿಮ್ಮನ್ನು ನಿಮ್ಮ ಮಗನ ಬೇರೆಯವರು ಅದು ಕೂಡ ಕೊಡ್ಲಿಕ್ಕೆ ಇವರಿಗೆ ಇಷ್ಟ ಇಲ್ಲ. ಇಷ್ಟ ಇರುವಂತದ್ದು ಸೇವೆಯನ್ನು ಕೂಡ ವ್ಯಾಪಾರೀಕರಣ ಎಣಿಸ್ತಾರೆ. ಮುಗಿಸ್ಲಿ. ಅಲ್ಲೋ, ಇವರ ಎಷ್ಟು ಗೊತ್ತುಂಟ? ಮೋದಿ ಆಗ ಅವರು ಕಾಂಗ್ರೆಸ್ ವಕ್ತಾರರು ಹೇಳಿದ್ರು ರಾಹುಲ್ ಗಾಂಧಿಯ ಸೋನಿಯಾ ಗಾಂಧಿ ಹೆಸರು ನಿದ್ದೆ ಇವರಿಗೆ ಮೋದಿ ಹೆಸರು ತೆಗೆದ್ರೆ ಇವರಿಗೆ ನಿದ್ದೆ ಬರುದಿಲ್ಲ. ಏನು ಮಾಡಿದ್ರು ಧನ್ಯವಾದ. ಎಸ್ ಸರ್, ನೇರವಾಗಿ ಕಾಂಗ್ರೆಸ್ ವಕ್ತಾರಲ್ಲೇ ಕೇಳಬೇಕಾಗುತ್ತೆ. ಬಿಫೋರ್ ದಟ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಾವು ಶೇಖರ್ ಪೂಜಾರಿ ಮಾತಾಡುದು. ಎಸ್ ಶೇಖರ್ ಪೂಜಾರಿ, ಮಾತಾಡಿ ಸರ್. ಸರ್ ನೋಡಿ, ಇದು ನಾವು ಪಕ್ಷ ಹಿಡ್ಕೊಂಡು ನೋಡುದಲ್ಲ. ನಾವು 130 ಕೋಟಿ ಜನದ ಸಂಖ್ಯೆ ಇದು. ಅದನ್ನು ಎಲ್ಲ ಪಕ್ಷ ಸೇರಿ ಸರಿಸಮಾನ ಮಾಡ್ಬೇಕು. ನಾವು ಕಚ್ಚಾಟ ಮಾಡೋದಲ್ಲ. ಮತ್ತೆ ಮೊದಲನೇಗಿ ಇಷ್ಟವರೆಗೆ ಯಾರು ಹೇಳಿಲ್ಲ. ಯಾಕೆಂದ್ರ ನಾವು ಎಲ್ಲಿ ನಮ್ಮ 7,000 ಕಿಲೋಮೀಟರ್ ಉಂಟು ಬಾರ್ಡರ್. 7,000 ಕಿಲೋಮೀಟರ್ ಅಲ್ಲಿ ಎಲ್ಲಿ ಲೆವೆಲ್ ಉಂಟು ಅಲ್ಲಿ ಎಲ್ಲ ಕಂಪೌಂಡ್ ಮಾಡ್ಬೇಕು. ಅದು ಯಾವ್ದು 74 ವರ್ಷ ಆಯ್ತು ಸ್ವತಂತ್ರ ಆಗಿ, ಇಷ್ಟವರೆಗೆ ಯಾರಿಗೆ ಗಮನದಲ್ಲಿ ಬರಲಿಲ್ಲ. ಓಕೆ ಸರಿ. ಎಸ್ ಸರ್, ಥ್ಯಾಂಕ್ ಯು ಶೇಖರ್ ಪೂಜಾರಿ ಅವರೇ. ಜೊತೆಗೆ ರಾಜೇಶ್ ಅವರು ತಮ್ಮಲ್ಲೇ ಈ ಪ್ರಶ್ನೆಯನ್ನ ಕೇಳಬೇಕಾಗುತ್ತೆ. ಯಾಕಂದ್ರೆ ಕರೆ ಮಾಡಿರುವಂತಹ ವ್ಯಕ್ತಿ ಕೇಳಿರುವಂತಹ ಪ್ರಶ್ನೆ, ಇಲ್ಲಿ ಯಾರನ್ನು ಕೂಡ ಹೇಳ್ಕೊಂಡು ಹೋಗ್ತಾ ಇಲ್ಲ. ಸ್ವ ಇಚ್ಛೆಯಿಂದ ಹೋಗುವಂಥದ್ದು. ಯಾರಿಗೆ ಇಷ್ಟ ಇದೆ ಹೋಗಿ ಸೈನ್ಯಕ್ಕೆ ಸೇರಿ ದೇಶ ಸೇವೆ ಮಾಡುವಂಥದ್ದು. ಅಂದ್ರೆ ತಮ್ಗಳ ಅಪೋಸ್ ಯಾಕೆ, ತಮ್ಗಳ ವಿರೋಧ ಯಾಕೆ? ವೆರಿ ಸಿಂಪಲ್. ದೇಶ ಸೇವೆ ಮಾಡ್ಲಿಕ್ಕೆ ಇಷ್ಟ ಇದ್ದವರಲ್ಲಿ ಹೋಗ್ತಾರಪ್ಪ. ತಮ್ಗಳ ವಿರೋಧ ಯಾಕೆ ಈ ಬಸ್ಗಳಿಗೆ ಕಲ್ಲು, ರೈಲುಗಳಿಗೆ ಬೆಂಕಿ, ಇದೆಲ್ಲ ನೋಡಿದಾಗ ಪ್ರಶ್ನೆ ಅಲ್ವಾ, ಯಾಕೆ ವಿರೋಧ ಅನ್ನುವಂಥದ್ದು? ಉತ್ತರ ಕೊಡ್ತೇನೆ ನಿಮ್ಗೆ. ಈ ರೈಲುಗಳಿಗೆ ಬೆಂಕಿ, ಬಸ್ಗಳಿಗೆ ಬೆಂಕಿ ಅಂತ ತಾವೇನು ಹೇಳಿದೀರಾ, ಹಿಂಸಾತ್ಮಕ ಪ್ರತಿಭಟನೆಗೆ ಯಾವತ್ತೂ ಕೂಡ ಕಾಂಗ್ರೆಸ್ ಪ್ರಚೋದನೆಯನ್ನು ನೀಡಿಲ್ಲ, ಹಿಂದೆನೂ ನೀಡಿಲ್ಲ, ಇವತ್ತು ನೀಡಿಲ್ಲ, ಮುಂದೆಯೂ ನೀಡಲ್ಲ. ಅಂತಹ ಪ್ರತಿಭಟನೆಗೆ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದ ಸಹಕಾರ ಇಲ್ಲ. ಇಲ್ಲಿ ಪ್ರಶ್ನೆ ಬಂದಿರುವಂತದ್ದು ಈಗೇನು ಉತ್ತರ ಭಾರತದಾದ್ಯಂತ ಹಲವಾರು ರಾಜ್ಯಗಳಲ್ಲಿ ಏನು ಪ್ರತಿಭಟನೆಗಳು ನಡೀತಾ ಇದ್ದಾವೆ, ಯುವಕರು ಧ್ವನಿ ಎತ್ತಿದ್ದಾರೆ. ಯಾಕೆ ಧ್ವನಿ ಎತ್ತಿದ್ದಾರೆ ಅಂತ ಹೇಳಿದ್ರೆ, ನಾನು ಆಗ್ಲೇ ಒಂದು ಮಾತನ್ನು ಹೇಳಿದೆ. ಮಾತೇನು ಹೇಳಿದೆ? ನೋಟು ಅಮಾನ್ಯೀಕರಣ ದಿವಸ ಹೇಳಿದ್ರು ಭಯೋತ್ಪಾದನೆ ನಿಲ್ತಾರೆ ಅಂತ ಹೇಳಿ ನಿಲ್ಲಿಲ್ಲ. ಪುಲ್ವಾಮಾ ದಾಳಿ ಆಯ್ತು. ನಂತರ ಏನ್ ಹೇಳಿದ್ರು 15 ಲಕ್ಷ ಬರ್ತಾರೆ ಅಂತ ಹೇಳಿದ್ರು, ಬಂದಿಲ್ಲ. ಸರಿ, 2 ಕೋಟಿ ರೂಪಾಯಿ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತಾರೆ ಅಂತ ಹೇಳಿದ್ರು, ಆಗ್ಲಿಲ್ಲ. ಮೊನ್ನೆ PMO ಹೇಳಿದ್ರು 10 ಲ್ಯಾಕ್ ಸಮಥಿಂಗ್ ಉದ್ಯೋಗವನ್ನು ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿದ್ರು. ಹಾಗಾಗಿ ಇಡೀ ಭಾರತ ರಾಷ್ಟ್ರದ ಯುವ ಜನತೆ ಏನಿದೆ ಎಲ್ಲರೂ ಕೂಡ ಈ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರದ ಮೇಲೆ ನಂಬಿಕೆಯನ್ನು ಕಳ್ಕೊಂಡು ಅವರು ಹೋರಾಟ ಮಾಡ್ತಾ ಇದ್ದಾರೆ. ಒಂದು ವಿಷಯ ಹೇಳ್ತೀನಿ ಇಲ್ಲಿ ಕಾಂಗ್ರೆಸ್ ಪಾತ್ರದ ಬಗ್ಗೆ. ಈ ಹಿಂದೆಯೂ ಕೂಡ ಕಾಂಗ್ರೆಸ್ ಪಕ್ಷ ಏನೋ ಆಪರೇಷನ್ ಕಮಲ ಮಾಡಿಕೊಂಡು ಸರ್ಕಾರ ವಹಿಸಿದಂತ ಪಕ್ಷ ಅಲ್ಲ ರೀ. ಚಳವಳಿಯಿಂದ ಬಂದಂತಹ ಪಕ್ಷ. ಹಿನ್ನಡೆ ಆಗಿರ್ಬೋದು, ಒಪ್ಕೊಳ್ತೀವಿ. ಚಳವಳಿಯಿಂದ ಬಂದ ಪಕ್ಷದಿ ಇವರಿಂದ ನಮಗೆ ದೇಶಭಕ್ತಿ ಕಲಿಬೇಕು. ಯುವಕರ ಭವಿಷ್ಯವನ್ನು ಯಾಕೆ ಕತ್ಲಿಗೆ ಇಷ್ಟ ಇದ್ದ ಯುವಕರು ಹೋಗ್ತಾರೆ. ಯಾವುದು ಇಷ್ಟ ಇದ್ದ ಯುವಕರು ಸೈನ್ಯಕ್ಕೆ ಸೇರ್ತಾರೆ. ಅದು ಇಷ್ಟ ಇದ್ದ ಯುವಕರು 4 ವರ್ಷ ಮಾತ್ರನಾ?
4 ವರ್ಷ ಮಾತ್ರ ಮಾಡ್ತಾರೆ ಅನ್ನುವಂಥದ್ದು. ಯಾರು ಮಾಡ್ತಾರೆ? ಸೈನ್ಯದಲ್ಲಿ ಸೇನೆಯಲ್ಲಿ ಕೆಲಸ ನಿರ್ವಹಿಸಿದಂತಹ ಪ್ರತಿಯೊಬ್ಬರು ಕೂಡ ಅವರ ಭವಿಷ್ಯ ಯಾವ ರೀತಿ ನೋಡ್ಕೊಳ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನನ್ನ ಪ್ರಶ್ನೆ, ನಾನ್ ಸೈನ್ಯಕ್ಕೆ ಹೋಗಿಲ್ಲ, ನಂಗೆ ಗೊತ್ತಿಲ್ಲ. ಆದ್ರೆ ಸೈನ್ಯದಲ್ಲಿರುವವರಿಗೆ ನಾವು ನೋಡಿದವರು, ಅವರನ್ನ ನೋಡಿದವರು, ಅವರ ಮೇಲೆ ಅಪಾರವಾಗಿ ಗೌರವ ಇದೆ. ಸೈನ್ಯ ದೇಶವನ್ನ ಕಾಯ್ತಾರೆ ಅಂತ ಬಂದಾಗ ಅಂತಹ ಶಿಸ್ತು, ಸಂಯಮ, ಅಗಾಧ ಪ್ರಮಾಣದ ನಂಬಿಕೆ, ಭರವಸೆ, ಆತ್ಮವಿಶ್ವಾಸ ಇರುತ್ತೆ. ಹೊರಗೆ ಬಂದಾಗ ಏನಾದ್ರು ಮಾಡಬಾರದಾ? ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದೆ ಈಗಲೂ ಮಾಡ್ತಾ ಇದ್ದಾರೆ. ಸ್ವಯಂ ನಿವೃತ್ತಿಯನ್ನು ಪಡ್ಕೊಂಡವರು ಎಷ್ಟೋ ಜನ ಬ್ಯಾಂಕ್ ಎಂಪ್ಲಾಯೀಸ್, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಈಗಲೂ ನಡೀತಾ ಇದೆ. ಹೊಸ ಯೋಜನೆ ಯಾಕೆ? ಹೊಸ ಯೋಜನೆ ಯಾಕೆ? ಇದ್ದಂತಹ ಪ್ರಕ್ರಿಯೆಯಲ್ಲಿ ಏನು ತೊಂದರೆ ಇವರಿಗೆ? ಯುವಕರು ಬೇಕು ಅನ್ನೋದು ಅದಲ್ಲ. ಇವರು ಹಿಡನ್ ಎಜೆಂಡಾ ಒಂದೇ, ಏನು ಇಲ್ಲ. ಇವರದ್ದು ಹಿಡನ್ ಎಜೆಂಡಾ ಏನಂತ ಎಲ್ಲವನ್ನ ಇವರು ಪ್ರೈವೇಟೈಸೇಷನ್ ಮಾಡಿ ಆಯ್ತು. ಪ್ರೈವೇಟೈಸೇಷನ್ ಮಾಡಿ ಇನ್ನು ಉಳಿದಿರೋದು ಏನು? ಸೇನೆಯನ್ನು ಮಾತ್ರ. ಅದರಲ್ಲಿ ಕೂಡ ಏನ್ ಮಾಡ್ತಾರೆ ಇವರು? ಎಷ್ಟು ಪಿಂಚಣಿಯನ್ನ ಕೊಡ್ಲಿಕ್ಕೆ ಅಂತ ಇದೆ, ಅದನ್ನು ಕೊಡ್ಲಿಕ್ಕೆ ಇಷ್ಟ ಇಲ್ಲ ಇವರಿಗೆ. ಅದನ್ನು ಕೊಡ್ಲಿಕ್ಕೆ ಇಷ್ಟ ಇಲ್ಲ. ಒಂದು ಪ್ಯಾಕ್ ನೋಡಿ, ಒಂದು ಉದ್ಯೋಗವನ್ನು, ಒಂದು ಪ್ಯಾಕೇಜ್, ಸೇನೆಗೆ ಸೇರುವಂತ ಆ ಒಂದು ಕರ್ತವ್ಯವನ್ನ, ಸೇವೆಯನ್ನು ಒಂದು ಪ್ಯಾಕೇಜ್ ಅಂತ ಒಂದು ಅದಕ್ಕೊಂದು ರೂಪುರೇಷೆಯನ್ನು ಕೊಟ್ಟು ಅದನ್ನು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರಲ್ಲ, ಇದು ಏನು ಹೇಳ್ಬೇಕು ಸ್ವಾಮಿ ಹೇಳಿ? ಏನ್ ಹೇಳ್ಬೇಕು? ಫೋರ್ ಆಫ್ ಯು ದಯಮಾಡಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾಜಿ ಸೈನಿಕರೊಬ್ರು ಕರೆ ಮಾಡಿದ್ದಾರೆ. ಹಲೋ ಸರ್, ನಮಸ್ತೆ. ಅಲ್ಲ ಸರ್, ನಮಸ್ತೆ. ನಿತ್ಯಾನಂದ, ನಾನು ಕೊಕ್ಕಡ. ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಸರ್. ನಿತ್ಯಾನಂದ ಸರ್. ನಾನು ಏರ್ಫೋರ್ಸ್ ಅಲ್ಲಿ 20 ವರ್ಷ ಇದ್ದೆ. ಎಸ್ ಸರ್, ಎಸ್ ಸರ್. ನನಗೆ ಸೈನ್ಯದಲ್ಲಿ ಅನುಭವ ಇದೆ. ನಾನು ಏನ್ ಹೇಳ್ತೇನೆ, ನೀವು ಇಲ್ಲಿ ಮಾತಾಡ್ತಾ ಇದ್ದಾರಲ್ಲ, ಅವರು ಏನು, ದೇ ಆರ್ ನಥಿಂಗ್. ಈವನ್ ನಮ್ಮ ಇದನ್ನು ಪ್ಲಾನ್ ಮಾಡಿದವರು ದೊಡ್ಡ ದೊಡ್ಡ ಆಸ್ತಿಗಳು, ಅವ್ರಿಗೆಲ್ಲ ಗೊತ್ತಿರುತ್ತೆ. ನಾವು ಇಲ್ಲಿ ಸುಮ್ಮನೆ ಬೊಬ್ಬೆ ಹೊಡಿದಷ್ಟೇ, ಅದ್ರಲ್ಲಿ ಏನು ಆಗುತ್ತೆ ಏನು ಆಗೋದಿಲ್ಲ ಅಂತ. ಹಾಗಿರುವಾಗ ಈಗ ನಮ್ಮಲ್ಲಿ ಇದು ಒಳ್ಳೆ ಪ್ರೋಗ್ರಾಮ್. ನಮ್ಮ ಸೈನಿಕರಿಗೆ, ಈ ಹುಡುಗರಿಗೆ ಇದು ಏನು, ಯಾರಿಗೆ ಎಷ್ಟು ಕೆಲಸ ಸಿಗುತ್ತೆ? ಈಗ ಅವನು 17 ವರ್ಷ ಸೇರ್ತಾನೆ, ಬಿಡಿ 4 ವರ್ಷ ಬಿಟ್ಟು ಬಿಡ್ತಾನೆ. ಇಲ್ಲಿ ಲಕ್ಷಾಂತರ, ಎಷ್ಟು ನಮ್ಮ ಯಂಗ್ ಹುಡುಗರು 23 ಒಳಗೆ 20 ಕೋಟಿ ಜನ ಇರಬಹುದು. ಅದರಲ್ಲಿ ಹಾರ್ಡ್ಲಿ 0.01%ಗೆ ಸಿಗುತ್ತೆ ಅಷ್ಟೇ. ಇಂಟ್ರೆಸ್ಟ್ ಇದ್ರೆ ಹೋಗ್ಲಿ, ಇಲ್ಲ ಬಿಟ್ಟು ಬಿಡ್ಲಿ. ಯಾಕೆ ಇಷ್ಟು ಗಲಾಟೆ ಮಾಡ್ತಾರೆ ಅಂತ ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ಹಾಗಾದ್ರೆ ಸರ್, ತಾವು ಹೇಳ್ತಾ ಇರುವಂತದ್ದು ಅಗ್ನಿಪಥ ಯೋಜನೆ ಏನಿದೆ, ಇದು ಒಳ್ಳೆ ಯೋಜನೆ, ಇದನ್ನ ಸ್ವಾಗತ ಮಾಡ್ತಾ ಇದ್ರೆ, ಇದು ಬರ್ಬೇಕು ಅನ್ನೋ ತಾವು ಹೇಳ್ತಾ ಇರುವಂತದ್ದು ಭಾರಿ ಒಳ್ಳೆ ಯೋಜನೆ ಸರ್. ಇದು ನಿಜವಾಗಿ ಯೋಚನೆ ಮಾಡಿದ್ರೆ, ಒಬ್ಬ ಯಂಗ್ ನನ್ನ ಮಗನಿಗೆ ಈಗ ಬೇಕು, ನಾನು ಮಾಜಿ ಸೈನಿಕ, ಅವನನ್ನು ಸೈನ್ಯಕ್ಕೆ ಸೇರಿಸಿದ್ರೆ ಆಗ್ತಾ ಇಲ್ಲ. ಯಾಕಂದ್ರೆ ರಿಕ್ರೂಟ್ಮೆಂಟ್ ಸ್ವಲ್ಪ ಕಡಿಮೆ ಆಗಿದೆ. ಈಗ ಅದು ಹೋಗ್ಲಿ, ಅವ್ನಿಗೆ ಇಂಟ್ರೆಸ್ಟ್ ಇದೆ, ಮಾಡಿ ಬರ್ತೀನಿ, 4 ವರ್ಷ ಮಾಡ್ಲಿ. ಅವ್ನಿಗೆ ಎಷ್ಟು ಡಿಸಿಪ್ಲಿನ್, ಅಲ್ಲಿ ಡಿಸಿಪ್ಲಿನ್ ಮೇನ್. ನಾನು ಅದು ಕಲ್ತೀನಿ. ಅದ್ರ ನಂತರ 20 ವರ್ಷ ಸರ್ಕಾರಿ ಸೇವೆ ಮಾಡಿದ್ರೆ, ಆದ್ರೆ ಏನು ಡಿಸಿಪ್ಲಿನ್, ನಮ್ಮ ಟೈಮ್ ಪ್ರಕಾರ ಅದು ಮೇನ್ ಕಲಿಸ್ತಾರೆ. ಟ್ರೈನಿಂಗ್ ಏನಿಲ್ಲ ಅಲ್ಲಿ, 6 ತಿಂಗಳ 1 ವರ್ಷ ಟ್ರೈನಿಂಗ್. ನಿಮ್ಗೆ ಡಿಸಿಪ್ಲಿನ್ ಕಲಿಸಿದ್ರೆ 1 ವರ್ಷದಲ್ಲಿ ಎಲ್ಲ ಡಿಸಿಪ್ಲಿನ್ ಆಗುತ್ತೆ. ಆಮೇಲೆ ನಿಮ್ಮ ಟೆಕ್ನಿಕಲ್ ಟ್ರೈನಿಂಗ್ ಅವರು ವಿದಿನ್ 3 months ಅನ್ನು ಪರ್ಫೆಕ್ಟ್ ಟ್ರೈನಿಂಗ್ ಮಾಡ್ತಾರೆ. ಅದು 4 ವರ್ಷ ಬೇಕಿಲ್ಲ. ವಿಲ್ ಬಿ ವೆರಿ ಪರ್ಫೆಕ್ಟ್. ಯಂಗ್ ಒಳ್ಳೆ ತಲೆ ಇರುತ್ತೆ ಅವರಿಗೆ. ಇವರೆಲ್ಲ ಮಾತಾಡ್ತಾರೆ ನಿಮ್ಮ ಎದುರು ಕೂತು, ಅವ್ರಿಗೆ ಏನು ಅದು ಗೊತ್ತಿಲ್ಲ. ನಾನು ಅನುಭವ 20 ವರ್ಷ ಮಾಡಿ ಬಂದಿದ್ದೀನಿ. 17 ವರ್ಷ ಹೋಗಿ. ಓಕೆ ಸರ್, ಎಸ್, 20 ವರ್ಷ ಸೈನ್ಯದಲ್ಲಿ ಇದಕ್ಕಿಂತ ಹೆಚ್ಚಿನ ವಿಟ್ನೆಸ್ ಏನ್ ಬೇಕಿನ? ಎಸ್ ಸರ್. ಜೊತೆಗೆ ಒಂದು ಮಾತನ್ನು ನಿಮ್ಮಲ್ಲಿ ನಾನು ಕೇಳ್ಬೇಕು ಸರ್, ಲೈನಲ್ಲಿ ಇದ್ದೀರಾ ಸರ್? ಈಗ 4 ವರ್ಷ ಆದ್ಮೇಲೆ ಆ ಯುವಕರ ಭವಿಷ್ಯದ ಬಗ್ಗೆ ಕಾಳಜಿ ಇದೆ ವಿರೋಧ ಪಕ್ಷಗಳಿಗೆ. ಆ ಯುವಕರ ಭವಿಷ್ಯ ತುಂಬಾ ದೊಡ್ಡ ಮಟ್ಟದಲ್ಲಿ ಹಾನಿ ಆಗುತ್ತೆ ಅನ್ನೋ ಆತಂಕ ಇದೆ. ಏನ್ ಹೇಳ್ತೀರಾ ಸರ್ ಇದಕ್ಕೆ? ಸರ್, 4 ವರ್ಷ ನಂತರ ಬಂದ ನಂತರ ಅವರಲ್ಲಿ ಎಷ್ಟು ನಾಲೆಜ್ ಇರುತ್ತೆ ಅಂದ್ರೆ, ಇಡೀ ದೇಶ ಸುತ್ತಿರ್ತಾರೆ. ಅವರಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್ ಹೆಂಗ್ ಜನ ಇರ್ತಾರೆ, ಅದೊಂದು ಎಕ್ಸ್ಟ್ರಾ ಜನ ನಾಲೆಜ್ ಇರುತ್ತೆ. ಅವ್ರು ಎಲ್ಲಿ ಹೋದ್ರು ಸಕ್ಸಸ್ ಆಗ್ತಾರೆ ಅಂತ ಬಿಲ್ಡಪ್ ಆಗುತ್ತೆ. ಯಾಕಂದ್ರೆ ದೇಶ ಸುತ್ತಿರ್ತಾರೆ. 4 ಜನರು ಹೆಂಗಿರುತ್ತೆ, ಬಾಕಿಯವರ ಮಾತು, ಈ ಲ್ಯಾಂಗ್ವೇಜ್ ಕಲಿತಾರೆ. 3-4 ಲ್ಯಾಂಗ್ವೇಜ್ ಕಲಿತಾರೆ ಅಲ್ಲಿ ಅವರು. ನಾನು ಕಲ್ತೀನಿ 4-6-8 ಲ್ಯಾಂಗ್ವೇಜ್ ಕಲ್ತೀನಿ. SLC ಆಗಿ ಹೋದವ್ ನಾನು ಹುಡುಗ. ಅವ್ರಿಗೆ ಅಷ್ಟು ನಾಲೆಜ್ ಬರುತ್ತೆ. ಮತ್ತೆ ಎಲ್ಲಿ ಹೋದಲ್ಲಿ ಎಷ್ಟು ಡಿಸಿಪ್ಲಿನ್, ಅದ್ಮೇಲೆ ಎಲ್ಲಿ ಕಂಪನಿ ಹೋದ್ರು ಇಷ್ಟು ಪಂಕ್ಚುವಲ್, ಇಷ್ಟು ಟೈಮ್ 10 ನಿಮಿಷ ಮೊದಲೇ ಇರ್ತಾನೆ ಅವನು. ಸೋಲ್ಜರ್ ಆದವನು 4 ವರ್ಷ ಇರಲಿ, 1 ವರ್ಷ ಟ್ರೈನಿಂಗ್ ಮಾಡ್ಲಿ, ಅದು ಅವನಿಗೆ ಒಂದು ಅಸೆಟ್. ಅದು ಇಷ್ಟು ಡೈಮಂಡ್ ಕಾಯಿನ್ ಇನ್ ಪಾಕೆಟ್ ಅಲ್ಲಿ ಹೋದ್ರೆ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು. ಇದು ಮಾಜಿ ಸೈನಿಕರು ಅವರ ಅಭಿಪ್ರಾಯ. ಎಸ್ ಸರ್, ತಾವುಗಳೇ ಉತ್ತರವನ್ನ ಕೊಡಬೇಕು. ಇದೇ ಹೇಳ್ತಾ ಇರುವಂತದ್ದು. ಮಾಜಿ ಸೈನಿಕರು ಕೂಡ ಇದನ್ನ ಸ್ವಾಗತ ಮಾಡ್ತಾರೆ, ಅದು ತಾವುಗಳು ಇದನ್ನ ವಿರೋಧ ಮಾಡ್ತೀರಿ ಅಂತ. ಮಾಜಿ ಸೈನಿಕರ ಬಗ್ಗೆ ಅತ್ಯಂತ ಗೌರವ ಇದೆ, ದೇಶ ಸೇವೆಯನ್ನು ಮಾಡಿದಂತವರು. ಇಲ್ಲಿ ಪ್ರಶ್ನೆ ನಾನು ಆಗ್ಲೂ ಒತ್ತಿ ಹೇಳ್ತಾ ಇದ್ದೇನೆ. ಅಟ್ ದ ಸೇಮ್ ಟೈಮ್
ಮಾಜಿ ಸೈನಿಕರೊಬ್ರು ಹೇಳಿರುವಂತಹ ವಿಚಾರ, ಸೈನ್ಯಕ್ಕೆ ಹೋದಾಗ ಅಲ್ಲಿರುವಂತಹ ಶಿಸ್ತು, ಅಲ್ಲಿ ಕಲಿಸುವಂತಹ ದೇಶ ಪ್ರೇಮ, ಆ ಒಂದು ಜೀವನ ಒಂದು ಪಾಠ ಏನಿದೆ, ಹೊರಗೆ ಬಂದಾಗ ನಮ್ಮ ಸಮಾಜದಲ್ಲಿ ಬದುಕಿದಾಗ ಅದಕ್ಕಿಂತ 2 ಪಟ್ಟು ನಾವು ಬದುಕಬಹುದು ಅನ್ನೋದು ಅವರ ಒಂದು ಅಭಿಪ್ರಾಯ. ಯಾಕಂದ್ರೆ ಅವರು ಅಲ್ಲಿ ನೋಡಿದವರು, ಅಲ್ಲಿ ಹೋಗಿ ಯಾವ ರೀತಿ ಇದನ್ನು ಗೊತ್ತಿದ್ದವರು, ಆತ್ಮವಿಶ್ವಾಸ ಬರುತ್ತೆ. ಹಾಗಾದ್ರೆ ಇಲ್ಲಿ ಬರುವಂತಹ ಪ್ರಶ್ನೆ ಒನ್ಸ್ ಅಗೇನ್ ಶಾಂತರಾಮ್ ಶೆಟ್ರು ಪ್ರಥಮವಾಗಿ ಮೆನ್ಷನ್ ಮಾಡಿದಾಗ 10ನೇ ಕ್ಲಾಸ್ ಕಲ್ತ ನಂತರ ಯಾರ ಕೈಯಲ್ಲೂ ಕೂಡ ಏನೂ ಇರಲ್ಲ, ಗೊತ್ತಿರಲ್ಲ ಭವಿಷ್ಯ ಏನು ಅನ್ನುವಂಥದ್ದು. ಅನೇಕ ಜನರು ಯುವಕರನ್ನ ನಾವು ನೋಡ್ತಾ ಇದ್ದೇವೆ, ದಾರಿ ತಪ್ಪುವಂತ ಯುವಕರನ್ನ ನೋಡ್ತಾ ಇದ್ದೇವೆ. ಅದೇ ರೀತಿ ಇರ್ಬೇಕಾ ಅಥವಾ ಇಂತಹ ಒಂದು ಆಪ್ಷನ್ಸ್ ಇದ್ರೆ ಒಳ್ಳೇದು ಅನ್ನುವಂಥ ಪ್ರಶ್ನೆ ಬರುತ್ತೆ ಅಲ್ವಾ? ಬೇಕಾಬಿಟ್ಟಿಯಾಗಿ ಯಥಾರ್ಥತ್ವ ಬದುಕೋದಕ್ಕಿಂತ ಈ ರೀತಿ ಬದುಕುದ್ರಲ್ಲಿ ವಿಧಗಳಿಗಲ್ವಾ? ಒಂದು ವಿಚಾರ ಹೇಳ್ತೀನಿ, ಈ ಅಗ್ನಿಪಥ್ ಯೋಜನೆಗಿಂತ ಮುಂಚೆ ಪ್ರಕ್ರಿಯೆಗಳು ನಡೀತಾ ಇಲ್ವಾ? ಸೇನೆಯಲ್ಲಿ ಭರ್ತಿಗಳು ಆಗ್ತಾ ಇದೆ ತಾನೆ? ಯಾರು ಕೆಲವರು 10 ವರ್ಷನ 15 ವರ್ಷನ ಸೇವೆಯನ್ನು ಮಾಡ್ಕೊಂಡು ಕೆಲವು ಸೇವಾ ನಿವೃತ್ತಿಯನ್ನು ಪಡ್ಕೊಂಡವರು ಇದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೂ ವರ್ಕ್ ಮಾಡ್ಕೊಂಡಿದ್ದಾರೆ, ಬ್ಯಾಂಕ್ ಎಂಪ್ಲಾಯೀಸ್ ಕೂಡ ಇದ್ದಾರೆ. ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆವಾಗ ಇಲ್ಲದಂತ ವಿರೋಧ ಇವಾಗ ಇದೆ ಅಂತ ಅಲ್ಲ. ಈಗ ನೋಡಿ ಪ್ರಶ್ನೆ ಬಂದಿದೆ, ಏನ್ರಿ ಮಾಡ್ತಾ ಇದ್ದೀರಿ? ಇದು ಪ್ಯಾಕೇಜ್ ಏನು? ಏನ್ ಮಾರ್ಕೆಟಿಂಗ್ ಏನು? ಡೈರೆಕ್ಟ್ ಈ ಪ್ಯಾಕೇಜ್ ಪ್ಯಾಕೇಜ್ ಮತ್ತು ಮಾರ್ಕೆಟಿಂಗ್ ಏನು? ಏನ್ ಮಾರ್ಕೆಟಿಂಗ್ ಹೇಳಿ? ಮಾರ್ಕೆಟಿಂಗ್ ಹೇಳಿಕೆಯನ್ನು ಗಮನಿಸಿ ನೀವು. 13 ಲಕ್ಷ ಸಿಗ್ತದೆ, 14 ಲಕ್ಷ ಬನ್ನಿ ಸೇರ್ಕೊಳ್ಳಿ. ಏನ್ರಿ ಈಗ ಮಾಜಿ ಸಿಂಪಲ್ 13 ಲಕ್ಷ ಹೇಳಿ ಅಥವಾ 10 ಲಕ್ಷ ಹೇಳಿ ಅಥವಾ 5 ಲಕ್ಷ ಹೇಳಿ, ಬರುವವರು ಬರ್ತಾರಲ್ಲ ಸರ್. ಯಾವುದು ಬರುವವರು ಬರ್ತಾರೆ? ಭವಿಷ್ಯ 14 ಲಕ್ಷ ಕೊಟ್ಟು ನೋಡಿ, ಉದ್ಯೋಗಕ್ಕೋಸ್ಕರ ಬರುವಂತವ್ರಲ್ಲ, ಈ ದುಡ್ಡಿಗೋಸ್ಕರ ಯಾರು ಕೂಡ ಸೇನೆಗೆ ಸೇರುವಂತಾರಲ್ಲ. ಒಂದು ಮೊದಲನೇ ಪ್ರಶ್ನೆ, ಪಿಂಚಣಿ ಬಗ್ಗೆ ಆಗ ಏನೋ ನನಗೆ ವಿರೋಧ ವ್ಯಕ್ತಪಡಿಸಿದ್ರು. ಪಿಂಚಣಿ ಬಗ್ಗೆ ನೋಡಿ ಸ್ವಾಮಿ, ಇಷ್ಟು ವರ್ಷಗಳ ಕಾಲ ನಡ್ಕೊಂಡು ಬಂದ ಪ್ರಕ್ರಿಯೆ ಏನು? ಯಾವ್ದಗೋಸ್ಕರ ಪಿಂಚಣಿ? ಕುಟುಂಬದ ಭದ್ರತೆಗೋಸ್ಕರ, ಒಬ್ಬ ಸೈನಿಕನ ಕುಟುಂಬದ ಭದ್ರತೆಗೋಸ್ಕರ ಪಿಂಚಣಿ. ಮತ್ತೊಂದು ಇಷ್ಟು 2 ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡ್ತೇನೆ ಅಂತ ಹೇಳಿದಂತಹ ಪ್ರಧಾನಮಂತ್ರಿಗಳು ಇವತ್ತು ಏಕಾಏಕಿಯಾಗಿ ಜನರ ಮೈಂಡ್ ಅನ್ನ, ಯುವಕರ ಮೈಂಡ್ ಅನ್ನ ಡೈವರ್ಟ್ ಮಾಡ್ಲಿಕ್ಕೋಸ್ಕರ ಬೇರೆ ಬೇರೆ ಯೋಜನೆಗಳನ್ನ ತಂದ್ರು. ಎಲ್ಲ ಯಾವುದನ್ನು ಕೂಡ ಸಕ್ಸಸ್ ಅಂತೂ ಆಗೇ ಇಲ್ಲ ಬಿಡಿ. ಇದು ಇವರ ಯೂನಿವರ್ಸಿಟಿ ಮಾತ್ರ, ಯಾವುದು ಅವ್ರದ್ದೊಂದು ಯಾವುದೊಂದು ಯೂನಿವರ್ಸಿಟಿಗಳು ಇರ್ತವೆ, ಅವರದೇ ಒಂದು ಇತಿಹಾಸ ಇರ್ತದೆ, ಅದರಲ್ಲೆಲ್ಲ ಸರಿ. ಉದ್ಯೋಗ ಭದ್ರತೆ ಬಗ್ಗೆ ನನ್ನಲ್ಲೂ ಕೂಡ ಇದು ಪ್ರಶ್ನೆ ಇದೆ. ಆ ಉದ್ಯೋಗ ನಿರುದ್ಯೋಗ ಸಮಸ್ಯೆ ದೊಡ್ಡ ಮಟ್ಟದ ಪ್ರಶ್ನೆ. ಈ ಪ್ರಶ್ನೆಗೂ ಈ ಒಂದು ಅಗ್ನಿಪಥ್ ಯೋಜನೆಗೂ ತಾಳೆ ಮಾಡಬಾರದಾ? ಯಾವುದು ಮಾಡಬಾರದ ಅನ್ನೋ ನನ್ನ ಪ್ರಶ್ನೆ. ಮಾಡಬಾರದು. ಎಸ್. ಯಾಕೆ ಹೇಳಿದ್ರೆ ಇದು ನಮ್ಮ ಮಿಲಿಟರಿಯ, ನಮ್ಮ ಸೆಕ್ಯೂರಿಟಿ ವಿಷಯ. ಇದು ಮಿಲಿಟರಿಯಲ್ಲಿ 89 ಕಾರ್ಗಿಲ್ ವಾರ್ ಅಲ್ಲಿಯೇ ನಮ್ಮ ಡಿಫೆಕ್ಟ್ ಅನ್ನೆಲ್ಲ ನೋಡ್ಬಿಟ್ಟು ನಾವು ಈ ತರ ಮಾಡ್ಬೇಕಂತ ಹೇಳುದು ಅವತ್ತೇ ರೆಸಲ್ಯೂಷನ್ ಆಗಿತ್ತು. 89 ಇಂದನೇ ಅವರು ಅದು ಈಗ ಈಗಿನ ಪ್ರಸಕ್ತ ಪರಿಸ್ಥಿತಿಯಲ್ಲಿ, ಯಾಕಂದ್ರೆ ನಿರುದ್ಯೋಗ ಸಮಸ್ಯೆಯನ್ನ ನಿರುದ್ಯೋಗ ಸಮಸ್ಯೆ ಆಗ್ತಾ ಉಂಟು. ನಿಮ್ಮ ಆತ್ಮನಿರ್ಭರ್ ಭಾರತ್ ಅಲ್ಲಿ, ನಮ್ಮ ಸ್ಟಾರ್ಟ್ಅಪ್ ಅಲ್ಲಿ, ಡಿಜಿಟಲ್ ಇಂಡಿಯಾ ಎಷ್ಟು ಉದ್ಯೋಗ ಕೊಟ್ಟರು ಇವರು ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಫ್ಯಾಕ್ಟ್ ಚೆಕ್ ಯಾರು ಮಾಡಿಲ್ಲ. ಆದ್ರೆ ನಮ್ಮ ಜನಸಂಖ್ಯೆ ನಾಗಲೋಟದಿಂದ ಓಡುದ್ರಿಂದ ಅದು ಒಂದು ಸಮಸ್ಯೆಯಿಂದ ನಮಗೆ ಜಾಬ್ ಕೊಡ್ಲಿಕ್ಕೆ 90% ನಾವು ಅಚೀವ್ ಮಾಡ್ತೇವೆ. ಆದ್ರೆ ಇವ್ರು ಹೇಳಿದಾಗ 2 ಕೋಟಿ ಅದೆಲ್ಲ ಹೇಳಿ ಆಗುವಂತ ಕೆಲಸ ಅಲ್ಲ. ಇನ್ನೊಂದು, ಇವ್ರು ಒಂದು ಮಾತು ಹೇಳಿದ್ರಾಗ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇರುವುದು ಇದೇ ಅಗ್ನಿಪಥ್ ಸೇರುವ ಯುವಕರಂತ. ಖಂಡಿತ ಅಲ್ಲ. ಅಲ್ಲಿ ಅಗ್ನಿಪಥ್ ಯಾರಿಗೆ ಸೇರ್ಲಿಕ್ಕೆ ಎಲಿಜಿಬಿಲಿಟಿ ಇಲ್ಲ, ಮನ್ಸಿಲ್ಲ, ಏನ್ ಪ್ರೊಪಗಂಡ ಮಾಡಬೇಕು ರಾಜ್ಯಕ್ಕೆ ಅವರು ಮಾತ್ರ ಅಲ್ಲಿ ಮಾಡ್ತಾ ಇರೋದು ಬಿಟ್ರೆ ಅವರು ಯುವಕರ ಮಾಡುವಂತ ಯುವಕರ ಮೇಲೆ ಇವರು ಆರೋಪವನ್ನು ಮಾಡ್ತಾ ಇದ್ದಾರೆ. ದಾರಿ ತಪ್ಪಿಸುವ ಪ್ರತಿಭಟನೆ ನಂಬ್ಕೊಂಡು ಬಂದವರು, ಕೂಡ ಸತ್ಯಾಗ್ರಹದ ಗೂಂಡಗಳು ಅಂತ ಹೇಳಿದ್ರೆ ಯಾರು? ಧರ್ಮದ ಮಧ್ಯೆ ವಿಷ ಬೀಜವನ್ನು ತಪ್ಪಿಸಿ ಅವರ ಕೈಗೆ ಯಾವ್ದಾವ್ದು ದಿಕ್ಕನ್ನು ಕೊಟ್ಟು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಮಾಜಿ ಸೈನಿಕರು ಮಾತಾಡಿದ್ರು. ನಿಜಕ್ಕೂ ಅವರದ್ದು 20 ವರ್ಷದ ಸೇವೆಯನ್ನು ನಾವು ಗೌರವಿಸಲೇಬೇಕು. ಯಾಕೆಂತ ಹೇಳಿದ್ರೆ ಒಬ್ಬ ಸೈನಿಕನಾಗಿ ಹೋಗೋದುಂಟಲ್ಲ, ಅದು ಸಣ್ಣ ವಿಷಯ ಅಲ್ಲ. ಅದು ಎಲ್ಲದಕ್ಕೂ ಸಿದ್ಧವಾಗಿ ಸೇವೆ ಮಾಡ್ಲಿಕ್ಕೆ ಹೋಗುವಂತದ್ದು. ಹಾಗಾಗಿ ಅವರನ್ನು ಗೌರವಿಸಲೇಬೇಕು. ಆದ್ರೆ ಅವರು
ಒಂದನ್ನು ಗಮನಿಸಬೇಕು. ಅವರು ಹೋದ ಸಂದರ್ಭ, ಅವರು ಹೋದ ಸಾಮಾಜಿಕ ಸ್ಥಿತಿ, ಈ ದೇಶದ ಆರ್ಥಿಕ ಸ್ಥಿತಿ ಹೇಗಿದೆ, ಈಗಿನ ಆರ್ಥಿಕ ಸ್ಥಿತಿಗಳು ಹೇಗಿದೆ, ಯುವಕರಿಗೆ ಎಷ್ಟು ಉದ್ಯೋಗಗಳು ಸಿಗ್ತಾ ಇದೆ, ಎಷ್ಟೋ ನೋಡಿ ಬ್ಯಾಂಕ್ಗಳು ಎರಡೆರಡು ಬ್ಯಾಂಕ್ಗಳು ಇದ್ದದ್ದು ಈಗ ಮರ್ಜ್ ಆಗಿ ಒಂದು ಬ್ಯಾಂಕ್ ಆಗಿ ಎಷ್ಟೋ ಜನರ ಉದ್ಯೋಗಗಳು ಕಳೆದು ಹೋಗಿರುವಂತಹ ಒಂದು ಎರಡನೇದು ಬಹುಶಃ ನಿರುದ್ಯೋಗದ ಸಮಸ್ಯೆಯನ್ನು ಇದಕ್ಕೂ ತಾಳೆ ಹಾಕಬಹುದು ಅಂತ ಹೇಳ್ತಾರೆ. ಹೌದು, ಅದನ್ನು ದಯವಿಟ್ಟು ಆ ಮಾಜಿ ಸೈನಿಕರು ಕೂಡ ಗಮನಿಸಬೇಕು ಇದನ್ನೆಲ್ಲ. ಯಾಕೆಂತ ಹೇಳಿದ್ರೆ ಸೈನ್ಯದ್ದು ಹೌದು ಅಲ್ಲಿದ್ದು ಶಿಸ್ತು ಇನ್ನೊಂದು ಮತ್ತೊಂದನ್ನು ನಾವು ಕೂಡ ಗೌರವಿಸ್ತೇವೆ. ಆದ್ರೆ ಅದರಿಂದ ಹೊರಗೆ ಬಂದಂತಹ ಯುವಕರನ್ನು ತಪ್ಪುದಾರಿಗೆ ಎಳೆಯುವಂತ ಚಟುವಟಿಕೆಗಳು ನಾಳಿನ ದಿನಗಳಲ್ಲಿ ಆಗಬಹುದು. ಹೇಗೆ ಅಂತ ಹೇಳಿದ್ರೆ ಇದೇ 4 ವರ್ಷ ಏನು ಟ್ರೈನಿಂಗ್ ಮಾಡಿ ಬಂದಿದ್ದಾರೆ ಅದೇ ಯುವಕರನ್ನು ಬೇರೆ ಬೇರೆ ಚಟುವಟಿಕೆಗಳಿಗೆ ಬಳಸ್ಕೊಳ್ಬಹುದು. ಈ ಒಂದು ಪಾಯಿಂಟ್ ನಾನು ಕೇಳ್ಪಟ್ಟಿದ್ದೇನೆ. ಈ ಒಂದು ಪಾಯಿಂಟ್ ವಿರೋಧ ಅಂತ ಯಾಕೆಂತ ಹೇಳಿದ್ರೆ ನಮ್ಗೆ ಕೂಡ ಅನುಮಾನಗಳಿದೆ. ಈ ಬಿಜೆಪಿಯವರು RSS ಕಾರ್ಯಕರ್ತರನ್ನು ಒಳಗಡೆ ತಗೊಂಡೋಗ್ತಾ ಇದ್ದಾರೆ. ಅವರಿಗೆ 4 ವರ್ಷ ಟ್ರೈನಿಂಗ್ ಕೊಟ್ಟು ಟ್ರೈನಿಂಗ್ ಕೊಟ್ಟು ಹೊರಗಡೆ ಕಾರ್ಯಕರ್ತರ ರಿಕ್ರೂಟ್ ಆದ್ರೆ ಅವರು ದೇಶಭಕ್ತರು 100ಕ್ಕೆ 100 ಅವರಿಂದ ಏನೂ ತೊಂದರೆ ಆಗುದು. ಆದ್ರೆ ಈ ಕಾಂಗ್ರೆಸ್ಸಿನವರು ಟೆರರಿಸಂ ಅವರಿಗೆ ಸಾಫ್ಟ್ ಕಾರ್ನರ್ ತೋರಿಸ್ತಾ ಈಗ ಅವರು 4 ವರ್ಷದಿಂದ ಬಂದ ನಂತರ ನಾನು ಕಾಂಗ್ರೆಸ್ ಗವರ್ಮೆಂಟ್ ಇರುವಾಗ ಯಾವಾಗ ನಿಮಗೆ ಕಾಂಗ್ರೆಸ್ ಮುಚ್ಚಾಕ್ಬಿಟ್ಟು 300 ಬ್ಯಾಂಕ್ಗಳ ಒಂದು ಮಾಡಿದ್ದೀರಿ. ಇವತ್ತು ಬ್ಯಾಂಕ್ ಫ್ರಾಡ್ ಎಲ್ಲ ಇದಾಯ್ತು ನಿಮ್ದು. ಬ್ಯಾಂಕ್ ಫ್ರಾಡ್ ಎಲ್ಲ ಡಿಟೆಕ್ಟ್ ಇಲ್ಲಿ ಭಯ ಇರುವಂತದ್ದು ಹಾಗಾದ್ರೆ ನೋಡಿ RSS ಇವರಿಗೆ ಅದು ತಲೆಯಲ್ಲಿ ಕೂತಿದೆ. ಅವರಿಗೆ ಇದು ಅದು ಒಳ್ಳೆ ಕ್ವಶನ್. ಅದನ್ನು ಡಿಬೇಟ್ ಮಾಡಿ ಅವರಿಗೆ ಕೂಡ ಉಪಕಾರ ಆಗುತ್ತೆ. ಇದೇ ಯುವಕರು 25 ವರ್ಷಕ್ಕೆ ಹೊರಗಡೆ ಬರೋ ಯುವಕರನ್ನು ಬಳಸಿಕೊಳ್ಳುವ ಸಾಧ್ಯತೆಗಳಿದೆ. ಇವತ್ತು ಇಲ್ಲಿನ ಉಳಿದವರು ಬಳಸಿಕೊಳ್ಳುವಂತಹ ಸಾಧ್ಯತೆಗಳು ಬಹಳ ದೊಡ್ಡದಾಗಿದೆ. ಯಾಕೆಂತ ಹೇಳಿದ್ರೆ ಒಂದು ಸೈನ್ಯದ ಒಳಗಡೆ ಕೂಡ ಇವರು ಯುವಕರನ್ನೇ ತುಂಬಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಇವರು ಹೇಳಿದಾಗೆ ವಯಸ್ಕರು ನಗಣ್ಯ ಆಗ್ತಾ ಇದೆ. ಗಮನಿಸಬೇಕು. ಸೈನ್ಯದ ಒಳಗಡೆ ಅನುಭವಗಳು ಕೂಡ ಮುಖ್ಯ ಆಗುತ್ತೆ. ಲೆಫ್ಟಿನೆಂಟ್ ಜನರಲ್ ಕೆಲಸ ಬಹಳ ಮುಖ್ಯ ಆಗುತ್ತೆ. ಈಗ ಕೊನೆಯದಾಗಿ ಒಂದು ಪ್ರತಿಭಟನಾಕಾರರ ಆತಂಕ ಯಾಕೆ ಅಂತ ಬಂದಾಗ ಕೆಲವು ಪಾಯಿಂಟ್ಸ್ ಗಳನ್ನ ಈಗಾಗಲೇ ಆಕ್ರೋಶದ ಬಗ್ಗೆ ಪ್ರತಿಭಟನಾಕಾರರು ಹೇಳ್ತಾ ಇರುತ್ತೆ. ಅವರ ಆತಂಕ ಇರುವಂತದ್ದು ಅಗ್ನಿಪಥ್ ಯೋಜನೆಯ ಸಾಧಕ ಬಾಧಕ ಯೋಚಿಸದೆ ಸರ್ಕಾರ ಏಕಾಏಕಿಯಾಗಿ ಈ ಒಂದು ಯೋಜನೆಯನ್ನ ಘೋಷಣೆ ಮಾಡಿದೆ. ಎರಡನೆಯ ವಿಚಾರ, ಕಳೆದ 2 ವರ್ಷಗಳಿಂದ ಸೇನಾ ನೇಮಕಾತಿ ಆಗಿಲ್ಲ, ಯಾಕಂದ್ರೆ ಕೊರೋನಾದ ಕಾರಣಗಳಿರುವಂತದ್ದು. ಅದೇ ರೀತಿ ಮೂರನೇ ಆತಂಕ ಇರುವಂತದ್ದು 15 ವರ್ಷ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸಲು ಬಯಸಿದವರಿಗೆ ನಿರಾಸೆಯಾಗಿದೆ. 15 ವರ್ಷ ಸೇವೆಯಲ್ಲಿ ಕರ್ತವ್ಯ ನಿರ್ವಹಿಸಬೇಕು ಅಂತ ಯಾವ ಆಸೆಯನ್ನು ಇಟ್ಕೊಂಡಿದ್ರು ಅವರಿಗೆ ನಿರಾಸೆಯಾಗಿರುವಂತದ್ದು. ಜೊತೆಗೆ 4ನೇ ವಿಚಾರ, ಟೂರಿಸ್ಟ್ ಸೈನಿಕರಿಂದ ಸೇನಾ ಕಾರ್ಯಾಚರಣೆಯ ತೀವ್ರತೆಗೆ ತೊಡಕು ಉಂಟಾಗಲಿದೆ ಅನ್ನುವಂಥದ್ದು. ಜೊತೆಗೆ 5ನೇ ವಿಚಾರ, ಸೇನಾ ರೆಜಿಮೆಂಟ್ಗಳ ರಚನಾ ಶೈಲಿಗೆ ಅಗ್ನಿಪಥ್ ಯೋಜನೆಯಿಂದ ಸಮಸ್ಯೆಯಾಗುತ್ತೆ. ಸೇನಾ ರೆಜಿಮೆಂಟ್ಗಳ ರಚನಾ ಶೈಲಿಗೆ. ಜೊತೆಗೆ ಆತಂಕ 6, ಅಗ್ನಿವೀರರಿಗೆ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಯಲ್ಲಿ ಕೆಲಸ ಕೊಡೋ ಭರವಸೆಯನ್ನ ಸರ್ಕಾರ ಕೊಟ್ಟಿದೆ, ಆದ್ರೆ ನೇಮಕ ಮಾಡಿಕೊಳ್ಳುತ್ತೆ ಅನ್ನುವಂತಹ ಗ್ಯಾರಂಟಿ ಇಲ್ಲ. ಈ ಒಂದು ಆತಂಕ ಪ್ರತಿಭಟನಾಕಾರರು ಹೇಳ್ತಾ ಇರುವಂತದ್ದು, ಮಾಡ್ತಾ ಇರುವಂತದ್ದು. ಸದ್ಯ ಇದು ಚರ್ಚೆಗೆ ಕಾರಣವಾಗಿರುವಂತಹ ವಿಚಾರ. ಸರ್, ಕೊನೆದಾಗಿ ನನ್ನ ಈ ಸಂದರ್ಭ ಸಮಯದ ಅವಕಾಶ ತುಂಬಾ ಇದೆ. ಮನೋಜ್ ವಾಮಂಜರು ಲಾಸ್ಟ್ ರಿಯಾಕ್ಷನ್. ಎಸ್ ಸರ್, ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ಲಾಸ್ಟ್ ರಿಯಾಕ್ಷನ್. ನಾವು ಹೇಳ್ತಾ ಇರುವಂತದ್ದು ಇಲ್ಲಿನ ಭಾರತಕ್ಕೆ ಖಂಡಿತವಾಗ್ಲೂ ಕೂಡ ಒಂದು ಸಡ್ಡು ಹೊಡೆದು ಬೇರೆ ದೇಶಗಳಿಗೆ ಸಡ್ಡು ಹೊಡೆದು ಒಂದು ಭದ್ರ ಸೈನಿಕ ವ್ಯವಸ್ಥೆಯನ್ನು ಮಾಡುವ ಅವಶ್ಯಕತೆ ಖಂಡಿತಕ್ಕೂ ಇದೆ. ಇಡೀ ದೇಶದಲ್ಲಿ ಇವತ್ತು 3ನೇ ಅತಿ ದೊಡ್ಡ ಸೈನ್ಯ ವ್ಯವಸ್ಥೆ ಭಾರತದಲ್ಲಿರುವಂತದ್ದು. ಹಾಗಾಗಿ ಅದನ್ನ ಮಾಡೋದಿದ್ರೆ ಹೇಗೆ ಮಾಡ್ಬೇಕು ಅನ್ನುವಂತ ಪ್ರಶ್ನೆ ಮಾತ್ರ ಇಲ್ಲಿರೋದು. 4 ವರ್ಷಕ್ಕಲ್ಲ,
ಅದನ್ನು ಹಿಂದೆ ಇದ್ದ ಹಾಗೆ ಅವ್ರಿಗೆ ಎಷ್ಟರವರೆಗೆ ಅವಕಾಶ ಸೈನ್ಯದಲ್ಲಿ ಇರ್ಲಿಕ್ಕೆ ಅವಕಾಶ ಇರ್ತದೆ ಅಲ್ಲಿವರೆಗೆ ಕೊಡಿ. ಬೇಕಾದ್ರೆ ನೀವು 40,000 ಅಲ್ಲ 80,000 ಬೇಕಿದ್ರೆ ಕೊಡಿ. ಯುವಕರಿಗೆ ಕೆಲಸ ಆಗುತ್ತೆ, ಕೊಡಿ. ಸೈನ್ಯಗಳು ಕೂಡ ಬೆಳೆಯುತ್ತೆ. ಮತ್ತೆ ಅವರ ಜೀವನಕ್ಕೆ ಭದ್ರತೆ ಕೊಡಿ. ಇವತ್ತು 11 ಲಕ್ಷ 15 ಲಕ್ಷದಲ್ಲಿ ಏನೂ ಆಗೋದಿಲ್ಲ, ಒಂದು ಮನೆ ಕಟ್ಟಲಿಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವರ ಜೀವನಕ್ಕೆ ಭದ್ರತೆ ಕೊಟ್ಟು ಸೈನ್ಯವನ್ನು ಕೂಡ ಬೆಳೆಸುವ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಓಕೆ, ಲಾಸ್ಟ್ ರಿಯಾಕ್ಷನ್ ಶಾಂತರಾಮ್ ಶೆಟ್ರು. ಬಹುಶಃ ಇದೊಂದು ಒಳ್ಳೆಯ ಸ್ಕೀಮು. ಆದರೆ ಒಂದು ಕಡೆ ಇದನ್ನು ಪ್ರೊಟೆಸ್ಟ್ ಮಾಡ್ತಾ ಇರೋರು ಏನು ತಿಳ್ಕೊಂಡಿದ್ದಾರೆ, ಇದು BJP ಅಜೆಂಡಾ, RSS ಅಜೆಂಡಾ ಖಂಡಿತ ಅಲ್ಲ. ಇದು ಭೂಸೇನೆ, ನೌಕಾಪಡೆ, ವಾಯುಪಡೆಯ ಮುಖ್ಯಸ್ಥರು ಸೇರಿಕೊಂಡು ನಮ್ಮ ಸೇನೆ ಸ್ಟ್ರಾಂಗ್ ಆಗಬೇಕು. ಮುಂದಿನ ದಿನದಲ್ಲಿ ಚೈನಾ, ಪಾಕಿಸ್ತಾನ ಯಾವುದೇ ವಾರನೂ ನಾವು ಸಮಗ್ರವಾಗಿ ಎದುರಿಸಬೇಕಂತ ಹೇಳುವ ಚಿಂತನೆಯಲ್ಲಿ ಇದು ಇವತ್ತಲ್ಲ 10-15 ವರ್ಷದಿಂದ ಚಿಂತನೆ ಮಾಡಿ ಇವತ್ತು ಒಳ್ಳೆ ಸ್ಕೀಮ್. ಆದರೆ ನಾನು ಯುವಕರಿಗೆ ಒಂದು ಮೆಸೇಜ್ ಕೊಡೋದು, ಖಂಡಿತ ಇಂಥ ಊಹಾಪೋಹಗಳು ತಲೆ ಕೊಟ್ಟು ನಿಮ್ಮ ಗೋಲ್ಡನ್ ಅಪಾರ್ಚುನಿಟಿ ಕಳ್ಕೊಳ್ಬೇಡಿ. ಈಗಾಗಲೇ ಮಾಜಿ ಸೈನಿಕರು 20 ವರ್ಷ ಸೇವೆ ಮಾಡಿದ್ರು, ತನ್ನ ಮಗನನ್ನು ಸೇರಿಸ್ತೇನೆ ಅಂತ ಹೇಳಿದರು. ಅಂಥ ಸಂದರ್ಭದಲ್ಲಿ ನಾವು ಖಂಡಿತ ಒಂದು ಯುವಕರ ಆಸ್ಪಿರೆಂಟ್, ಯುವಕರ ಕಾಸ್ಟಲ್ಲಿ ಖಂಡಿತ ನೀವು ಆಟ ಆಡಬೇಡಿ. ರಾಜಕೀಯ ಬಿಟ್ಟಾಕಿ, ಯಾವುದೇ ರಾಜಕೀಯ ಇರಲಿ, ನಮ್ಮ ಯುತ್ಗಳು ಮುಂದಿನ ದಿನದಲ್ಲಿ ಸೈನ್ಯ ಸೇರಬೇಕು. ಒಳ್ಳೆಯ ಪ್ರಜೆ ಹಾಗೂ ದೇಶಭಕ್ತನಾಗಿ ಹೊರಗೆ ಬಂದರೆ ಈ ದೇಶ ಖಂಡಿತ ಒಂದು ಶಾಂತಿಯುತವಾಗಿ ಎಲ್ಲರೂ ಒಗ್ಗಟ್ಟಾಗಿ ಬಾಳ್ಲಿಕ್ಕೆ ಒಂದು ಸರಿ ಆಗ್ತದೆ ಅಂತ ಹೇಳೋದು ನನ್ನ. ಓಕೆ, ಎಸ್ ಸರ್, ಥ್ಯಾಂಕ್ ಯು. ಕೊನೆಯದಾಗಿ ಲಾಸ್ಟ್ ರಿಯಾಕ್ಷನ್ ಮಹೇಶ್ ತುಪ್ಪೇಕಲ್. ಅವರ ಬಾಯಿಂದ ಹೇಳಿದ್ರು ಸತ್ಯ, ಕೊನೆಗೂ ತುಂಬಾ ಸಂತೋಷ ಆಯ್ತು ನನಗೆ. ಅವರ ಹೆದರಿಕೆ ಏನಂತ ಅವರು ನಿಜವಾಗಿ ಹೇಳಿದ್ರು. ಅದರ ಮೊದಲು ಆ ಪಿಂಚಣಿ ಆ ರೀತಿ ಅಂತ ಟೇಬಲ್ ಟೆನ್ನಿಸ್ ಆಡ್ತಾ ಇದ್ರು. ಲಾಸ್ಟಿಗೆ ಸತ್ಯ ವಿಷಯ ಹೇಳಿದ್ರು. ಹೌದು, ಈಗಿರುವ ಮಿಲಿಟರಿ ಅವರೇ ಈ ಭ್ರಷ್ಟ ಪಕ್ಷಗಳನ್ನು ಅಥವಾ ನಮ್ಮ ದೇಶದ ವಿರುದ್ಧವೇ ಯೋಚನೆ ಮಾಡುವಂತ ಪಕ್ಷಗಳನ್ನು ಯಾವ ರೀತಿ ವಿರೋಧಿಸ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತುಂಟು. ಇನ್ನು ಈ ಮಟ್ಟದಲ್ಲಿ ಜನಗಳು ಹೊರಗಡೆ ಬಂದ್ರೆ, ಈ ಮಟ್ಟದಲ್ಲಿ ಜನತೆಗೆ ಸತ್ಯ ವಿಷಯ ಗೊತ್ತಾದ್ರೆ ಇವರಿಗೆ ಉಳಿಗಾಲ ಇಲ್ಲ. ನಗರ ನಕ್ಸಲರು ವಾಪಸ್ ಕಾಡಿಗೆ ಓಡಬೇಕಾಗತ್ತೆ, ಕಾಂಗ್ರೆಸ್ ಸಂಪೂರ್ಣವಾಗಿ ಇಟಲಿಗೆ ಹೋಗ್ಬೇಕಾಗತ್ತೆ. ಆ ಹೆದರಿಕೆಯಿಂದ ಇವರು ವಿರೋಧಿಸ್ತಾ ಇದ್ದಾರೆ. ಇದನ್ನು ನಿಲ್ಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಪಿಂಚಣಿ ದುಡ್ಡು ಬಗ್ಗೆ ಹೇಳ್ತಾ ಇದ್ದಾರೆ. ಅವರಿಗೆ ಒಂದು ಮಾಹಿತಿ ಕೊಡ್ತೇನೆ. 70,000 ಕೋಟಿ NRGಯಲ್ಲಿ ಏನು ಮಾಡದೆ ಸರ್ಕಾರ ಕೊಡ್ತಾ ಉಂಟು. ಏನು ಮಾಡದೆ ನಿಮ್ಮ ಮನೆ ತೋಟದಲ್ಲಿ ನೀವು ಕೆಲಸ ಮಾಡಿದ್ರು ನಿಮಗೆ ದಿವಸಕ್ಕೆ 200 ರೂಪಾಯಿ ಕೊಡ್ತಾರೆ, ಅದಕ್ಕೆ ಸಂಬಂಧಪಟ್ಟ ಸೆಟಪ್ಗಳ ಜೊತೆ ಮಾಡ್ಕೊಂಡ್ರೆ. ಸೊ ನಮ್ಮ ಸರಿ 4 ವರ್ಷ 5 ವರ್ಷದವರೆಗೆ ಸಮಸ್ಯೆ ಅಲ್ಲ. ರಾಜೇಶ್ ಅವರು ಲಾಸ್ಟ್ ರಿಯಾಕ್ಷನ್. ಮಾತನ್ನ ಹೇಳಿದ್ರು ನೋಡಿ. ಮೊದಲಾಗಿ ಹೇಳ್ತೀನಿ, ಈಗ ಏನು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಇಡೀ ಭಾರತ ರಾಷ್ಟ್ರದ ಯುವ ಜನತೆ ಈ ಮೋದಿ ಸರ್ಕಾರದ ಮೇಲೆ ನಂಬಿಕೆಯನ್ನ ಕಳ್ಕೊಂಡು ಈ ಯೋಜನೆಯನ್ನು ವಿರೋಧಿಸ್ತಾ ಇದೆ. ಅದಕ್ಕೆ ತಕ್ಕವಾದ ಬೆಲೆಯನ್ನ ಖಂಡಿತವಾಗ್ಲೂ ಮೋದಿ ಸರ್ಕಾರ ತೆರಬೇಕಾಗ್ತದೆ ಅಂತ ಹೇಳ್ತೇನೆ. ಮತ್ತೊಂದು, ಇವರು ಕಾಂಗ್ರೆಸ್ ಬಗ್ಗೆ ಒಂದು ಏನಾದ್ರು ಹೇಳಿದ್ರು, ನಗರ ನಕ್ಸಲ್ ಅಂತ ಇಟಲಿಗೆ ಹೋಗ್ಬೇಕಂತ ಹೇಳಿ. ಇವರು ಬಿಡಿ, 100 ಜನ್ಮ ಎತ್ತಿದ್ರು ಕೂಡ ಚಳವಳಿಯಿಂದ ಬಂದಂತ ಕಾಂಗ್ರೆಸ್ ಇವರು ಓಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯುವ ಜನರೇ ಇವರನ್ನ ಮನೆಗೆ ಕಳಿಸುವ ದಿನಗಳು ಹೆಚ್ಚು ದೂರ ಇಲ್ಲ. ಇಷ್ಟೇ. ಓಕೆ, ಎಸ್ ಸರ್, ಥ್ಯಾಂಕ್ ಯು. ಇದು ಕೇಂದ್ರ ಸರ್ಕಾರದ ಪಾಲಿಗೆ ಅಗ್ನಿ ಪರೀಕ್ಷೆಯಾಗಿರುವಂತಹ ಅಗ್ನಿಪಥ ಯೋಜನೆ ದೇಶದ ಅರ್ಧ ಭಾಗ ಏನಿದೆ ಈ ಒಂದು ಹೋರಾಟದಲ್ಲಿ ಹಿಂಸಾತ್ಮಕ ರೂಪವನ್ನ ಪಡೆದುಕೊಂಡಿರುವಂತದ್ದು. ಇವೆಲ್ಲದರ ನಡುವೆ ಯಾಕೆ ವಿರೋಧ ಅಂತ ಬಂದಾಗ ಅಲ್ಲಿ ಅನೇಕ ವಿಚಾರಗಳು ಬರುತ್ತೆ. ಪಿಂಚಣಿಗಳ ವಿಚಾರ, ದೇಶದ ಭದ್ರತೆಯ ವಿಚಾರ, ಜೊತೆಗೆ ಉದ್ಯೋಗದ ವಿಚಾರ, ಯುವಕರ ಭವಿಷ್ಯದ ವಿಚಾರ, ಅವರ ಮನಸ್ಥಿತಿಯ ವಿಚಾರ. ಇವೆಲ್ಲದರ ನಡುವೆ ಇದು BJP ಅಜೆಂಡಾ, ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ನ ಅಜೆಂಡಾ. ಒಂದು ವೇಳೆ BJPಯ ಪ್ರೇರಿತ ಯುವಕರು ಸೈನ್ಯಕ್ಕೆ ಹೋದ್ರೆ ಏನಾಗುತ್ತೆ ಅನ್ನೋ ಪ್ರಶ್ನೆ, ಇದು ಕೂಡ ಒಂದು ಪ್ರಶ್ನೆ. ಈಗ ಈ ಒಂದು ಅಗ್ನಿಪಥ ಯೋಜನೆಯಲ್ಲಿರುವಂತಹ ಅನೇಕ ಗೊಂದಲಗಳ ನಡುವೆ ಮತ್ತೊಂದು ಗೊಂದಲಗಳು ಸೇರ್ಪಡೆಯಾಗಿರುವಂಥದ್ದು. ಈ ಒಂದು ವಿಚಾರ ಮುಂದೆ ಯಾವ ರೀತಿ ನಮ್ಮ ದೇಶದಲ್ಲಿ ತೆರೆದುಕೊಳ್ಳುತ್ತೆ, ಜೊತೆಗೆ ಯಾವ ರೀತಿ ಈಗಾಗಲೇ ಆಯ್ಕೆ ಪ್ರಕ್ರಿಯೆಗೆ ದಿನಾಂಕ ಕೂಡ ಘೋಷಣೆಯಾಗಿದೆ, ಯಾವ ರೀತಿ ಆಯ್ಕೆ ಪ್ರಕ್ರಿಯೆ ಆಗುತ್ತೆ, ತದನಂತರ ಈ ಒಂದು ವಿವಾದ ಅಥವಾ ಈ ಒಂದು ಯೋಜನೆ ಯಾವ ರೀತಿ ಮುಂದಕ್ಕೆ ಹೋಗುತ್ತೆ ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಇದು ಇವತ್ತಿನ ವಿಶೇಷ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿರುವಂತಹ ಅತಿಥಿಗಳು CA ಶಾಂತರಾಮ್ ಶೆಟ್ಟಿ ಅವರು, ಸರ್ ಥ್ಯಾಂಕ್ ಯು. ಅದೇ ರೀತಿ ಮಹೇಶ್ ತುಪ್ಪೇಕಲ್ ಅವರು, ಸರ್ ಥ್ಯಾಂಕ್ ಯು. ಅದೇ ರೀತಿ ರಾಜೇಶ್ ಕಡಲಕೆರೆ ಅವರು, ಸರ್ ಥ್ಯಾಂಕ್ ಯು. ಅದೇ ರೀತಿ ಮನೋಜ್ ವಾಮಂಜ್ ಸರ್ ಥ್ಯಾಂಕ್ ಯು. ಎಸ್, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು